ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದ್ ಕಡೆ ಎಲ್ಲರೂ ಕೂಡ ಹೇಗಿದ್ದೀರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಾನು ಯಾವತ್ತೂ ಕೂಡ ಕೇಳ್ತಾ ಇರ್ತೇನೆ. ಅದೇ ರೀತಿ ಎಲ್ಲರೂ ಕೂಡ ಆರಾಮವಾಗಿರಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಅಂದರೆ ಕೊರೋನಾ ಅನ್ನುವಂತಹ ಒಂದು ಮಹಾಮಾರಿಯ ಭಯ, ಆತಂಕ ಎಲ್ಲವೂ ಕೂಡ ಇದೆ. ನಮ್ಮವರು, ನಮ್ಮ ಪ್ರೀತಿ ಪಾತ್ರರು, ನಮ್ಮ ಆತ್ಮೀಯರು ಸುರಕ್ಷಿತವಾಗಿರಬೇಕು, ನಮ್ಮ ಜೀವ ಪ್ರಾಣ ಉಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಪ್ರಜ್ಞಾವಂತ ನಾಗರಿಕರಾಗಿ ಮನೇಲಿರಬೇಕು. ಹಾಗಾಗಿ ತಾವೆಲ್ಲರೂ ಕೂಡ ಮನೇಲಿದ್ದೀರಾ. ಈ ಸಂದರ್ಭ ದಿನನಿತ್ಯ ನಾವು ಕೊರೋನಾದ ಸುದ್ದಿಗಳನ್ನು ನೋಡ್ತಾ ಇರ್ತೇವೆ. ಕೊರೋನಾದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಆತಂಕ, ಭಯ ಎಲ್ಲವೂ ಕೂಡ ಇದೆ. ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲಿ ಪ್ರಮುಖವಾಗಿ ನಾನು ಇವತ್ತು ಮಾತನಾಡ್ತಿರುವಂತಹ ವಿಚಾರ, ಕರಾವಳಿ ಭಾಗದಲ್ಲಿ ಎಲ್ಲ ಜನಸಾಮಾನ್ಯರು ಮನೇಲಿದ್ದಾರೆ. ಇದೀಗ ಮನಗಳಲ್ಲಿ ಒಂದು ಹೋರಾಟದ ಕಿಚ್ಚು, ಆಕ್ರೋಶದ ಕಿಚ್ಚು ಜೋರಾಗಿ ಕೇಳಿ ಬರ್ತಾ ಇದೆ. ಗೊತ್ತಿರುವಂತಹ ವಿಚಾರ, 3 ದಶಕಗಳಿಂದ ಕೇಳಿ ಬರ್ತಾ ಇರುವಂತಹ ಕರಾವಳಿಗರ ಕೂಗು, ತುಳುವರ ಕೂಗು, ಅವರ ಕಣ್ಣೀರು, ಅವರ ಹಕ್ಕು, ಇದನ್ನ ಪದೇ ಪದೇ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಅಥವಾ ಈ ಒಂದು ಆಡಳಿತದ ಅಧಿಕಾರಿಗಳು ನಮ್ಮ ಹಕ್ಕನ್ನು ನಮಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಕರಾವಳಿಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. MRPL ಅನ್ನುವಂತಹ ಒಂದು ಕಂಪನಿ ಏನಿದೆ, ಈ ಕಂಪನಿಯಲ್ಲಿ ಸ್ಥಳೀಯರಿಗೆ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ. ಕರಾವಳಿಗರನ್ನ, ತುಳುವರನ್ನ, ಕರ್ನಾಟಕದವರನ್ನ, ಕನ್ನಡಿಗರನ್ನ ಹೊರಗಿಡಲಾಗಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಹೋರಾಟದ ಕಿಚ್ಚು, ಆಕ್ರೋಶದ ಕಿಚ್ಚು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಮನೆಗಳಲ್ಲಿ ಕೇಳಿ ಬರ್ತಾ ಇದೆ. ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ತುಳುವರಿಗೆ ಮತ್ತೆ ಅನ್ಯಾಯ ಆಗಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಉದ್ಯಮಕ್ಕೆ ನಮ್ಮ ಊರು ಬೇಕು, ನಮ್ಮ ಜಾಗ ಬೇಕು. ಆದ್ರೆ ಮಣ್ಣಿನ ಮಕ್ಕಳಿಗೆ ಇಲ್ಲಿ ಉದ್ಯೋಗ ಇಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ನತದೃಷ್ಟ ವಿಚಾರ. ಇದು ದುರಂತ, ಜೊತೆಗೆ ವಿಪರ್ಯಾಸ ಕೂಡ ಹೌದು. ಇತ್ತೀಚೆಗಂತೆ ನಡೆದಂತಹ ಒಂದು ನೇಮಕಾತಿಯ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ತುಳುವರ, ಕನ್ನಡಿಗರ, ಸ್ಥಳೀಯ ಜನರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. 184 ಜನರನ್ನ ನೇಮಕಾತಿ ಮಾಡುತ್ತೆ MRPL ಅನ್ನುವಂತಹ ಪ್ರತಿಷ್ಠಿತವಾಗಿರುವಂತಹ ಕಂಪನಿ. ಅದೆಷ್ಟೋ ಯುವಕರಿಗೆ ಅವರ ಜೀವನ ಕಟ್ಟಿಕೊಳ್ಬೇಕು, ಅವರ ಭವಿಷ್ಯ ಕಟ್ಟಿಕೊಳ್ಬೇಕು ಅನ್ನುವಂತಹ ಆಸೆ, ಕನಸುಗಳು ಇರುತ್ತೆ. ಈ ಹಿನ್ನೆಲೆ ಎಲ್ಲರೂ ಕೂಡ ಆ ಒಂದು ನೇಮಕಾತಿಗೆ ಅರ್ಜಿಯನ್ನ ಹಾಕಿದ್ದಾರೆ. ಆದರೆ ಇಲ್ಲಿ 184 ನೇಮಕಾತಿಗಳಲ್ಲಿ ತುಳುವರಿಗೆ ಪ್ರಾಶಸ್ತ್ಯ ಸಿಕ್ಕಿರುವಂಥದ್ದು ಕೇವಲ 2 ಮಾತ್ರ. ಬಜ್ಜಿ ರಡ್ಡು ಪನ್ಪುನಂಚಿನಂಜು ಪಾತ್ರ ನಮ್ಮ ತುಳುನಾಡು ಪನ್ಪೇರು ಕೇವಲ 2 ಮಾತ್ರ. ಇದು ತುಳುವರಿಗೆ ಸಿಕ್ಕಿರುವಂಥದ್ದು, ಕರಾವಳಿಗರಿಗೆ ಸಿಕ್ಕಿರುವಂಥದ್ದು. ಜೊತೆಗೆ ನಮ್ಮ ಕರ್ನಾಟಕದವರಿಗೆ 11 ಜನರಿಗೆ ಸಿಕ್ಕಿರುವಂಥದ್ದು. ಆದರೆ ಉತ್ತರ ಪ್ರದೇಶ, ಬಿಹಾರದವರಿಗೆ ದೊಡ್ಡ ಮಟ್ಟದ ಬಹುಪಾಲು ಸಿಕ್ಕಿರುವಂಥದ್ದು. ಇದೆಲ್ಲವೂ ಕೂಡ ಯಾಕೆ ನಮಗೆ ಈ ರೀತಿ ಪದೇ ಪದೇ ಮಾಡ್ತಾ ಇದ್ದೀರಾ ಅನ್ನೋದು ತುಳುವರು ಆಕ್ರೋಶದಿಂದ ಕೇಳ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಮೊದಲದಾಗಿ ಯಾವ ರೀತಿ ಇದೆ ಹೋರಾಟದ ಕಿಚ್ಚು, ಏನಾಗ್ತಾ ಇದೆ ಕರಾವಳಿ ಭಾಗದಲ್ಲಿ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. MRPL ನಲ್ಲಿ ಸ್ಥಳೀಯರಿಗಿಲ್ಲ ಅವಕಾಶ, ನೇಮಕಾತಿಗೆ ತಡೆ ಎಂಬುದು ಕೇವಲ ನಾಟಕ. MRPL ಅಧಿಕಾರಿಗಳ ಜೊತೆಗೆ ಚರ್ಚೆ, ನೇಮಕಾತಿಗೆ ತಡೆ, ಮುಂದಿನ ಆಯ್ಕೆ ಪ್ರಕ್ರಿಯೆ, ಸ್ಥಳೀಯ ಸಂಸದರು, ಶಾಸಕರ ಜೊತೆಗೆ ಚರ್ಚಿಸಿ ಎಂಬ ಹೇಳಿಕೆ ಸಾರ್ವಜನಿಕ ವಲಯದಲ್ಲಿ ಎದ್ದು ಬಂದಿರುವ ಆಕ್ರೋಶದಿಂದ ಪಾರಾಗಲು ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಬಿಜೆಪಿಯ ಶಾಸಕರು ಆಡಿರುವ ಹೊಸ ನಾಟಕ ಅಂತ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಆರೋಪಿಸಿದ್ದಾರೆ. ಸಂಸದರು, ಶಾಸಕರು ನಿಜಕ್ಕೂ ಕಾಳಜಿ ಇದ್ರೆ ರಾಜ್ಯ ಬಿಜೆಪಿ ಸರ್ಕಾರ ನೇಮಕಾತಿಗಳಲ್ಲಿ ಸ್ಥಳೀಯರಿಗೆ 80% ಮೀಸಲಾತಿ ಕಡ್ಡಾಯಗೊಳಿಸಿ ಹೊಸ ಕಾಯ್ದೆ ತರುವಂತೆ ಕ್ರಮ ಕೈಗೊಳ್ಳಲಿ ಅಂತ ಆಗ್ರಹಿಸಿದ್ರು. MRPL ಸಹಿತ ಕರಾವಳಿ ಜಿಲ್ಲೆಗಳ ವಿವಿಧ ಸಾರ್ವಜನಿಕ, ಖಾಸಗಿ ರಂಗದ ಉದ್ಯಮಗಳಲ್ಲಿ ಸ್ಥಳೀಯರಿಗೆ ಆದ್ಯತೆಯಲ್ಲಿ ಉದ್ಯೋಗ ದೊರಕಿಸಿಕೊಡುವಂತೆ, ಅದಕ್ಕಾಗಿ ಸರೋಜಿನಿ ಮಹಿಷಿ ವರದಿಯ ಶಿಫಾರಸುಗಳನ್ನು ಒಳಗೊಂಡ ಕಾಯ್ದೆಯನ್ನ ರೂಪಿಸುವಂತೆ ಡಿವೈಎಫ್ಐ ಒತ್ತಾಯಿಸುತ್ತಲೇ ಬಂದಿದೆ. ಆಗ ಪ್ರತಿಕ್ರಿಯಿಸದೆ ಮೌನವಾಗಿದ್ದ ಜನಪ್ರತಿನಿಧಿಗಳೇ ಇಂದಿನ ಈ ಘೋರ ಅನ್ಯಾಯಕ್ಕೆ ಕಾರಣ. ಈಗ ಜನಾಕ್ರೋಶ ಭುಗಿಲೆದ್ದಿರುವಾಗ ಕಂಪನಿಯ MDಯ ಭೇಟಿ, ಮಾತುಕತೆ, ನೇಮಕಾತಿಗೆ ತಡೆ ಎಂಬ ಮಾತುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಈಗಾಗಲೇ ಆಯ್ಕೆಗೊಂಡಿರುವ 184 ಜನ ಹೊರ ರಾಜ್ಯದವರಿಗೆ ನೇಮಕಾತಿ ಪತ್ರವೂ ಕೈ ಸೇರಿದೆ. ಕಂಪನಿಯ ಒಳಗಡೆಯೂ ಸೇರಿಕೊಂಡಿದ್ದಾರೆ. ಹಾಗಿರುವಾಗ ಇಂತಹ ನಾಟಕಗಳು ಆಕ್ರೋಶಿತ ಜನರಿಗೆ ಮಾಡುವ ಅನ್ಯಾಯ ಮಾತ್ರ.
ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಸ್ಥಳೀಯ ಬಿಜೆಪಿ ಶಾಸಕರು ನಿಜಕ್ಕೂ ಕಾಳಜಿ ಪ್ರಾಮಾಣಿಕತೆ ಇದ್ರೆ ಮಹಿಷಿ ವರದಿಯ ಶಿಫಾರಸುಗಳ ಆಧಾರದಲ್ಲಿ ಖಾಸಗಿ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಸ್ಥಳೀಯರಿಗೆ ನೇಮಕಾತಿಯಲ್ಲಿ ಮೀಸಲಾತಿ ಒದಗಿಸಿ ತಮ್ಮದೇ ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ಕಾಯ್ದೆ ರಚಿಸುವಂತೆ ಮಾಡಲಿ, ತಕ್ಷಣಕ್ಕೆ ಸುಗ್ರೀವಾಜ್ಞೆ ಹೊರಡಿಸಲಿ ಅಂತ ಮುನೀರ್ ಕಾಟಿಪಳ್ಳ ಆಗ್ರಹಿಸಿದರು. ಎಂಆರ್ಪಿಎಲ್ ಉದ್ಯೋಗ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ವಂಚನೆ, ಸುಪ್ರೀಂ ಆದೇಶ ಗಾಳಿಗೆ ತೂರಿದ ಸಂಸದ ಎಂದ ಮಾಜಿ ಶಾಸಕ ಲೋಬೋ. ಎಂಆರ್ಪಿಎಲ್ ಉದ್ಯೋಗ ನೇಮಕಾತಿಯಲ್ಲಿ ಆಗಿರುವ ತಪ್ಪನ್ನ ಸರಿಪಡಿಸಬೇಕು, ಸರೋಜಿನಿ ಮಹಿಷಿ ವರದಿ ಅನುಸಾರ ನೇಮಕಾತಿ ನಡೆಸಬೇಕು ಅಂತ ಮಾಜಿ ಶಾಸಕ ಜಿಆರ್ ಲೋಬೋ ಆಗ್ರಹಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಎಂಆರ್ಪಿಎಲ್ ಮಂಗಳೂರಿಗೆ ಬಂದಾಗ ಆರಂಭದಲ್ಲಿ ಪರ ವಿರೋಧ ವ್ಯಕ್ತವಾಗಿತ್ತು, ಆದರೆ ಉದ್ಯೋಗದ ನಿರೀಕ್ಷೆ ಮಾತ್ರ ಹಸಿರಾಗಿತ್ತು. ಬರ್ತಾ ಎಂಆರ್ಪಿಎಲ್ ಮೋಸ ಮಾಡಿದೆ ಅಂತ ಹೇಳಿದ ಅವರು, ಜನರು ಊರು ಒಳ್ಳೆದಾಗುತ್ತೆ, ಉದ್ಯೋಗ ಸಿಗುತ್ತೆ ಎಂಬ ಜನರ ನಿರೀಕ್ಷೆಗಿಂದು ಮೋಸವಾಗಿದೆ. ಮೊನ್ನೆ ತಾನೇ ಆಗಿರುವಂತಹ 233 ನೇಮಕಾತಿಯಲ್ಲಿ ಕೇವಲ 13 ಮಂದಿ ಮಾತ್ರ ಕರ್ನಾಟಕದವರು ಇದ್ದಾರೆ. ಅದರಲ್ಲಿ 4 ಮಂದಿಗೆ ಕರಾವಳಿಗೆ ಸ್ಥಾನ ಸಿಕ್ಕಿರೋದು. ಇಲ್ಲಿ ವಿದ್ಯಾವಂತರಿಲ್ಲವೇ ಅಂತ ಪ್ರಶ್ನಿಸಿದ ಜೆಆರ್ ಲೋಬೋ, ಸ್ಥಳೀಯ ಮಂದಿಗೆ ಯಾಕೆ ಆದ್ಯತೆ ಕೊಟ್ಟಿಲ್ಲ, ಸರೋಜಿನಿ ಮಹಿಷಿ ವರದಿಗೆ ಯಾಕೆ ಮಾನ್ಯತೆ ಕೊಟ್ಟಿಲ್ಲ, ನಮ್ಮ ಎಂಆರ್ಪಿಎಲ್ ಯೂನಿಯನ್ನವರು ಕರ್ನಾಟಕದವರಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ರು, ಅವರು ಕ್ಯಾರೆ ಅಂದಿಲ್ಲ ಅಂದ್ರು. ನೇಮಕಾತಿಗೆ ತಡೆ, ಇದು ಎಂಆರ್ಪಿಎಲ್ ಹೇಳಿಕೆ ಅಲ್ಲ. ಮೊನ್ನೆ ಸಂಸದರು ಶಾಸಕರು ಜೊತೆಯಲ್ಲಿ ಹೋಗಿ ಭೇಟಿ ಮಾಡಿ ಸಭೆಯನ್ನ ನಡೆಸಿ ಈ ನೇಮಕಾತಿಗೆ ತಡೆಯನ್ನ ಕೊಡ್ತಾರೆ ಅಂತ ಹೇಳಿಕೆ ನೀಡಿರೋದು ರಾಜಕೀಯ ಹೇಳಿಕೆ, ಇದು ಎಂಆರ್ಪಿಎಲ್ ಹೇಳಿಕೆ ಅಲ್ಲ ಅಂತ ಹೇಳಿದ್ರು. ನಳಿನ್ ರವರು ಏನ್ ಮಾಡ್ತಾ ಇದ್ದೀರಿ, ನೇಮಕಾತಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿ ಮಾಡ್ತೇನೆ ಅಂತ ಹೇಳಿದವರು ಈಗ ಏನಾಯ್ತು ಅಂತ ಪ್ರಶ್ನಿಸಿದ್ರು. ಉದ್ಯೋಗ ನೇಮಕಾತಿಯಲ್ಲಿ ಅನ್ಯಾಯ ಆಗ್ತಾ ಇರುವಾಗ ನಳಿನ್ ಶೋಭಾ ಏನ್ ಮಾಡ್ತಿದ್ದಾರೆ, ನಮ್ಮ ಯುವಕ ಯುವತಿಯರು ಉದ್ಯೋಗಕ್ಕಾಗಿ ಬೇರೆ ಕಡೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ, ನಮ್ಮಲ್ಲೇ ಉದ್ಯೋಗ ಅವಕಾಶ ಇದ್ರೂ ಯಾಕೆ ಸ್ಥಳೀಯರಿಗೆ ಉದ್ಯೋಗ ಕೊಡಲು ಹಿಂದೇಟು ಹಾಕಲಾಗ್ತಾ ಇದೆ ಅಂತ ಪ್ರಶ್ನಿಸಿದ್ರು. ಎಂಆರ್ಪಿಎಲ್ ಸ್ಥಳೀಯರಿಗೆ ತಾರತಮ್ಯ ಎಸಗುತ್ತಿದೆ ಭಾವ ಹೇಳಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪೆಟ್ರೋಕೆಮಿಕಲ್ ಸ್ಥಾವರ ಎಂಆರ್ಪಿಎಲ್ನಲ್ಲಿ ಸ್ಥಳೀಯ ಉದ್ಯೋಗಿಗಳಿಗೆ ಪ್ರಾಶಸ್ತ್ಯ ನೀಡದೆ ಉತ್ತರ ಭಾರತ ಮೂಲದ ಉದ್ಯೋಗಿಗಳನ್ನ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಸ್ಥಳೀಯವಾಗಿ ಕೃಷಿ ಭೂಮಿಯನ್ನ ಪಡೆದು ನಿರ್ಮಾಣವಾಗಿರುವ ಎಂಆರ್ಪಿಎಲ್ನಲ್ಲಿ ಉದ್ಯೋಗ ನಿರ್ವಹಿಸಲು ಜಿಲ್ಲೆಯಲ್ಲಿ ಸಾಕಷ್ಟು ಸಂಖ್ಯೆಯ ವಿದ್ಯಾವಂತ ಯುವಕ ಯುವತಿಯರಿದ್ರೂ ಸ್ಥಳೀಯರನ್ನ ಗಣನೆಗೆ ತೆಗೆದುಕೊಳ್ಳದೆ ನೇಮಕಾತಿ ಮಾಡಿರುವುದು ಖಂಡನೀಯ ಅಂತ ಕಾಂಗ್ರೆಸ್ನ ಮಾಜಿ ಶಾಸಕ ಮೊಯ್ದೀನ್ ಬಾವ ಹೇಳಿದ್ದಾರೆ. ಸ್ಥಳೀಯರನ್ನ ನೇಮಕಾತಿ ಮಾಡದೆ ಎಂಆರ್ಪಿಎಲ್ ಉತ್ತರ ಭಾರತ ಮೂಲದ ಕಾರ್ಮಿಕರನ್ನ ಭರ್ತಿ ಮಾಡಿರೋದು ಯಾವ ನ್ಯಾಯ? 184 ಮಂದಿಯಲ್ಲಿ ಕೇವಲ 13 ಮಂದಿ ಕರ್ನಾಟಕದ ಉದ್ಯೋಗಿಗಳನ್ನ ನೇಮಕ ಮಾಡಿದ್ದು, ಅದರಲ್ಲಿ ಉಡುಪಿ, ಕಾರ್ಕಳ, ಮಂಗಳೂರಿನ ಒಬ್ಬೊಬ್ಬ ಉದ್ಯೋಗಿಯನ್ನ ಸೇರಿಸಲಾಗಿದೆ. ಸ್ಥಳೀಯರ ಜಮೀನು ಪಡೆದು ತಲೆ ಎತ್ತಿರುವ ಎಂಆರ್ಪಿಎಲ್ ಸ್ಥಳೀಯರಿಗೆ ತಾರತಮ್ಯ ಎಸಗ್ತಾ ಇದೆ. ಸ್ಥಳೀಯ ಭತ್ತದ ಗದ್ದೆಗಳಿಗೆ ಕೆಮಿಕಲ್ ತ್ಯಾಜ್ಯ ಬಿಡ್ತಾ ಇದ್ದು, ಅದನ್ನ ಪ್ರಶ್ನಿಸುವ ಗೋಜಿಗೂ ಜಿಲ್ಲೆಯ ಜನಪ್ರತಿನಿಧಿಗಳು ಮುಂದಾಗ್ತಿಲ್ಲ. ಈ ಬಗ್ಗೆ ಇನ್ನಾದರೂ ಸಂಬಂಧಪಟ್ಟ ಜಿಲ್ಲಾಡಳಿತ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು, ಇಲ್ಲದೆ ಹೋದ್ರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಬಾವ ಎಚ್ಚರಿಕೆಯನ್ನ ನೀಡಿದರು. ಇದು ಎಂಆರ್ಪಿಎಲ್ ಅನ್ನುವಂತಹ ಪ್ರತಿಷ್ಠಿತವಾಗಿರುವಂತಹ ಕಂಪನಿ ತುಳುವರಿಗೆ, ಕರಾವಳಿಗರಿಗೆ, ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಮೋಸ ಮಾಡಿದೆ ಅನ್ನುವಂಥದ್ದು, ದ್ರೋಹ ಬಗ್ದಿದೆ ಅನ್ನುವಂಥದ್ದು, ನಮ್ಮ ಊರು ನಮ್ಮ ಜಾಗ ಇದೆ, ಆದ್ರೆ ನಾವುಗಳು ಕಾಣ್ತಾ ಇಲ್ಲ ಅನ್ನುವಂಥದ್ದು ಜೋರಾಗಿದೆ. ಈ ಒಂದು ಆಕ್ರೋಶದ ಕಿಚ್ಚು ಮಾಜಿ ಶಾಸಕರ ಮಾತುಗಳನ್ನ ಕೇಳಿದ್ದೀರಾ. ಜೊತೆಗೆ ದಶಕಗಳಿಂದ ಈ ಒಂದು ವಿಚಾರದಲ್ಲಿ ಹೋರಾಟ ಮಾಡಿಕೊಂಡು ಬರ್ತಾ ಇರುವಂತಹ ಡಿವೈಎಫ್ಐನ ರಾಜ್ಯಾಧ್ಯಕ್ಷರ ಮಾತುಗಳನ್ನು ಕೂಡ ಕೇಳಿದ್ದೀರಾ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ. ಈ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಬಂದಾಗ ರಾಜ್ಯದ ಹಲವು ಕಡೆಗಳಿಂದ, ರಾಜ್ಯದ ಹಲವು ಜಿಲ್ಲೆಗಳಿಂದ ನಮಗೆ ಕಚೇರಿಗೆ ಕರೆಯೂ ಕೂಡ ಬಂದಿದೆ. ಈ ಒಂದು ಎಂಆರ್ಪಿಎಲ್ ಅನ್ನುವಂತಹ ಪ್ರತಿಷ್ಠಿತ ಕಂಪನಿಯ ವಿಚಾರವಾಗಿ ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಎಸ್, ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಬೇಕು. ಮೊದಲದಾಗಿ ನಮ್ಮ ಜೊತೆ ಜಗದೀಶ್ ಶೆಣ್ ಅವರು ಇದ್ದಾರೆ. ಬಿಜೆಪಿ ವಕ್ತಾರರು, ನೇರವಾಗಿ ಜನತೆಯ ಕೆಂಗಣ್ಣಿಗೆ ಗುರಿಯಾಗ್ತಾ ಇರುವಂತಹ ಪಕ್ಷ ಸದ್ಯದ ಪರಿಸ್ಥಿತಿಯಲ್ಲಿ. ಆತ್ಮೀಯವಾಗಿರುವಂತಹ ಸ್ವಾಗತ ಜಗದೀಶ್ ಶೆಣ್ ಅವರಿಗೆ. ಬಿಜೆಪಿಯ ವಕ್ತಾರರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನನ್ನ ಜೊತೆ ಅನೇಕ ದಶಕಗಳಿಂದ ಈ ಒಂದು ಕಂಪನಿ ವಿರುದ್ಧ
ಹೋರಾಟ ಮಾಡ್ಕೊಂಡು ಬರುವಂತಹ ವ್ಯಕ್ತಿ ಡಿವೈಎಫ್ಐನ ರಾಜ್ಯಾಧ್ಯಕ್ಷರು ಮುನೀರ್ ಕಾಟಿಪಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ ಮುನೀರ್ ಕಾಟಿಪಾಳ್ ಅವರಿಗೆ. ಅದೇ ರೀತಿ ಕರಾವಳಿ ಭಾಗ ತುಳುನಾಡು ಅಂತ ಬಂದಾಗ ಗೊತ್ತಿರುವಂತದ್ದು ಇಲ್ಲಿ ಹಿಂದುತ್ವ ಅಥವಾ ಹಿಂದುತ್ವದ ಭದ್ರಕೋಟೆ ಅನ್ನುವಂತಹ ವಿಚಾರಗಳು, ಇಲ್ಲ ಜನಪ್ರತಿನಿಧಿಗಳು ಅಥವಾ ಏನ್ ಆಗ್ಬೇಕು ಅಂತ ಹೇಳಿದ್ರು ಕೂಡ ಇದರಿಂದಲೇ ಆರಿಕೆ ಆಗುತ್ತೆ, ಹಾರಿಸಿಕೊಂಡು ಹೋಗ್ತಾರೆ ಅನ್ನುವಂತಹ ವಿಚಾರಗಳು, ಇದರಿಂದಲೇ ಇಲ್ಲಿ ಆಡಳಿತ ಪಕ್ಷಗಳು ಬರುತ್ತೆ ಅನ್ನುವಂತಹ ವಿಚಾರಗಳು. ಆದರೆ ಈ ಬಾರಿ ಹಿಂದೂ ಸಂಘಟನೆ ಮುಖಂಡರು ಕೂಡ ಧ್ವನಿಯನ್ನ ಎತ್ತಿದ್ದಾರೆ. ಪ್ರವೀಣ್ ವಾಳ್ಕೆ ಸಹಿತ, ರಾಮಸೇನೆಯ ಮುಖಂಡರು ಸಹಿತ, ಇನ್ನಿತರ ಹಿಂದೂ ಮುಖಂಡರು ಕೂಡ ಧ್ವನಿಯನ್ನ ಎತ್ತಿದ್ದಾರೆ. ಇವರು ನಾವು ಈ ಬಾರಿ ಉಗ್ರವಾಗಿರುವಂತಹ ಹೋರಾಟವನ್ನ ಮಾಡ್ತೇವೆ, ನಮ್ಮ ಯುವಕರು ಇಷ್ಟು ದಿನ ಹೊಡಿಬಡಿ ಅನ್ನುವಂಥದ್ದು ಹಾಕಿದ್ದು ಸಾಕು, ಇನ್ನು ಮುಂದಕ್ಕೆ ನಮಗೆ ಉದ್ಯೋಗ ಬೇಕು ಅನ್ನುವಂತಹ ವಿಚಾರದಲ್ಲಿ ಹಿಂದೂ ಸಂಘಟನೆ ಮುಖಂಡರು ಮುಂದೆ ಬಂದಿದ್ದಾರೆ. ಎಸ್, ದಟ್ಸ್ ವೈ ರಾಮಸೇನೆಯ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಕಿರಣ್ ಅಮೀನ್ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಕಿರಣ್ ಅಮೀನ್ ಅವರಿಗೆ. ಎಸ್, 3 ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ, ಮಾತನಾಡಬೇಕು ಹಲವಾರು ವಿಚಾರಗಳು. ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಎಲ್ಲರೂ ಕೂಡ ಮನೇಲಿದ್ದಾರೆ, ಹಾಗಾಗಿ ಪ್ರತಿಭಟನೆ ಮಾಡುವಂತದ್ದು ತುಂಬಾನೇ ಕಷ್ಟ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಅನೇಕ ಜನರು ವಿರೋಧವಾಗಿರುವಂತಹ ಬರಹಗಳನ್ನ ಬರೆದಿದ್ದಾರೆ, ಕೊಂಕು ಬರಹಗಳನ್ನು ಕೂಡ ಬರೆದಿದ್ದಾರೆ. ಎಲ್ಲವನ್ನ ನಾವು ತೋರಿಸ್ತೇವೆ, ಎಲ್ಲವನ್ನ ನಾವು ಡಿಸ್ಪ್ಲೇ ಮಾಡ್ತೇವೆ. ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಂದ ಕರೆಗಳು ಕೂಡ ಬಂದಿದೆ, ಸ್ವೀಕಾರ ಮಾಡ್ತೇವೆ. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್ ನಾನು ತೆಗೆದುಕೊಳ್ಳುವಂಥದ್ದು ಜಗದೀಶ್ ಶೆಣವ್ ಅವರು. ಬಿಫೋರ್ ದಟ್ ಎಸ್, ಮುನೀರ್ ಕಾಟಿಪಾಳ್ ಅವರು, ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ, ಫಸ್ಟ್ ರಿಯಾಕ್ಷನ್. ಎಸ್, ನಾವು ಈ 2 ದಶಕಗಳಿಂದ MRPL ಸೇರಿದಂತೆ ಇಲ್ಲಿಯ ದಕ್ಷಿಣ ಜಿಲ್ಲೆಯಲ್ಲಿ ಬಂದಿರುವಂತಹ ಕೈಗಾರಿಕೆಗಳಲ್ಲಿ ನಮ್ಮ ನೆಲ, ನಮ್ಮ ಜಲ ಬಳಸ್ಕೊಂಡಿರುವಂತಹ ಈ ಕೈಗಾರಿಕೆಗಳಲ್ಲಿ ನಮ್ಗೆ ಉದ್ಯೋಗದ ಹಕ್ಕು ಸಿಗಬೇಕು ಅಂತ ನಾವು ಕೇಳ್ತಾನೆ ಇದ್ದೀವಿ. ಈ ಹಿಂದಿನ ನೇಮಕಾತಿಯ ಸಂದರ್ಭದಲ್ಲಿಯೂ ಕೂಡ ಅನ್ಯಾಯಗಳು ನಡೆದಿವೆ, ಆವಾಗಲೂ ಕೂಡ ನಾವು ಮಾತಾಡಿದ್ದೀವಿ. ಇದು ಕೂಡ 2019 ಸೆಪ್ಟೆಂಬರ್ನಲ್ಲಿ ಈ ಪ್ರಕ್ರಿಯೆ ಆರಂಭ ಆದಾಗಲೂ ಕೂಡ ನಾವು ಮಾತಾಡಿದ್ವಿ, ಪ್ರತಿಭಟನೆಗಳನ್ನ ನಡೆಸಿದ್ವಿ. ಅದರ ಭಾಗವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನೋಟಿಸ್ ಕೂಡ ಜಾರಿಗೊಳಿಸಿತ್ತು. ಆದ್ರೂ ಕೂಡ ಇವತ್ತು ನಮಗೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಈ MRPL 224 ಉದ್ಯೋಗಗಳಲ್ಲಿ ನಮಗೆ ಹಕ್ಕುಗಳು ಸಿಕ್ಕಿದ ತಕ್ಷಣ, ಪಾಲು ಸಿಕ್ಕಿದ ತಕ್ಷಣ ನಮ್ಮ ಯುವ ಜನರೆಲ್ಲರಿಗೂ ಉದ್ಯೋಗ ಸಿಗಲ್ಲ. ಆದ್ರೆ ಈಗ ನಡೆದಿರೋದು MRPL ನಲ್ಲಿ ಇಷ್ಟೆಲ್ಲ ನಾವು ಮಾತಾಡಿದ ಮೇಲೇನೂ ಕೂಡ ಈ ಮಟ್ಟಿಗೆ ನಮ್ಗೆ ವಂಚನೆ ನಡೆದಿದೆಯಲ್ಲ, ಅದು ಒಟ್ಟು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಯುವ ಜನತೆಗೆ ಬಾಡಿರುವಂತ ಘೋರ ಅನ್ಯಾಯ. ಇದು ನೇರ ನಿಮ್ಮನ್ನ ನಾವು ಲೆಕ್ಕಕ್ಕೆ ಇಡೋದಿಲ್ಲ, ನಿಮ್ಗೆ ನಾವು ಉದ್ಯೋಗ ಕೊಡುವುದೇ ಇಲ್ಲ ಅನ್ನುವಂತ ಒಂದು ಸಂದೇಶ ಇದರಲ್ಲಿದೆ. ಅದರಿಂದ ಬಹುಶಃ ಮನೆಯಲ್ಲಿ ಇವತ್ತು ಈ ಒಂದು ಆಕ್ರೋಶ ಭುಗಿಲೆದ್ದಿದೆ. ಬಹುಶಃ ಇದು ಈ ಕೊರೋನಾ ಲಾಕ್ಡೌನ್ ಕಾಲ ಅಲ್ಲದೆ ಇದ್ದಿದ್ರೆ ಬಹುಶಃ ಬೀದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಕಾಣದಂತಹ ದೊಡ್ಡ ಹೋರಾಟಗಳಿಗೆ ನಮ್ಮನ್ನೆಲ್ಲ ಸಾಕ್ಷಿ ಆಗ್ತಾ ಇತ್ತು. ಆದ್ರೆ ಆ ಮಟ್ಟಕ್ಕೆ ಇವತ್ತು ಬಿಜೆಪಿ ಒಂದು ನಿಟ್ಟಿಗೆ ಸೇಫ್ ಆಗಿದೆ. ಆದ್ರೆ ನಾವು ಹೇಳುವಂತಹದ್ದು, ಈಗ ಇದು ಕೇವಲ 224 ಉದ್ಯೋಗದ ಪ್ರಶ್ನೆಯಾಗಿ ಉಳಿಬಾರದು. ನಮ್ಮ ತುಳುನಾಡು ಮತ್ತು ನಮ್ಮ ಕನ್ನಡ ನಾಡಿನಲ್ಲಿ ಬರುವಂತ ಎಲ್ಲಾ ಕೈಗಾರಿಕೆಗಳಲ್ಲಿ ಸರೋಜಿನಿ ಮಹಿಷಿ ವರದಿಯ ಶಿಫಾರಸಿನ ಆಧಾರದಲ್ಲಿ ನಮ್ಮ ಪಾಲು ನಮಗೆ ಸಿಗಬೇಕು. ಆ ಮಟ್ಟಿಗೆ ಈ ಹೋರಾಟ ಒಂದು ಕಿಚ್ಚನ್ನು ಹಬ್ಬಿಸಬೇಕು ಮತ್ತು ತಾರ್ಕಿಕ ಅಂತ್ಯದವರೆಗೆ ಹೋಗಬೇಕು ಅನ್ನುವಂಥದ್ದು ನನ್ನ ಫಸ್ಟ್ ರಿಯಾಕ್ಷನ್. ಓಕೆ, ಎಸ್, ಇದು ಫಸ್ಟ್ ರಿಯಾಕ್ಷನ್. ಮುನೀರ್ ಕಾಟಿಪಾಳ್ ಅವರು ಅನೇಕ 2 ದಶಕಗಳಿಂದ ಈ ಒಂದು ವಿಚಾರಗಳಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. MRPL ಕಂಪನಿ ಆಗಿರ್ಬೋದು, ಇತರ ಕಂಪನಿಗಳು, ಪ್ರತಿಷ್ಠಿತ ಕಂಪನಿಗಳು ಸ್ಥಳೀಯರನ್ನ ಹೊರಗಿಡ್ತಾ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ವ್ಯಕ್ತಿ ಜೊತೆಗೆ ಅವರ ಒಂದು ಸಂಘಟನೆ ಮಾತಾಡ್ತಾನೆ. ಅದೇ ರೀತಿ ಇಬ್ರು ಗಣ್ಯ ವ್ಯಕ್ತಿಗಳಲ್ಲೂ ಕೂಡ ಫಸ್ಟ್ ರಿಯಾಕ್ಷನ್ ತಗೊಳ್ತಾನೆ. ಬಿಫೋರ್ ದಟ್ ಅನೇಕ ಕರೆಗಳು ಬರ್ತಾ ಇದೆ. ಜೊತೆಗೆ ಪ್ರಥಮ ಕರೆ ಕುವೈಟ್ ನಿಂದ ಕರೆ ಮಾಡಿದ್ದಾರೆ ನೇರವಾಗಿ ರಾಜ್ ಭಂಡಾರಿ ಅವರು, ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಕರ್ನಾಟಕ ವಿಂಗ್. ಸೊ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಿಖಿಲ್ ಅವರೇ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೇನೆ ಸರ್, ತಾವುಗಳು ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ದೇವರ ದಯೆ. ನಿಖಿಲ್ ಅವರೇ, ನಾನಿಲ್ಲಿ 2 ವಿಷಯ ಹೇಳಿಕ್ಕೆ ನನಗೆ ಮುಖ್ಯ ಅತಿಥಿಗಳು ಯಾರಿದ್ದಾರೆ ಅಂತ ಕರೆಕ್ಟ್ ಗೊತ್ತಿಲ್ಲ. ಮುನೀರ್ ಕಾಟಿಪಾಳ್ ಇದ್ದಾರೆ ಅಂತ ನನ್ಗೆ ಗೊತ್ತಾಯ್ತು. ಈಗ ನನ್ನ ಆತ್ಮೀಯರು ನಿನ್ನೆ ಸಹ ಅವರ ಜೊತೆ ನಾನು ಮಾತಾಡಿದ್ದೆ. ಇನ್ನೊಬ್ರು ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಕಾಲ್ ಮಾಡಿದ್ದು. ಎಸ್ ಸರ್, ಇನ್ನೊಂದು ಬಿಜೆಪಿಯ ಜಗದೀಶ್ ಶೆಣವ್ ಅವರಿದ್ದಾರೆ, ಜೊತೆಗೆ ರಾಮಸೇನೆಯ ಕಿರಣ್ ಅಮೀನ್ ಅವರಿದ್ದಾರೆ. ಎಲ್ರಿಗೂ ನಮಸ್ತೆ. ಸರ್, ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಾನು ಮುನೀರ್ ಕಾಟಿಪಾಳ್ ಅವರ ಜೊತೆ ನಾನು ಅಗ್ರಿ ಮಾಡ್ತೇನೆ ಅವರ ಮಾತನ್ನು. ನಾನು ಈಗೆಲ್ಲ ಮುಂಚಿನ ಮುನೀರ್ ಕಾಟಿಪಾಳ್ ಅವರು ಮಂಗಳೂರಿನ ಹಿತದೃಷ್ಟಿ, ತುಳು ಭಾಷೆ ಹಿತದೃಷ್ಟಿಯಲ್ಲಿ ಕೆಲಸ ಸಿಗ್ಬೇಕೆನ್ನೋ ಹೋರಾಟವನ್ನು ಯಾವಾಗಲೂ ನಡೆಸ್ತಾ ಬರ್ತಿದ್ದಾರೆ. ನನ್ನ ಸಿದ್ಧಾಂತ ಪರವಾಗಿ ನನ್ನ ಪ್ರಬಲ ವಿರೋಧಿ ಆದ್ರೂ ಆ ವಿಷಯದ ನಾನು ಯಾವಾಗ್ಲೂ ಅವರಿಗೆ ರೆಸ್ಪೆಕ್ಟ್ ಕೊಡ್ತೇನೆ. ಅದು ಅವರು ಒಳ್ಳೆ ಕೆಲಸ ಯಾವಾಗ್ಲೂ ಮಾಡ್ತಾ ಇದ್ದಾರೆ. ಮತ್ತೆ ನಾನ್ ನೋಡಿದ ಪ್ರಕಾರ ಸರ್, ಈಗ 10-15 ವರ್ಷಕ್ಕಿಂತ ಮುಂಚೆ ನಾನು ಮಂಗಳೂರಲ್ಲಿರುವಾಗ ಕೂಡ ನಾನು MRPL ಒಳಗೆ ಹೋಗುವಾಗ ಅಲ್ಲಿ ನಮ್ಮ ಊರಲ್ಲಿದ್ದ ಲೋಕಲ್ ಹೈಲಿ ಕ್ವಾಲಿಫೈಡ್ ಜನಗಳು ಒಬ್ಬ ಹೊರಗಿನವರ ಒಂದು ಸಣ್ಣ, ನಾನು ಹೊರಗಿನವರ ಸಣ್ಣವರು ಅಂತ ಹೇಳುದಲ್ಲ, ಹಾಗೆ ಮಾಡಿ ಹೇಳುದಲ್ಲ, ಅವರ ಹಂತದಲ್ಲಿ ಕೆಲಸ ಮಾಡುದು, ಅಲ್ಲಿ ಎಲ್ಲಾ ಮೇನ್ ಜಾಬ್ಸ್ ಎಲ್ಲ ಹೊರಗಿನವರಿಗೆ ಸಿಕ್ಕಿದ್ ನಾನು ನೋಡಿದ್ದೇನೆ. ಈಗ ನಾನು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ,
ಇದರಲ್ಲಿ ಇದು ಎಲ್ಲ ತುಳುನಾಡಿನ ಪ್ರಶ್ನೆಯಾಗಿ ಬೆಳೆಯಬೇಕು. ಇದು ಪೊಲಿಟಿಕಲ್ ವಿರೋಧವಾಗಿ ಬೆಳೆಯಬಾರ್ದು, ಒಂದು ಪಕ್ಷದ ವಿರುದ್ಧ ಅಥವಾ ಆಡಳಿತ ಪಕ್ಷದ ವಿರುದ್ಧವಾಗಿ ಬೆಳೆಯಬಾರ್ದು. ಎಲ್ಲರೂ ಒಟ್ಟಾಗಿ, ಇದು ನಮ್ಮ ಎಲ್ಲರ ಸಮಸ್ಯೆ. ಪಕ್ಷ ಇವತ್ತಿರ್ಬೋದು, ನಾಳೆ ಹೋಗ್ಬೋದು, ಪಕ್ಷದ ವಿಷಯ ಅಲ್ಲ, ಇದು ಎಲ್ಲರ ಸಮಸ್ಯೆ. ಎಲ್ಲರೂ ಜೊತೆಯಾಗಿ ಇದನ್ನು ವಿರೋಧಿಸಬೇಕು. ನಮ್ಗೆ ಮಂಗಳೂರಿನ ಜನರಿಗೆ ಕೆಲಸ ಸಿಗ್ಬೇಕು, ತುಳುನಾಡಿನ ಜನರಿಗೆ ಕೆಲಸ ಸಿಗ್ಬೇಕು ಅನ್ನೋ ಮನೋಭಾವ ನಮ್ಗೆ ಬೇಕು. ಅದರ ಜೊತೆ ನಾನು ಮುನೀರ್ ಕಾಟಿಪಳ್ಳ ಜೊತೆ ಮೊನ್ನೆ ಕೂಡ ಮಾತಾಡಿ, JBF ಅಂತ ಒಂದು ಕಂಪನಿ ಉಂಟು, ಕಳುವಾರ ಹತ್ರ ಒಂದು 100 ಜನ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಕೆಲಸದಲ್ಲಿ ಈಗ ಅವರ ಕಂಪನಿ ನಡೀತಾ ಇಲ್ಲ, ಅವರ ಕಂಪನಿ ನಡೆಯುತ್ತಾ ಇಲ್ವೋ ಗೊತ್ತಿಲ್ಲ, ಕಂಪನಿ ಶಟ್ ಡೌನ್ ಆಗಿದೆ. ಅವರು ಕೂಡ ಜಾಗ ಎಲ್ಲ ಕೊಟ್ಟಿದ್ದಾರೆ, JBF ಅಂತ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಮುನೀರ್ ಕಾಟಿಪಳ್ಳ ಅವರು ಕೊಡಬಹುದು. ಅದರ ಬಗ್ಗೆ ಕೂಡ ಒಂದು ಹೋರಾಟ ನಡೆಯಬೇಕು. ಯಾಕಂತ ಹೇಳಿದ್ರೆ ಅವರು ಕೂಡ ಅವರ ಜಾಗ ಎಲ್ಲ ಕೊಟ್ಟು ಅವರ ಕೆಲಸ ಕೆಲಸ ಎಲ್ಲ ಅವರೆಲ್ಲ ಮನೆಯಲ್ಲಿದ್ದಾರೆ. ಸೊ ನಮ್ಮ ಹುಡುಗರು, ನಮ್ಮ ಊರಿನವರು, ಅವರ ಹಿತಾಸಕ್ತಿಯನ್ನು ಕಾಯುವುದು ಎಲ್ಲ ಪಕ್ಷದ ರೆಸ್ಪಾನ್ಸಿಬಿಲಿಟಿ. ಅವರು ನಮ್ಮ ಪ್ರಜೆ, ಪಕ್ಷ ಯಾವುದೇ ಆಗಿರ್ಲಿ, ಪ್ರಜೆ ನಮ್ಮ ಊರಿನವರು, ಅವರ ಹಿತಾಸಕ್ತಿ ಕಾಯ್ಬೇಕು ಅನ್ನೋ ಒಂದೇ ಉದ್ದೇಶ ನಾನು ಕಾಲ್ ಮಾಡಿದ್ದು. ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳು. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ದೇವರು ಆದಷ್ಟು ಬೇಗ ನಮ್ಮ ಕೊರೋನಾ ಮುಕ್ತ ಪ್ರಪಂಚದೊಂದಿಗೆ ಮಾತನಾಡ್ತಾರೆ. ರಾಜಭಂಡಾರಿ ಅವರೇ, ಒಂದು ಮಾತು ರಾಜಭಂಡಾರಿ ಅವರೇ, ಒಂದು ಮಾತು ತಮ್ಮಲ್ಲಿ ಕೇಳಬೇಕಾಗಿತ್ತು. ಪ್ರಸಕ್ತ ತಾವು ಕುವೈಟ್ ನಲ್ಲಿದ್ದೀರಾ, ಹೊರದೇಶದಲ್ಲಿದ್ದೀರಾ, ಅದರಲ್ಲಿ ದೊಡ್ಡ ಮಟ್ಟದೊಂದು ಕೂಗಿದೆ. ಅಂದ್ರೆ ನಮ್ಮ ತುಳುವರಿಗೆ ಸ್ಥಳೀಯ ಉದ್ಯಮಗಳಿಗೆ ಅವಕಾಶ ಸಿಗ್ತಾ ಇಲ್ಲ, ಹಾಗಾಗಿ ಅವರು ಮುಂಬೈ ಅಥವಾ ಬೆಂಗಳೂರು ಅಥವಾ ಹೊರದೇಶಗಳಿಗೆ ಹಾರ್ತಾರೆ, ಹೋಗ್ತಾರೆ ಅನ್ನುವಂಥದ್ದು ಹೊಟ್ಟೆಪಾಡು ಅನಿವಾರ್ಯ. ಏನ್ ಹೇಳ್ತೀರಾ? ತಾವು ಕೂಡ ಹೊರದೇಶದಲ್ಲಿದ್ದವರು, ಹೌದಾ? ಅನ್ಯಾಯ ಆಗ್ತಾ ಇದೆ, ಯಾಕೆ ಇಲ್ಲಿ ಆಡಳಿತ ಪಕ್ಷಗಳು? ಇಲ್ಲ, ಅದನ್ನ ನಾನು ಪ್ರತಿಯೊಬ್ಬ ಮನುಷ್ಯನು ಅವನ ಊರಲ್ಲಿ ಬೆಳೆದು ಜೀವನ ಸಾಕ್ಬೇಕು ಅಂತ ಆಸೆ ಎಲ್ರಿಗೂ ಉಂಟು. ಅದು ಮಂಗಳೂರಿನವರಂತಲ್ಲ, ಅದು ನಮ್ಮ ಊರವಾಗ್ಲಿ, ಬೇರೆ ದೇಶದವಾಗಿರ್ಲಿ, ಬಾಂಗ್ಲಾದೇಶ ಆಗಿರ್ಲಿ, ಅಫ್ಘಾನ್ ಆಗ್ಲಿ, ಯಾರಾಗ್ಲಿ, ಎಲ್ರಿಗೂ ಒಂದು ಮನಸ್ಸಿನ ಆಸೆ ಅಂತ ನನ್ನ ಊರನ್ನ ಬೆಳಿಬೇಕಂತ. ಆದ್ರೆ ಸಾಧ್ಯತೆಗಳು ಸಪೋರ್ಟ್ ಸಮಯಗಳು ಸಪೋರ್ಟ್ ಮಾಡುದಿಲ್ಲ. ಕೆಲವು ಜನಕ್ಕೆ ಕೆಲಸ, ಎಲ್ಲರಿಗೆ ಮಂಗಳೂರಲ್ಲಿ ಕೆಲಸ ಸಿಗ್ಬೇಕನ್ನೋದೊಂದು ಅದು ಪ್ರಾಕ್ಟಿಕಲ್ ಅಲ್ಲ. ಕೆಲವು ಜನಕ್ಕೆ ಸಿಗ್ಬೋದು, ಆದ್ರೆ ಸಿಗುವ ಜಾಬ್ ಅಲ್ಲಿ ಸ್ವಲ್ಪ ಎಷ್ಟೋ ಜನ ಇಲ್ಲಿ ಮಂಗಳೂರು ONGS ನ ಜಾಬ್ ಬಿಟ್ಟು ಇಲ್ಲಿ KMPC ಗೆ ಬಂದವರಿದ್ದಾರೆ. ಇಲ್ಲಿ ಸ್ಯಾಲರಿ ಜಾಸ್ತಿ ಸಿಗ್ತದಂತ. ಕುವೈಟ್ ಅಲ್ಲಿ ಆಯಿಲ್ ಕಂಪನಿಯಲ್ಲಿ, ಮಂಗಳೂರಲ್ಲಿ MRP ಅಲ್ಲಿ ಜಾಬ್ ಪರ್ಪಸ್ಲಿ ರಿಸೈನ್ ചെയ്ത് ಬಂದವರು ತುಂಬಾ ಜನ ಇದ್ದಾರೆ. ನನ್ನ ಆತ್ಮೀಯರು ತುಂಬಾ ಜನ ಇದ್ದಾರೆ. ಹೊರದೇಶದಲ್ಲಿ ಒಳ್ಳೆಯ ಸ್ಯಾಲರಿ ಸಿಗುತ್ತೆ. ಕೆಲವು ಜನರಿಗೆ ಸ್ಟೇಟಸ್ ಮಾಡ್ಬೇಕು, ಹಣ ಸ್ವಲ್ಪ ಜಾಸ್ತಿ ಬೇಕು, ಆ ಎಲ್ಲ ಉದ್ದೇಶ ಇರ್ತದೆ. ಆದ್ರೆ ಸಣ್ಣ ಮಟ್ಟಿಗೆ ಅದು ನಮ್ಮ ಊರಿನ ಜನರಿಗೆ ಕೆಲಸ ಸಿಗ್ಬೇಕು. ಮತ್ತೆ ಊರಿನವರು ಹೊರಗೆ ಹೋಗುದು ಅದರಿಂದ ನಾನು ಒಪ್ಕೊಳ್ಳೋದಿಲ್ಲ. ಎಲ್ಲ ಊರಿನವರು, ಮಂಗಳೂರಿನವರು ಮಾತ್ರ ಅಲ್ಲ, IS ಇಲ್ಲಿ 7 ಲಕ್ಷ ಜನ ಕೇರಳದವರಿದ್ದಾರೆ, 7 ಲಕ್ಷ ಜನ, 4 ಲಕ್ಷ ಜನ ರಾಜಸ್ಥಾನವರಿದ್ದಾರೆ. ಸೊ ಎಲ್ಲರೂ ಇದ್ದಾರೆ, ಮಂಗಳೂರು ಅಂತ ಮಾತ್ರ ಅಲ್ಲ, ಎಲ್ಲರೂ ಹೊರಗೆ ಬರೋದು, ಅದಕ್ಕೆ ಕನೆಕ್ಟಿವಿಟಿ ಇಲ್ಲ. ಆದ್ರೆ ಲೋಕಲ್ ಜನರಿಗೆ ಕೆಲಸ ಸಿಗ್ಬೇಕು. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸರ್ ರಾಜ್ ಭಂಡಾರಿ ಅವರು. ಎಸ್, ತಾವು ಕೂಡ ಆರೋಗ್ಯವಾಗಿರಿ. ಧನ್ಯವಾದಗಳು. ಧನ್ಯವಾದ ಸರ್. ರಾಜ್ ಭಂಡಾರಿ ಅವರ ಮಾತುಗಳು, ಭಾರತೀಯ ಪ್ರವಾಸಿ ಪರಿಷತ್. ಎಸ್, ಮುನೀರ್ ಕಾಟಿಪಳ್ಳ, ಸಣ್ಣ ಪ್ರಶ್ನೆ. ಅಂದ್ರೆ ರಾಜ್ ಭಂಡಾರಿ ಅವರು ಹೇಳಿದಕ್ಕೆ ನಾನು ಕೇಳ್ತಾ ಇರುವಂತದ್ದು, ಅಂದ್ರೆ ಸ್ಯಾಲರಿ ವಿಚಾರವಾಗಿ, ಸಂಬಳದ ವಿಚಾರವಾಗಿ ಹೊರದೇಶಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಬಹುಶಃ ಈ ಒಂದು ನೇಮಕಾತಿಗಳು ನಡೆದಿದೆ, ಬಹುಶಃ ತಮ್ಗೆ ಗೊತ್ತಿದೆ, ಏನು ಆಳ ಇಳಿತ ಎಲ್ಲವೂ ಕೂಡ ಗೊತ್ತಿರುವಂತದ್ದು. ಎಷ್ಟು ಸ್ಯಾಲರಿಗಳು, ಸಂಬಳಗಳು ಈ ಯುವಕರಿಗೆ ಸಿಗಬಹುದು ಸ್ಟಾರ್ಟಿಂಗ್ ಇಂದ? ಅಂದ್ರೆ ಈಗ ಏನು ನೇಮಕಾತಿ ಆಯ್ತಲ್ಲ, 224 ಜನರು, ಅವರ 1 ವರ್ಷ ಪ್ರೊಬೆಷನರಿ ಅವಧಿ ಅಂತ ಇರ್ತದೆ, ಟ್ರೈನಿಂಗ್ ಪ್ರೊಬೆಷನರಿ ಅವಧಿ. ಅವರು ಅಲ್ಲಿ ಪರ್ಮನೆಂಟ್ ಎಂಪ್ಲಾಯ್, ಆದ್ರೆ ಟ್ರೈನಿಗಳು ಅಂತ ಅವರಿಗೆ ಈ ಪ್ರೊಬೆಷನರಿ ಅವಧಿಯಲ್ಲಿ 30 ರಿಂದ 35 ಸಾವಿರ ರೂಪಾಯಿ ಸಂಬಳ ಸಿಗ್ತದೆ. 30 ರಿಂದ 35. ಆನಂತರ ಇದು C ಮತ್ತು D ಗ್ರೇಡ್. ಇದು C ಗ್ರೇಡ್, ಇದು ವೈಟ್ ಕಾಲರ್ ಅಲ್ಲ, ಬ್ಲೂ ಕಾಲರ್ ಉದ್ಯೋಗಗಳು, ಗೊತ್ತಾಯ್ತಲ್ಲ. ಅದರಲ್ಲಿ 1 ವರ್ಷ ಆದ್ಮೇಲೆ ಅವರ ರೆಗ್ಯುಲರ್ ಆಗಿ ಅವರೇನು ಉದ್ಯೋಗವನ್ನ ಪ್ರೊಫೆಷನರಿ ಮುಗಿಸಿ ಆರಂಭ ಮಾಡ್ತಾರೆ. ಅವಾಗ ಕನಿಷ್ಠ ಅವರ ಬೇಸಿಕ್ ಇದೆ 50 ರಿಂದ 60 ಸಾವಿರವರೆಗೆ ಅವರಿಗೆ ಸಂಬಳಗಳು ಸಿಗ್ತವೆ. ಆ ಮಟ್ಟಿಗೆ, ನಮ್ಮ ಮಟ್ಟಿಗೆ ಅದು ಬಹಳ ದೊಡ್ಡದು ಅಷ್ಟು ಇದಿದೆ. ಮತ್ತೊಂದು 10 ವರ್ಷ ಸರ್ವಿಸ್ ಆದವರಿಗೆ ಈಗ ಇಂಥ ಹುದ್ದೆಗಳಲ್ಲಿ ಅಫಿಷಿಯಲ್ ಅಲ್ಲ, ಆಡಳಿತ ಇದಲ್ಲ, ಈ ರೀತಿಯ ನೌಕರ ವರ್ಗಕ್ಕೆ 1 ಲಕ್ಷಕ್ಕಿಂತಲೂ ಜಾಸ್ತಿ ಸಂಬಳಗಳು ಸಿಗ್ತದೆ. ಬರೀ ಸಂಬಳ ಮಾತ್ರ ಅಲ್ಲ, ಅವರ ಇಡೀ ಫ್ಯಾಮಿಲಿಗೆ ಆರೋಗ್ಯ ಪ್ಯಾಕೇಜ್ಗಳು ಇರ್ತದೆ, ಅವರಿಗೆ ಕ್ವಾರ್ಟರ್ಸ್ ಗಳು ಸಿಗ್ತದೆ, ಅವರಿಗೆ ಇದು PFI ಸಿಗ್ತದೆ, ಆಮೇಲೆ ಅವರಿಗೆ ಮನೆ ಕಟ್ಟಲಿಕ್ಕೆ ಇದು ಲಾನ್ಗಳು, ಇನ್ನೇನೇನೋ ಸವಲತ್ತುಗಳು ಸಿಗ್ತದೆ, ಬೋನಸ್ಗಳು ಸಿಗ್ತವೆ, ಓವರ್ ಟೈಮ್ಗಳು ಸಿಗ್ತವೆ, ಎಲ್ಲ ಇದೆ. ಒಂದು MRPL ನಲ್ಲಿ ಉದ್ಯೋಗ ಸಿಕ್ತು ಅಂತಂದ್ರೆ ಅವರ ಮತ್ತು ಅವರ ಕುಟುಂಬದ ಲೈಫ್ ಸೆಟ್ಲ್ ಆಯ್ತು. ಅವ್ರು ಇನ್ಯಾವುದೇ ರೀತಿಯಾದಂತಹ ತಲೆಬಿಸಿ ಮಾಡಿದ್ರೆ ತಮ್ಮ ಜೀವನವನ್ನು ಆರಾಮಾಗಿ ಕಲಿಬಹುದು. ಅದು ಸಾಲೋದಿಲ್ಲ, ನಾನು ದೊಡ್ಡ ಕೋಟ್ಯಾಧೀಶ ಆಗಬೇಕು ಅಂತ ಭಾವಿಸುವವರು ಅದಕ್ಕೆ ಅಲ್ಲಿಂದ ಕೂಡ ಮೇಲೆ ಹೋಗುವಂತ ಪ್ರಯತ್ನ ಮಾಡಬಹುದು. ಆದ್ರೆ ಒಬ್ಬ ಸಾಮಾನ್ಯ ಸಂತೃಪ್ತ ಜೀವನ ನಡೆಸುವವನಿಗೆ ಬೇಕಾದಂತ ಎಲ್ಲಾ ಜೀವನ ಭದ್ರತೆಗಳು ಮತ್ತು ಸುಖ ಜೀವನ MRPL ಈಗ ನೇಮಕ ಆಗಿರುವಂತಹ ಏನು 224 ಉದ್ಯೋಗದಲ್ಲಿ ಎಲ್ಲವೂ ದೊರಕುತ್ತದೆ. ಸಾಮಾನ್ಯ ಅಲ್ಲ ಸರ್.
ಒಳ್ಳೆಯ ಜೀವನ, ಒಂದು ಒಳ್ಳೆಯ ಜೀವನ. ಎಸ್ ಸರ್, ಗುಣಮಟ್ಟದ ಜೀವನ. ಅದೇ MRPL ನಲ್ಲಿ ಕಾಂಟ್ರಾಕ್ಟ್ ನಲ್ಲಿ ದುಡಿಯುವಂತವ್ರು ಇದ್ದಾರೆ 16 ವರ್ಷದಿಂದ, ಅವ್ರಿಗೆ ಈಗಲೂ ಸಿಗೋದು 13, 14, 15 ಸಾವಿರ ರೂಪಾಯಿ ಸಂಬಳ. ಅದರಲ್ಲಿ ಭದ್ರತೆಯ ಗ್ಯಾರಂಟಿ ಇಲ್ಲ. ಓಕೆ, ರೈಟ್ ಸರ್, ಬರ್ತೇನೆ ಮುನೀರ್ ಕಾಟಿಪಾಳ. ಬಿಫೋರ್ ದಟ್ ಎಸ್ ಕಿರಣ್ ಅಮೀನ್ ಅವರು, ರಾಮಸೇನೆ ಜಿಲ್ಲಾಧ್ಯಕ್ಷರು, ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ನಾವು ಆಕ್ಚುಲಿ ಆಲ್ರೆಡಿ ಒಳಗಿನವ್ರ ಹತ್ರ ಮಾತಾಡಿಕೊಂಡೇ ಇಲ್ಲಿ ಬಂದಿದ್ದೇವೆ ಪ್ರತಿಯೊಂದು ವಿಚಾರಗಳನ್ನು. MRPL ಒಳಗಡೆ ಈಗಲೂ ಲೋಕಲ್ ಆಗಿ ಕಾಂಟ್ರಾಕ್ಟ್ ಬೇಸಲ್ಲಿ 1,000 ಜನ ದುಡಿತಿದ್ದಾರಂತೆ ಕಾಂಟ್ರಾಕ್ಟ್ ಬೇಸಲ್ಲಿ. ಇವರು 5 ವರ್ಷ, 6 ವರ್ಷ, 3 ವರ್ಷ, ಸೊ ಈ ತರ ಇಷ್ಟು ವರ್ಷಗಳನ್ನು ದುಡಿತಿದ್ದಾರೆ. ಓಕೆ, ಮಾಡ್ಬೇಕು. ಮೊದಲದಾಗಿ MRPL ಅವ್ರ ಕಂಪನಿ ಕೇಳೋದೇನಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್, ನಮ್ಗೆ ಎಕ್ಸ್ಪೀರಿಯನ್ಸ್ ಮುಖ್ಯ ಅಂತೇಳಿ. ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಾವು ನಿಮ್ಮನ್ನು ಕೆಲಸಕ್ಕೆ ಇಡ್ತಾ ಇದ್ದೀವಿ. ಬಟ್ ಮ್ಯಾಂಗ್ಳೂರಲ್ಲಿ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ತಗೊಳ್ತಾರೆ? ರಿಫೈನರ್ಸ್ ಇದೆಯಾ ಬೇರೆ ಲೋಕಲ್ ಜನರಿಗೆ? ಖಂಡಿತವಾಗ್ಲೂ ಇಲ್ಲ. ಬಟ್ ಒಳಗಡೆ ಹೋದ ಜನಗಳಿದ್ದಾರೆ, ಅಲ್ಲಿ ಎಕ್ಸ್ಪೀರಿಯನ್ಸ್ ಆದ ಜನಗಳಿದ್ದಾರೆ, ಇವರನ್ನು ಕೂಡ ತಗೊಳ್ತಾ ಇಲ್ಲ. ಇವಾಗ ಏನೋ 233 ಜನ ಸಿಲೆಕ್ಟ್ ಆಗಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ಬಂದಲ್ಲಿ ಕೂತಿದ್ದಾರೆ ಕ್ವಾರ್ಟರ್ಸ್ ಅಲ್ಲಿ. ಇವಾಗಲೂ ಇದ್ದಾರೆ ಇಷ್ಟು ಜನ, 333 ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾ ಇದೆ ಇವತ್ತು. ಓಕೆ, ಈ 233 ಜನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಇವರು ಜಾಬಿಗೆ ಜಾಯಿನ್ ಆಗುವಾಗ ಇಲ್ಲಿಂದ ಕಾಂಟ್ರಾಕ್ಟ್ ಬೇಸ್ ಅಲ್ಲಿದ್ದ 233 ನಮ್ಮ ಲೋಕಲ್ ಹುಡುಗರು ಹೊರಗೆ ಬರಬೇಕು. ಇವರು ಒಳಗೆ ಹೊರಗೆ ಹೋಗ್ತಾರೆ ಖಂಡಿತವಾಗ್ಲು. ಓಕೆ, ಈಗ ಒಳಗಡೆ ಇದ್ದಾರೆ ನಮ್ಮ ಊರಿನವರು, ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇದ್ದವರು. ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇದ್ದವರಲ್ಲಿ ಅವರಿಗೆ ಈಗಲೇ ಆರ್ಡರ್ ಬಂದಾಗಿದೆ, ಈಗಾಗಲೇ ಆರ್ಡರ್ ಬಂದಾಗಿದೆ. ಓಕೆ, ಈಗ ಇವರು 233 ಜನರು ಯಾರು ಆಯ್ಕೆ ಆಗಿದ್ದಾರೆ ನೋಡಿ, ಅವರು ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಲಸಕ್ಕೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇದ್ದವರು ಈಗ ಹೊರಗಡೆ ಬರಬೇಕು. ಇದು ಒಳಗಿಂದ ತಿಳ್ಕೊಂಡ ವಿಚಾರ ನಾನು. ಓಕೆ, ರೈಟ್. ಈಗಿರುವ ಕಾಂಟ್ರಾಕ್ಟ್ ಬೇಸ್ ಎಂಪ್ಲಾಯಿಗಳಿಗೆ ಆಲ್ರೆಡಿ ಆರ್ಡರ್ ಮಾಡಿದಾರಂತೆ, ಸದ್ಯದಲ್ಲೇ ನಿಮ್ಮನ್ನು ಟರ್ಮಿನೇಟ್ ಮಾಡಲಾಗುತ್ತದೆ ಅಂತ ಹೇಳಿ. ಕಾಂಟ್ರಾಕ್ಟ್ ಬೇಸ್ ಏನು ಮಾತಾಡ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವನ್ ಅಲ್ಲಿ ಇದು ಹೇಳ್ತೀರಾ ನೀವು, ಯೂನಿಯನ್ ಇದೆ, ವರ್ಕರ್ಸ್ ಯೂನಿಯನ್. ಎಸ್, ಹೌದು. ಇದು ಕೂಡ ಅವರ ಕೈ ಅಂಡರಲ್ಲಿದೆ, MRPL ಆಡಳಿತ ಕೈ ಅಂಡರಲ್ಲಿದೆ. ಅದಕ್ಕೆ ಅವರಿಗೆ ಬೇಕಾದ ಒಬ್ಬ ಲೀಡರ್ ಅನ್ನು, ಕೇರಳದ ಒಬ್ಬ ಲೀಡರ್ ಇದ್ದಾರೆ, ಮಲಯಾಳಿ ಲೀಡರ್, ಅವರನ್ನು ಕೂತ್ಕೊಂಡಿಸಿದ್ದಾರೆ. ಯಾರು ಮಾತಾಡೋರು ಇಲ್ಲ ಈ ವಿಚಾರದಲ್ಲಿ, ಯಾರು ಸಪೋರ್ಟ್ ಮಾಡೋರು ಇಲ್ಲ ಈ ವಿಚಾರದಲ್ಲಿ. ನಮ್ದು ಏನಂದ್ರೆ ನೆಲ ನಮ್ಮದು ಬೇಕು, ಇವರಿಗೆ ಜಾಗ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ನಮ್ಗೆ ಸಿಗ್ತಾ ಇರೋದು ಇಲ್ಲಿ ಖಾಲಿ ಮಾಲಿನ್ಯ ಮಾತ್ರ. ರೈಟ್, ನಮ್ಗೆ ಸಿಕ್ಕಿರೋದು ಕೇವಲ ಮಾಲಿನ್ಯ ಮಾತ್ರ, ಮತ್ತೆ ಏನ್ ಸಿಗ್ತದೆ ನಮ್ಗೆ ಅಲ್ಲಿ? ಎಸ್ ಕಿರಣ್ ಅವರೇ, ಬರ್ತೇನೆ, ಮಾತಾಡ್ತೇನೆ. ಎಸ್, ಇದು 233 ಜನರು ಒಳಗಡೆ ಹೋಗ್ತಾರೆ ಅಂತ ಬಂದಾಗ ಉಳಿದವರು ಅಲ್ಲಿದ್ದವರು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇದ್ದಾರೆ, ಅಂದ್ರೆ ನಮ್ಮವರು ಹೊರಗಡೆ ಬರಬೇಕು. ಇದು ಸದ್ಯದ ಪರಿಸ್ಥಿತಿ, ಇದು ವಿಪರ್ಯಾಸ ಕಾಣ್ತಾ ಇದೆ, ನೋಡ್ತಾ ಇದ್ರೆ ಏನ್ ಖಾತೆ ಅನ್ನೋದು ಮಾತಾಡ್ತೇನೆ ಸರ್. ಎಸ್, ಜಗದೀಶ್ ಅವರು ಬಿಜೆಪಿಯ ವಕ್ತಾರರು, ಏನ್ ಸರ್, ಏನ್ ಹೇಳ್ತೀರಾ, ಏನ್ ಕತೆ? ಈ ವಿಷಯ ಬೆಳಕಿಗೆ ಬಂದ ಕೂಡಲೇ ನಮ್ಮ ಸಂಸದರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಎಲ್ಲ ಶಾಸಕರನ್ನು ಕರೆಸಿ MRPLನ ಆಡಳಿತ ಮಂಡಳಿಯವರನ್ನು ಕರೆಸಿ ಪ್ರಥಮತವಾಗಿ ಮಾಡಿದ ಕೆಲಸ, ಈಗ ಏನು ನೀವು ಅಪಾಯಿಂಟ್ಮೆಂಟ್ ಮಾಡಿದಿರಿ ಅವರನ್ನು ಆ ಕೆಲಸವನ್ನು ಸ್ಥಗಿತ ಮಾಡಬೇಕು ಎನ್ನುವ ಒಂದು ವಿಚಾರವನ್ನು ಮಾಡಿದ್ದು ಪ್ರಪಂಚಕ್ಕೆ ಗೊತ್ತಿದ್ದ ವಿಚಾರ. ಇದು ಈಗ ಆಸ್ ಆಫ್ ನಾವು ಈಗ ನೆಲ ಬೇಕು, ಜಲ ಬೇಕು, ನಮ್ಮ ಕೆಲಸ ಕೊಟ್ಟಿಲ್ಲ ಅಂತ ಹೇಳಿದ್ದು ನಮ್ಮದು. ಅದರಲ್ಲಿ ಆ ವಿಷಯವನ್ನು ನಾವು ಎತ್ತಿಕೊಂಡು ಕೃಷ್ಣ ಪಾಲೇಮಾರು ಮಂತ್ರಿಗಳಿರುವಾಗ ನಾವು ಅದಕ್ಕೆ ಹೋರಾಟ ಮಾಡಿ ಅಲ್ಲಿ JBF ಕಂಪನಿಯಲ್ಲಿ ನಾನೇ ಖುದ್ದಿದ್ದೆ, SEZನ ಎದುರು ಅಲ್ಲಿ ಹೋರಾಟ ಮಾಡೋದು ನಾನು ಖುದ್ದಿದ್ದೆ. ಅಲ್ಲಿ ಹೋರಾಟ ಮಾಡಿ JBFನಲ್ಲಿ 100 ಜನರಿಗೆ ಕೆಲಸ ಕೊಡಿಸಿದವರು ನಾವು. ನಮ್ಮದು ಜಲ ಬೇಕು, ನಮ್ಮದು ನೆಲ ಬೇಕು, ನಮಗೆ ಕೆಲಸ ಇಲ್ಲ ಅಂತ ಹೇಳುವ ಮಾತು ಇವರ ಎಷ್ಟು ಅದರಲ್ಲಿ ಕಾಳಜಿ ಇದೆ ಅದಕ್ಕಿಂತ ಅದಷ್ಟೇ ಕಾಳಜಿ BJPಗೂ ಇದೆ. ಆದರೆ ಒಂದು ಈಗ ಸೆಂಟ್ರಲ್ ಗವರ್ಮೆಂಟ್ ಹಾಕಿದ ಒಂದು ನಿಯಮಾವಳಿ ಪ್ರಕಾರ ಏನು ಅಂತ ಹೇಳಿದ್ರೆ, ಅದು ನಮಗೆ ನಿಮ್ಗೆ ಅಂತಲ್ಲ, ಯಾವುದೇ ಒಂದು ಕೇಂದ್ರದ ಇದರಲ್ಲಿ ಅದು ನ್ಯಾಷನಲ್ ಲೆವೆಲಲ್ಲಿ ಇವರಿಗೂ ಎಲ್ಲರಿಗೂ ಗೊತ್ತಿದೆ, ನ್ಯಾಷನಲ್ ಲೆವೆಲಲ್ಲಿ ಇದಾಗ್ತದೆ, ಎಕ್ಸಾಮ್ ಆಗ್ತದೆ, ಎಕ್ಸಾಮ್ ಥರ್ಡ್ ಪಾರ್ಟಿಗೆ ಕೊಡ್ತಾರೆ ಎಕ್ಸಾಮ್ ಮಾಡಲಿಕ್ಕೆ. ಅದರಲ್ಲಿ ರಿಸಲ್ಟ್ ಬಂದವನು 100% ಮೆರಿಟ್ ಪ್ರಕಾರ ಮಾತ್ರ ನೇಮಕ ಮಾಡ್ತಾರೆ. ಎಲ್ಲಿಯವರೆಗೆ ಅಂದರೆ ಅದರಲ್ಲಿ ಯಾರ್ದು ಹಸ್ತಕ್ಷೇಪ ಬಾರದು ಅಂತ ಹೇಳಿ ಈಗ ಇಂಟರ್ವ್ಯೂ ಸಮೇತ ಇಲ್ಲ. ಯಾಕಂದ್ರೆ ಇಂಟರ್ವ್ಯೂ ಮಾಡಿದ್ರೆ ಅಲ್ಲಿ ಒಬ್ಬ MP ಹೇಳ್ತಾನೆ ನಂದೊಂದು 4 ಜನ ಹೋಗ್ಲಿ, MLA ಹೇಳ್ತಾನೆ, ಕಾರ್ಪೊರೇಟರ್ ಹೇಳ್ತಾನೆ, ಅಂದ್ರೆ ಅಲ್ಲಿ ಇನ್ಫ್ಲುಯೆನ್ಸ್ ಬರ್ತದೆ. ಆದ್ರಿಂದ ಆ ಇನ್ಫ್ಲುಯೆನ್ಸ್ ಬೇಡ, ಎಲ್ಲವೂ ಮೆರಿಟ್ ಪ್ರಕಾರ ಆಗಲಿ ಅಂತ ಒಳ್ಳೆ ಉದ್ದೇಶದಿಂದ ಕೋರ್ಟ್ ಇರಲಿ, ಸುಪ್ರೀಂ ಕೋರ್ಟ್ ಇದು ಕೇಂದ್ರ ಸರ್ಕಾರ ಇರಲಿ ಮಾಡಿರ್ಬೋದು. ಖಂಡಿತವಾಗಿ ಸರೋಜಿನಿ ಮಹಿಷಿ ಏನು ವರದಿ ಉಂಟು ಅದು ಜಾರಿಗೆ ಆದರೆ ಮತ್ತೆ ಯಾರು ಏನು ಚರ್ಚೆ ಮಾಡಲಿಕ್ಕಿಲ್ಲ. ಅಲ್ಲಿ ಇಷ್ಟು ಪರ್ಸೆಂಟ್ 65% A ಗ್ರೇಡ್ನಲ್ಲಿ ಮತ್ತೆ 100% D ಗ್ರೇಡ್ನಲ್ಲಿ ನಮಗೆ ಕೆಲಸ ಕೊಡಬೇಕು ಅದರಲ್ಲಿ ಕಾನೂನು ಇದು ಮಾಡಿದ್ದಾರೆ. ಆದರೆ ನಾವು BJP ಇಲ್ಲಿ ಅಧಿಕಾರಕ್ಕೆ ಬಂದಾಗಿ 2 ವರ್ಷ, ಈಗ 10 ವರ್ಷ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಈಗ ಮೊನ್ನೆ ಜನವರಿಯಲ್ಲಿ ನೀವು ನೋಡಿರ್ಬೋದು ಕ್ಲಿಪ್ಪಿಂಗ್ಸ್, ಭರತ್ ಶೆಟ್ಟರ್ ಅವರು
ಇದೇ ವಿಚಾರವನ್ನು ಸರೋಜಿನಿ ಮಹಿಷಿ ವಿಚಾರ ಏನಾಯ್ತು ಅಂತ ಕೇಳಿದ್ರು. Okay. ನಮ್ಗೆ ಗೊತ್ತಿರ್ಬೋದು, ಇದರಲ್ಲಿ ಎಲ್ಲ ಕ್ಲಿಪ್ಪಿಂಗ್ ನಮ್ಗೆ ತೋರಿಸಬಹುದು ನಾವು. ಅದರಲ್ಲಿ ಕೇಳಿದ್ದಾರೆ ಏನಾಯ್ತು ಅಂತ. ಅದಕ್ಕೆ ಒಂದು ಮುನೀರ್ ಕಾಟಿಬಳ್ಳ ಅವರೇ ಅದಕ್ಕೆ ಒಂದು ಹೇಳಿದರೆ, ಇದು ನಿಜವಾಗಿ ಆದರೂ DC ಏನು 3 ತಿಂಗಳಿಗೊಮ್ಮೆ ಈ ಮೀಟಿಂಗ್ ಕರೀಬೇಕು, ನಿಮ್ಮದು ಈ ಕಾನೂನನ್ನು ಪಾಲನೆ ಮಾಡಿದ್ದೀರಾ ಅಂತ ಕೇಳಬೇಕು. ಕಾನೂನು ಪಾಲನೆ ಮಾಡಲಿಲ್ಲ ಅಂದರೆ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಇವರಿಗೆ ಪರ್ಮಿಷನ್ ಕೊಡುವಾಗ ಹೀಗೆ ಕಾನೂನು ಇರ್ತದೆ, ಇಲ್ಲಿಗೆ ಲೋಕಲ್ಗೆ ಕೊಡಬೇಕು ಅಂತ. ಆದ್ರೆ ಅದನ್ನು ಮಾನಿಟರ್ ಮಾಡಬೇಕು DC ಅಂತ ಹೇಳಿದ್ರು. ಆದ್ರೆ ನಮ್ಗೆ ಏನಾಯ್ತು ಅಂದ್ರೆ, ನಾವು ಅಧಿಕಾರಕ್ಕೆ ಇಲ್ಲಿ ಬರುವಾಗ ನೆರೆ ಬಂತು, ಮತ್ತೆ 2 ವರ್ಷ ಕೋವಿಡ್ ಬಂತು, ಯಾವುದು ಆಡಳಿತಾತ್ಮಕವಾಗಿ ದೊಡ್ಡ ಸುಧಾರಣೆ ಮಾಡಲಿಕ್ಕೆ ಆಗ್ಲಿಲ್ಲ ಅಂತ ನಾನು ಅದನ್ನು ಭಾರವಾದ ಮನಸ್ಸಿನಿಂದ ಒಪ್ಪಬೇಕಾಗ್ತದೆ. ಖಂಡಿತವಾಗಿ ಈಗ ಈ ಬಂದ ಸಮಸ್ಯೆ ಇದು ಇವರಿಗೆ ಅವನಿಗೆ ಅಂತಲ್ಲ, ಇಡೀ ನಮ್ಮ ತುಳುನಾಡಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದದ್ದು. ಹಾಗಂತ ಹೇಳಿ ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ನಮ್ಮವರು ಇಲ್ವ ಅಂತ ಕೇಳಿದ್ರೆ, ಈಗ ವೆಂಕಟೇಶ್ ಅವರು ನಮ್ಮ ಕರ್ನಾಟಕದವರು MD ಮಂಗಳೂರಿನವರು MD ಪೋಸ್ಟ್ ಅಲ್ಲಿ ನಮ್ಮವರಿಲ್ಲ. ಆದ್ರೂ ಅದು ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಅದು ಏನು ಗೈಡ್ಲೈನ್ಸ್ ಉಂಟು, ಯಾರೋ ಎಕ್ಸಾಮ್ ಮಾಡ್ತಾರೆ, ಯಾರೋ ಇದು ಮಾಡಿ, ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ ಖಂಡಿತವಾಗಿಲ್ಲ. ಮತ್ತೆ ಅದನ್ನು ಮಾಡುವಾಗ MP ಹತ್ರ ಕೇಳಬೇಕು, MLA ಹತ್ರ ಕೇಳಬೇಕು, ಅದು ಅದರಲ್ಲಿ ಇಲ್ಲ. MD ಅದರಲ್ಲಿ ಅವ್ರಿಗೆ ಡೈರೆಕ್ಟ್ರು ಅಲ್ಲ, ಮತ್ತೊಂದು ಅಲ್ಲ, ಏನಿಲ್ಲ. ಇಟ್ ಆಲ್ ಟುಗೆದರ್ ಡಿಫರೆಂಟ್ ಎಂಟಿಟಿ ಎಕ್ಸಿಸ್ಟೆನ್ಸ್. MP ಅವ್ರ ಹತ್ರ ಕೇಳಬೇಕು, ನಿಮ್ಮ ಹತ್ರ ಕೇಳೋದು ಯಾಕೆ ಮಾಡಿದ್ರೆ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ನೀನು ಎಲ್ಲಿ ಹೋಗಿದ್ದಿ? MLA ಹತ್ರ ಕೇಳ್ತಾರೆ. ಖಂಡಿತವಾಗಿ MLA ಹತ್ರ ಕೇಳಬೇಕು, ಮತ್ತೊಂದಿಲ್ಲ. ಈಗ ಅಲ್ಲಿ JR ಬಾವ, ಲೋಬೋ ಎಲ್ಲ ಪತ್ರಿಕಾಗೋಷ್ಠಿ ಮಾಡಿಕೊಂಡು ಏನೇನೋ ನಾಟಕ ಮಾಡ್ತಾ ಇದ್ದಾರೆ. 10 ವರ್ಷ ಅವರು ಸ್ವಾಮಿ ಆಡಳಿತ ಮಾಡಿದ್ದು, ನಾವು ಒಂದು 2 ವರ್ಷ ಆಗಿದ್ದು. 10 ವರ್ಷ ಅವರು ಆಡಳಿತ ಮಾಡುವಾಗ ಆಗಲೂ ನೇಮಕಾತಿ ಆಗಿದೆ. ಇವತ್ತು ಶುರುವಲ್ಲ ನೇಮಕಾತಿ ಆಗುದು. 10 ವರ್ಷಗಳ ನೇಮಕಾತಿ ಆಗುವಾಗ ಏನಿಲ್ಲ, ಈಗ ನಮ್ದು ಸರ್ಕಾರ ಇದೆ ಅಂತ ಹೇಳಿ ಇವರು ನಾಟಕ ಮಾಡೋದು ಬೇಡ. ಖಂಡಿತವಾಗಿಯೂ ಈ ಏನು ಇದುಂಟು ಬೇಡಿಕೆ ಉಂಟು, ಇದರಲ್ಲಿ BJP ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯ ಒಟ್ಟಿಗಿದೆ. ಓಕೆ, ರೈಟ್. BJP ಸಂಪೂರ್ಣವಾಗಿ ಜಿಲ್ಲೆಯ ಒಟ್ಟಿಗಿದೆ ಅನ್ನುವಂಥ ಮಾತನ್ನ ಜಗದೀಶ್ ಶೆಣೈ ಅವರು ಹೇಳ್ತಾ ಇದ್ದಾರೆ. ಅನೇಕ ಕಮೆಂಟ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಎಸ್, ಮಾತಾಡಬೇಕು. ಅಂಡ್ ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಕೃಷ್ಣ ಅವರು ಕರೆ ಮಾಡಿದ್ದಾರೆ. ಸಚಿನ್ ಶೆಟ್ಟಿ ಅವರು ಕರೆ ಮಾಡಿದ್ದಾರೆ. ಸಚಿನ್ ಶೆಟ್ಟಿ ಅವರು ನಮಸ್ತೆ. ನಮಸ್ತೆ. ನಮಸ್ತೆ ಸಚಿನ್ ಶೆಟ್ಟಿ ಅಂತ ಹೇಳಿ. ನಾನು ಕೂಡ ಒಬ್ಬ ಇಂಜಿನಿಯರಿಂಗ್ ಪದವೀಧರ. ಮತ್ತೆ ನಿರುದ್ಯೋಗ ಹೇಳಿದ್ರೆ ಏನು ಅಂತ ಹೇಳಿ ನಾನು ಕೂಡ ತುಂಬಾ ಚೆನ್ನಾಗಿ ನೋಡಿದ್ದೇನೆ. ಹೇಳಿದ್ರೆ ತುಂಬಾ ನನ್ನ ಗೆಳೆಯರೇ ಇರ್ಬೋದು, ಆ ರೀತಿಯಲ್ಲಿ ನಾನು ಕೂಡ ಒಂದು ಗಮನದಲ್ಲಿ ಇದೆ ನಂದು. ಈಗ ಇಲ್ಲಿ MRPL ನ ಒಂದು ನೇರ ನೇಮಕಾತಿ ಬಗ್ಗೆ ಸ್ವಲ್ಪ ಗಲಾಟೆ ಆಗ್ತಾ ಇದೆ. ಇದು ಬರೀ MRPL ಒಂದರ ಪ್ರಶ್ನೆ ಅಲ್ಲ ಸರ್. ಈಗ ಸರ್ಕಾರಿ ಸಮಿತಿಯಲ್ಲಿರುವಂತ ಎಲ್ಲಾ ಇದರಲ್ಲಿ ಕೂಡ ಒಂದು ಸ್ಥಳೀಯರಿಗಾಗಿ ಮೀಸಲಾತಿ ಕೊಡುವಂತ ಒಂದು ವರದಿ ಇದೆ. ಅದನ್ನು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡುವ ಬಗ್ಗೆ ಯಾರು ಮಾತಾಡ್ತಿಲ್ಲ. ಈಗ ಏನ್ ಮಾತಾಡ್ತಿದ್ದಾರೆ ಹೇಳಿದ್ರೆ, ಅಲ್ಲಿ ಹಿರಿಯರೊಬ್ರು ಮಾತಾಡುದು ಕೇಳಿದೆ, 10 ವರ್ಷ ಅವರು ಮಾಡ್ಲಿಲ್ಲ, ಈಗ 2 ವರ್ಷ ನಾವು ಮಾಡ್ತಿಲ್ಲ, ಇನ್ನು 8 ವರ್ಷ ಆಗ್ಲಿ, ಆನಂತರ 10 ವರ್ಷ ಅವರು ಮಾಡ್ಲಿಲ್ಲ, 10 ವರ್ಷ ನಾವು ಮಾಡ್ಲಿಲ್ವಾ, ಆತರ ಏನಾದ್ರು ಇದೆಯಾ? ಆತರ ಇವರು ಏನು ಹೇಳಿದ್ರೆ ಒಬ್ಬರ ಮೇಲೆ ಒಬ್ರು ಕೆಸರು ಚೆಲ್ಲಾಟ ಬಿಟ್ರೆ ನೈಜವಾಗಿ ಒಂದು ತುಳುನಾಡಿನ ಯುವಕರಿಗೆ ನ್ಯಾಯ ಸಿಗುವಂತ ಒಂದು ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ನನ್ನ ಒಂದು ವೈಯಕ್ತಿಕ ಭಾವನೆ ಸರ್. ಅದು ಮಾತ್ರ ಅಲ್ಲದೆ, ಈಗ ಅಲ್ಲಿ ಮುನೀರ್ ಕಾಟಿಪಾಳ್ ಅವರು ಕೂತಿದ್ದಾರೆ, ಅವರು ತುಂಬಾ ಪೋಸ್ಟ್ ಗಳನ್ನು ನೋಡಿದೆ, ಅವರು ಹೇಳ್ತಿರುವಂತ ಎಲ್ಲಾ ವಿಚಾರಗಳು ಕರೆಕ್ಟ್ ಇದೆ. ಮತ್ತೆ ಇನ್ನೊಬ್ರು ಹಿರಿಯರು ಹೇಳಿದ್ರು, ಅವರು ಕೂಡ ಹೇಳುವಂತದ್ದೆಲ್ಲ ಸರಿ ಇದೆ. ಈಗ ನೇಮಕಾತಿಯ ಬಗ್ಗೆ ಇರ್ಬೋದು, ಎಲ್ಲ ಇದೆ. ಆದ್ರೆ ನಮ್ಗೀಗ ಏನು ತೊಂದರೆ ಆಗ್ತಿದೆ ಹೇಳಿದ್ರೆ, ನನ್ನಂತ ಎಷ್ಟೋ ಯುವಕರಿಗೆ ನಮ್ಗೆ ಕಾಂಗ್ರೆಸ್ ಬೇಡ, BJP ಬೇಡ, ಕಮ್ಯುನಿಸ್ಟು ಬೇಡ, ನಮ್ಗೊಂದು ಇಲ್ಲಿಯ ನೈಜ ಸಮಸ್ಯೆ, ಇಲ್ಲಿಯ ಯುವಕರಿಗೆ ಉದ್ಯೋಗಗಳು ಸಿಗುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಈಗ ಮುನೀರ್ ಕಾಟಿಪಾಳ್ ಅವರು ಎಲ್ಲ ಬಹಳ ಅವರು ಆ MRPL ನ ಕುರಿತಾಗಿ ಕಳೆದ ಅವರೊಂದು 2019ರಿಂದ ನಾನು ಅವರ ಕೆಲವೊಂದು ಪೋಸ್ಟ್ ಗಳನ್ನೆಲ್ಲ ನೋಡ್ತಾ ಇದ್ದೇನೆ. ಅವರು ಹಾಕ್ತಿರುವಂತ ಎಲ್ಲಾ ವಿಚಾರಗಳು ಸರಿ ಇದೆ, ಸಪೋರ್ಟ್ ಮಾಡ್ಲಿಕ್ಕೆ ನನ್ಗೇನೆ ಗೊಂದಲ ಇದೆ. ಯಾಕೆಂದ್ರೆ ಅವರೊಂದು ವಿಚಾರದೊಟ್ಟಿಗೆ ಐಡೆಂಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ನನ್ನ ಒಂದು ವೈಯಕ್ತಿಕ ವಿಚಾರ, ಒಂದು ಮನವಿ ಏನು ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಇಂತ ಒಂದು ವಿಚಾರದಲ್ಲಿ ಎಲ್ಲಾ ನಿಮ್ಮ ಸಂಘಟನೆಗಳನ್ನು ಬಿಟ್ಟು ಅದರಿಂದ ಒಂದು ಹೊರಗೆ ಬಂದು ಒಂದು ಹೋರಾಟ ಒಂದು ಏನಾದ್ರು ಮಾಡ್ಬೋದಾ? ಯಾಕೆಂದ್ರೆ ಯಾಗೊಂದು ಇಡೀ ಒಂದು ಜನ ಆಂದೋಲನ ಒಂದು ಇಂಥದಕ್ಕೆ ಒಂದು ಆಗ್ಬೇಕು. ಯಾಕಂದ್ರೆ ಒಂದು ನೈಜ ವಿಷಯ ಇದು. ಸೊ ಒಂದು ಹಾಗೆ ಒಂದು ಮನವಿ ಸರ್, ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ. ಎಸ್ ಓಕೆ ಸರ್, ಥ್ಯಾಂಕ್ ಯು. ಇದು ಸಚಿನ್ ಶೆಟ್ಟಿ ಅವರ ಮಾತುಗಳು. ಎಸ್, ಓಕೆ. ಮುನೀರ್ ಕಾಟಿಪಾಳ್ ಅವರು ಹೇಳಿದಾಗೆ 10 ವರ್ಷಗಳಿಂದ ಕಾಂಗ್ರೆಸ್ ಇತ್ತು, ಅವ್ರುಗಳಿಗೆ ಏನು ಮಾಡಿಲ್ಲ. ಸೊ ಈಗ ನಾವುಗಳಿದ್ದೇವೆ, ಅವಕಾಶ ಇಲ್ಲ, 2 ವರ್ಷ ಆಗ್ತಾ ಬಂತು. ಸೊ ನಾವುಗಳಿಗೆ ಏನು ಮಾಡ್ಬೇಕು ಅನ್ನೋದು ಇದು ನಮ್ಮ ಕೈಯಲ್ಲಿಲ್ಲ. ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ನಡೆಸುವಂತಹ ಎಕ್ಸಾಮ್, ಪರೀಕ್ಷೆಗಳು ಆ ಚೌಕಟ್ಟಲ್ಲೇ ನಡಿಬೇಕು. ತಾವುಗಳು ಎಷ್ಟು ಬೊಬ್ಬೆ ಹಾಕಿದ್ರು ಅಥವಾ ನಾವುಗಳು ಎಷ್ಟು ಪಲ್ಟಿ ಹೊಡೆದ್ರು ಕೂಡ ನಮ್ಮ ಕತೆ ಇಷ್ಟೇ ಅಲ್ಲ. ಒಂದು ವೇಳೆ ಸಂಸದರು ಶಾಸಕರ ಕೈಗಳಲ್ಲಿ ಏನೂ ಇಲ್ಲ, ಸರ್ಕಾರ ಕೂಡ ಏನೂ ಮಾಡಕ್ಕಾಗಲ್ಲ, ಅದು ಅದರ ಪ್ರಕಾರ ನಡೆಯೋದು ಅಂತಾದ್ರೆ
ಮೊನ್ನೆ ಇವರು ಯಾಕೆ ಅಲ್ಲಿ MRPL ನ MD ಅನ್ನ ಕರೆಸಿ ಮೀಟಿಂಗ್ ಮಾಡ್ಬೇಕಿತ್ತು, ಎರಡೆರಡು ಸುತ್ತು ಎಲ್ರು ಯಾಕೆ ಕೂತ್ ಮಾತಾಡ್ಬೇಕಿತ್ತು? ಮತ್ತೆ ಇದಕ್ಕೆ ನಾವು ತಡೆ ಹೇರಿದ್ರು ಅವರು ಅಂತ ಫೇಸ್ಬುಕ್ ಟ್ವಿಟರ್ ನಲ್ಲಿ ಎಲ್ಲ ಯಾಕೆ ಮಾಹಿತಿ ಹಾಕ್ಬೇಕು? ಇನ್ನು ಮುಂದಿನ ನೇಮಕಾತಿ ಪ್ರಕ್ರಿಯೆ ನಮ್ಮ ಸಂಸದರು, ಶಾಸಕರು, ಉಸ್ತುವಾರಿ ಸಚಿವರು ಇದ್ದು ನಡೀತದೆ ಮುಂದಿನ ಪ್ರಕ್ರಿಯೆ ಅಂತ ಬರೆದಿಲ್ವಾ ಫೇಸ್ಬುಕ್? ಹಂಗಾದ್ರೆ ಯಾಕೆ ಬರಿಬೇಕಿತ್ತು? ಇಲ್ಲ, ನಮ್ ಕೈಯಲ್ಲಿ ಏನೂ ಇಲ್ಲ, ಇದು ಬಾರಿ ಪಾರದರ್ಶಕವಾಗಿ ನಡೀತಾ ಇದೆ. ಮಂಗಳೂರಿನವನ್ ಬೇಕಿದ್ರೆ ತ್ರಿಪುರಾದ ONGC ಪ್ಲಾಂಟ್ ಅಲ್ಲೂ ಕೆಲಸ ಮಾಡಬಹುದು, ಚೆನ್ನೈನಲ್ಲಿ ಮಾಡಬಹುದು, ಚೆನ್ನೈನಲ್ಲಿ ಹೋಗಿ ನಾಗಾಲ್ಯಾಂಡ್ ನಲ್ಲಿ ಮಾಡಬಹುದು ಅಂತ ಹೇಳ್ಬಿಡ್ಬೋದಿತ್ತಲ್ಲ, ಮುಗಿತಾ ಇತ್ತು. ಇದೆಲ್ಲ ಯಾಕೆ ಮಾಡ್ಬೇಕಿತ್ತು? ಇಷ್ಟೇ ಸಾಕು. ಇದರಲ್ಲಿ ಇವರು ಈಗ ತಮ್ಮ ಮುಖ ಉಳಿಸ್ಕೊಳ್ಳಿಕ್ಕೆ ಏನೋ ಮಾತಾಡ್ತಾ ಇದ್ದಾರೆ ಬಿಜೆಪಿ ಪಕ್ಷದವರು ಅಂತ ನಾವು ಭಾವಿಸ್ಬೇಕಾಗ್ತದೆ. ಇನ್ನೊಂದು ಬಹಳ ಪ್ರಧಾನವಾದದ್ದು, ಇವರು 2 ವರ್ಷ ಅಧಿಕಾರಕ್ಕೆ ಬಂದಾದದ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಲಾಸ್ಟ್ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಇರೋದಕ್ಕಿಂತ ಹಿಂದಿನ 5 ವರ್ಷ ಯಾರಿದ್ರು? ಇದೇ ಬಿಜೆಪಿಯವರ 3 ಮುಖ್ಯಮಂತ್ರಿಗಳಿದ್ರಲ್ಲ. ಅದಕ್ಕಿಂತ ಹಿಂದೆ 20 ತಿಂಗಳು 2020 ಸರ್ಕಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರ ಇದ್ದದ್ದು ಬಿಜೆಪಿ ಕೈಯಲ್ಲಲ್ವಾ? ನಾಗರಾಜ್ ಶೆಟ್ಟಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು. ಇದೊಂದು ದೊಡ್ಡ ದಶಕದ ಅಧಿಕಾರ ಇವರ ಕೈಯಲ್ಲಿತ್ತು. ಅದಕ್ಕಿಂತ ಹಿಂದೆ ಎರಡು ಅವಧಿಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕೃತ ವಿರೋಧ ಪಕ್ಷ ಆಗಿತ್ತು. ವಿರೋಧ ಪಕ್ಷಕ್ಕೆ ಜವಾಬ್ದಾರಿ ಇಲ್ವಾ? ಇಲ್ಲಿ ಬಿಜೆಪಿ 33 ದಶಕಗಳಿಂದ MP ಗೆದ್ದು ಬರ್ತಾ ಇದೆ. ಧನಂಜಯ ಕುಮಾರ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಈಗ 3ನೇ ಅವಧಿಗೆ 3 ಅವಧಿಗೆ ಸತತವಾಗಿ ನಳಿನ್ ಕುಮಾರ್ ಕಟೀಲ್ ಗೆದ್ದು ಬರ್ತಾ ಇದ್ದಾರೆ. ಏನ್ ಮಾಡಿದ್ರು? ಇದೆಲ್ಲ ಜನ ಕೊಟ್ಟಿರುವಂತ ಅಧಿಕಾರ ಅಲ್ವಾ? ಏನ್ ನಡೆದಿದೆ? ಮತ್ತು ಬಹಳ ಪ್ರಧಾನವಾಗಿ ನಾನು ಹೇಳಲಿಕ್ಕೆ ಬಯಸೋದು, ಇದು ಅದರಷ್ಟಕ್ಕೆ ನಡೀತದೆ ಅನ್ನುವಂಥದ್ದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ತೆಗೆದು ನೋಡಿ, ಅಧಿಕೃತ ದಾಖಲೆ ಇಟ್ಟು ಇನ್ನೊಂದ್ಸಲ ಮುಖಾಮುಖಿ ಆಗೋಣ. ONGC ಬೇರೆ ಬೇರೆ ಪ್ಲಾಂಟ್ಗಳಿದೆಯಲ್ಲ, ತ್ರಿಪುರಾದಲ್ಲಿರುವಂತಹದ್ದು, ಮಹಾರಾಷ್ಟ್ರ, ಚೆನ್ನೈ ಎಲ್ಲ, ಅಲ್ಲಿ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಹೆಂಗೆ ಅವಕಾಶ ಸಿಕ್ತು? ಈ ಇಚ್ಛಾಶಕ್ತಿ ಬೇಕಿತ್ತು. ಹೌದು, ಮಂಗಳೂರಿನವರು MD ಇದ್ದಾರೆ, ಅವ್ನು ಖುಷಿಯಾಗಿತ್ತು. ಒಬ್ಬ ಮಂಗಳೂರಿನವರು ಬಹಳ ಕಾಲದ ನಂತರ MRPL ನಲ್ಲಿ MD ಆಗಿದ್ರು. ಅವರಿದ್ದಾಗ ಎಲ್ರಿಗಿಂತ ಕಡಿಮೆ ಸಿಕ್ತಲ್ಲ ಎಲ್ಲ MDಗಳು. ಬಸ್ಸು ಗಿಸು, ಕೇರಳದ ಕುಮಾರನ್ ಇವರೆಲ್ಲ ಇದ್ದಾಗ್ಲೂ ಸಿಗದಷ್ಟು ಕಡಿಮೆ ಪ್ರಾತಿನಿಧ್ಯ ಈ ಬಾರಿ ಸಿಕ್ತು. ಯಾಕೆ ಒಂದು ವಿಶೇಷ ಪ್ರಯತ್ನ ಮಾಡಲಿಲ್ಲ? ಈ ಅವಕಾಶ ಇತ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಇವರು ಹೇಳ್ತಾ ಇದ್ರೆ ನಾನು ಕಾಂಗ್ರೆಸ್ನವರ ತಪ್ಪುಗಳ ಬಗ್ಗೆ ಮಾತಾಡ್ತೀನಿ. ಈಗ ಇವರು ಅಧಿಕಾರದಲ್ಲಿದ್ದಾರೆ, ವಿರೋಧ ಪಕ್ಷದವರು ಮಾತಾಡಬಾರ್ದು ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ಇವತ್ತು ನೀವು ತಪ್ಪು ಮಾಡಿದಿರಿ, ನಾಳೆ ನೀವು ವಿರೋಧ ಪಕ್ಷದಲ್ಲಿ ಕೂತಾಗ ನೀವು ಬಾಯಿ ಮುಚ್ಚಿ ಕೂರ್ಲಿಕ್ಕೆ ಆಗತ್ತಾ? ಜನರ ಪ್ರಶ್ನೆ ಬಂದಾಗ ನೀವು ಮಾತಾಡ್ಬೇಕು. ಈಗ ಇಲ್ಲಿ ಇರುವಂತ ಪ್ರಶ್ನೆ ಏನಂದ್ರೆ, ಕಳೆದ ನೀವು ತೆಗೆದು ನೋಡಿ 2000 ಇಸ್ವಿಯಲ್ಲಿ ಏನೈತೆ ಪಬ್ಲಿಕ್ ಸೆಕ್ಟರ್ ಆಯ್ತು, ಅದಕ್ಕಿಂತ ಹಿಂದೆ ಬಿರ್ಲಾ ಕಂಪನಿಯಲ್ಲಿತ್ತು. ಆ ನಂತರ 14 ವರ್ಷದ ಅವಧಿಯಲ್ಲಿ ನಡೆದ ನೇಮಕಾತಿಯಲ್ಲಿ ಕೆಲವು ಪೋಸ್ಟ್ಗಳಿಗೆ, ಕೆಲವು ವಿಭಾಗಗಳಿಗೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಮಾಡಿದ್ದಾರೆ ಕಾಲ್ ಫಾರ್. ಸಿ ಮತ್ತು ಡಿ ಗ್ರೂಪ್ಗಳಲ್ಲಿ ಕರ್ನಾಟಕಕ್ಕೆ ಮಾತ್ರ ಮಾಡಿದ್ದಾರೆ. ಈಗೇನಾಗ್ಲಿಲ್ಲ. ನಾನು DYFI ನೇತೃತ್ವದಲ್ಲಿ ನಾವು ಸಂಘಟನೆಯವರು 2019 ಸೆಪ್ಟೆಂಬರ್ನಿಂದ ಈ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಧರಣಿ ಮಾಡಿದೀವಿ, ಸರಣಿ ಧರಣಿ ಮಾಡಿದೀವಿ. ನಾಗಾಭರಣ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ನೋಟಿಸ್ ಕೊಟ್ಟಿದ್ದಾರಲ್ಲ, ನೀವು ಇದರ ಸವಲತ್ತಿನ ಮಹಿಷಿ ವರದಿಯ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಅಂಗೀಕಾರ ಮಾಡಿದೆ, ಅದನ್ನು ಅನುಷ್ಠಾನ ಮಾಡಿಲ್ಲ ಅಂತ. ಆವಾಗ ಅಲ್ಲಿ ನಡೆದಂತ ಧರಣಿಗೆ ಉಮಾನಾಥ್ ಕೋಟ್ಯಾನವರು ಬಂದು ಮನವಿ ತಂದಿದ್ದಾರೆ, ಕೋಟ ಶ್ರೀನಿವಾಸ ಪಾದ್ಯಾರವರಿಗೆ ಮನವಿ ಹೋಗಿದೆ. ಆವಾಗ ಯಾಕೆ ಮೀಟಿಂಗ್ ಮಾಡ್ಲಿಲ್ಲ? ಶಿಫಾರಸಿನ ಆಧಾರದಲ್ಲಿ ಇಷ್ಟೆಲ್ಲ ಬೇಡ, ಒಂದು ಕನಿಷ್ಠ ಒಂದು 20% ಆದ್ರೂ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಿಗುವಂಗೆ ಮಾಡಬಹುದಿತ್ತಲ್ಲ. ಈಗ ನೋಡಿ, ಸಿಕ್ಕಿರುವಂತ ಉಡುಪಿ ದಕ್ಷಿಣ ಜಿಲ್ಲೆಯನ್ನು 3-4 ಸಿಕ್ಕಿದೆ ಅಂತ ಹೇಳ್ತಾ ಇದೀವಲ್ಲ, ಅದ್ರಲ್ಲಿ ಒಂದಾದ್ರೂ ಈ ಪ್ಲಾಂಟ್ ಇರುವಂತಹ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಒಬ್ಬ ಹುಡುಗನಾದ್ರೂ ಇದಾನ? ಅದರ ಇನ್ನೊಂದು ಭಾಗದಲ್ಲಿರುವಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬನಾದ್ರೂ ಇದಾನ? ಸುತ್ತ 10 ಗ್ರಾಮ ಇದೆಯಲ್ಲ, ಬಜಿಪೆ, ಪೆರ್ಮುದೆ, ಕಲವಾರು, ಬಾಳ, ಜೋಕಟ್ಟೆ, ತೋಕೂರು, ಕುಳಾಯಿ, ಬೈಕಂಪಾಡಿ, ಕಾಣ, ಕಾಟಿಪಳ್ಳ, ಇದೆಲ್ಲ ಇದೆಯಲ್ಲ, ಇಡ್ಯ. ಇಲ್ಲಿ ಒಬ್ಬ ಹುಡುಗನಿಗಾದ್ರೂ ಸಿಕ್ತಾ? ನಾವೆಷ್ಟು ವಿಷ ಕುಡಿತಾ ಇದ್ದೀವಿ. ಅರ್ಧರಾತ್ರಿ 3 ಗಂಟೆಗೊಮ್ಮೆ ನಮ್ಮ ಇಡೀ ಮನೆ ಒಳಗಡೆ ಗ್ಯಾಸ್ ಲೀಕೇಜ್ ಆಯ್ತಾ ಅನ್ನೋ ರೀತಿಯಲ್ಲಿ ಸ್ಮೆಲ್ಗಳು ಬರ್ತವೆ. ಇಷ್ಟೆಲ್ಲ ಅನುಭವಿಸ್ತಾ ನಾನು ಪಟ್ಟಿ ಕೊಡ್ತೀನಿ ಸಾಲ್ಯನ್, ನನಗೆ ಬಹಳ ಸಿಟ್ಟು ಬರ್ತಾ ಇದೆ. ನಮ್ಮ ಹುಡುಗರು, ನಮ್ಮ ಈ ಭಾಗದ ಹುಡುಗರು, ನಾ ಈಗ ಹೇಳಿದ್ನಲ್ಲ ಈ ಗ್ರಾಮ, ಎಷ್ಟು ಹುಡುಗರು ಎಕ್ಸಾಮ್ ಬರ್ತಿದ್ದಾರೆ, ಎಷ್ಟು ಹುಡುಗಿಯರು ಎಕ್ಸಾಮ್ ಬರ್ತಿದ್ದಾರೆ, ಎಷ್ಟು ಪ್ರತಿಭಾವಂತ ಹುಡುಗರು. ಒಬ್ಬರಿಗೂ ಕೆಲಸ ಇಲ್ಲ. ಅವರು 10 ಜನ ನನ್ನನ್ನು ಕಾಂಟ್ಯಾಕ್ಟ್ ಆಗಿದ್ರು. ಮುನಿರಣ್ಣ ಇಂಟ್ರಿ ನಡತೊಂದುಂಡು ದಾದನ್ಲ ಮಲ್ಪೋಲಿಯಾ ಹಿರೇ MRPL ಲಡೆ ಮಲ್ತೋಲ್ಲರು ಪಂಡ ದಾದನ್ಲ ಸಹಾಯ ಅಂತ ಕೇಳಿದ್ದಾರೆ. ಹಂಗಿರುವಾಗ ನನ್ನನ್ನೇ 10 ಜನ ಕೇಳಿರುವಾಗ ಈ ಅಧಿಕಾರದಲ್ಲಿರುವಂತಹ ಪಕ್ಷದ ಸಂಸದರು, ಶಾಸಕರ ನಿರ್ಚನ ಭೇಟಿಯಾಗಿರ್ಬೋದು. ಯಾಕಂದ್ರೆ ಸಣ್ಣ ಪ್ರಯತ್ನ ಮಾಡ್ಲಿಲ್ಲ? ಯಾಕೊಂದು ಮೀಟಿಂಗ್ ಆವಾಗ ನಡೀಲಿಲ್ಲ? ಆಗ ಅಷ್ಟೆಲ್ಲ ಗದ್ದಲ ಆಯ್ತಲ್ಲ. ಯಾಕೆ ಒಂದು ಸಣ್ಣ ಮೀಟಿಂಗ್ ಅನ್ನು ಮಾಡಿ ಪ್ರಯತ್ನ ಮಾಡಬಹುದು, ಸಿಗ್ಲಿಲ್ಲ ಅಂದ್ರೆ ಬೇರೆ ಕಾನೂನು ಏನು ಹೇಳುತ್ತೆ, ನಿಯಮ ಏನು ಅಂತ ಅವಾಗ ಚರ್ಚೆ ಮಾಡಿ. ಈಗ
ಮೊನ್ನೆ ಒಂದು ಸಿಟ್ಟಿಂಗ್ ಅಲ್ಲಿ ತಡೆ ಹೊರಲಿಕ್ಕೆ ಇವರಿಗೆ ಆಗ್ತದೆ ಅಂತ ಆದ್ರೆ ನನ್ನ ಪ್ರಕಾರ ಆಗೋದಿಲ್ಲ. MRPL MP MD ಅವರು ಮುಖಕ್ಕೆ ಕೊಡ್ದಂಗೆ ಹೇಳಿದ್ದಾರೆ ನಿಮ್ಮಲ್ಲಿ ಕಾನೂನೇ ಇಲ್ಲ ಅಂತ. ಗೊತ್ತಾಯ್ತಲ್ಲ, ಈಗ ಇವತ್ತು ಮೀಡಿಯಾದಲ್ಲಿ ಬಂದಿದೆ, ಇವರು ಫೇಸ್ಬುಕ್ ಅಲ್ಲಿ ಬರ್ದದ್ದು. MRPL ಇವತ್ತು ಮೊನ್ನೆಲ್ಲ ರಜೆ ಇತ್ತು 2 ದಿವಸ, ಇವತ್ತು ವಾರದ ದಿನ, ಇವತ್ತು ಕೂಡ ಅವರ ವೆಬ್ಸೈಟ್ ನಲ್ಲಿ ಆ ತಡೆಯ ಬಗ್ಗೆ ಒಂದು ಸಣ್ಣ ಪ್ರಸ್ತಾಪ ಇಲ್ಲ. ಅವರು ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಹಿಂದೂ ಪತ್ರಿಕೆಯಲ್ಲಿ ಬಂದಿದೆ, ಒಂದು ಕನ್ನಡ ಪತ್ರಿಕೆಯಲ್ಲಿ ಬಂದಿದೆ, ಯಾವುದೇ ಕಾನೂನು ಇಲ್ಲ, ಅದರಿಂದಾಗಿ ನಮಗೆ ಪಾಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ಅಲ್ವಾ. ಎಷ್ಟು ನಾಚಿಕೆಗೇಡಲ್ವಾ ಅದು. ಮೊನ್ನೆ ಹೇಳಿದ್ದೇನೆ ನೀವು, ನಿಮ್ಮದು ಪಾಲನೆ ಆಗ್ತಾ ಇಲ್ಲ. ಇನ್ನೀಗ 200 ಚಿಲ್ಲರೆ ಜನ ಎಲ್ಲರೂ ಬಂದಿದ್ದಾರೆ, ಬಹುತೇಕ ಜನರ 175ರಷ್ಟು ಜನರ ವೆರಿಫಿಕೇಶನ್ ಮುಗ್ದಿದೆ. ಅದರಿಂದ ಈಗ ಅದರ ಹಿಂದಕ್ಕೆ ಬರುವಂತದ್ದಷ್ಟು ತಮಾಷೆ ಅಲ್ಲ. ಇವರೊಂದ ಕಾನೂನು ಮಾಡ್ಬೇಕು. ಒಂದು ಇವನು ಏನ್ ಮಾಡ್ಬೇಕಿತ್ತು ಅಂದ್ರೆ ಆವಾಗ್ಲೆಲ್ಲ ಮಾತಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನೋಟಿಸ್ ಹೋದ ತಕ್ಷಣ ಒಂದು ಮೀಟಿಂಗ್ ಅನ್ನ ಮಾಡಿ ಇದು ಹೀಗಲ್ಲ ಹೀಗೆ ಶಿಫಾರಸ್ ಏನಿದೆ ಸರೋಜಿನಿ ಮಹಿಷಿ ವರದಿ ಕಾನೂನಾಗಿಲ್ಲ, ಆದ್ರೆ ಶಿಫಾರಸನ್ನ ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ. ಬೇರೆ ಬೇರೆ ಪ್ಲಾಂಟ್ಗಳಲ್ಲಿ ನೀವು ಕೊಟ್ಟಿದ್ದೀರಿ, ಬೇರೆ ರಾಜ್ಯದ ಇಲ್ಲಿಷ್ಟು ಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಬಹುದಿತ್ತು, ಮಾಡ್ಲಿಲ್ಲ. ಈಗಲಾದ್ರೂ ನೀವು ಈಗ ಸರೋಜಿನಿ ಮಹಿಷಿ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ, ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡ್ಲಿಕ್ಕೆ ಯಾವತ್ತಾದ್ರೂ ಅಸೆಂಬ್ಲಿಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಅವ್ರದ್ದು ಬಿಟ್ಟಾಕ ಸರಿಯೇ ಇಲ್ಲ. ಹೋಗಿ ಬಿಜೆಪಿ ಯಾವತ್ತಾದ್ರೂ ಒಂದು ಅಜೆಂಡಾ ಇಟ್ಟು ಅವರ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿದ್ದಾಗ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಈಗ ಸಿ ಮತ್ತು ಡಿ ಗ್ರೂಪ್ ನೌಕರಿಯರು ಒಂದು ವೇಳೆ ಅದು ಕಾಯ್ದೆ ಆಗಿದ್ರೆ ಆ ಶಿಫಾರಸು ಅನುಷ್ಠಾನಕ್ಕೆ ಬಂದಿದ್ರೆ 100ಕ್ಕೆ 100 ನಮ್ಗೆ ಸಿಗ್ತಾ ಇತ್ತು ಕರ್ನಾಟಕಕ್ಕೆ. ಸಿ ಮತ್ತು ಡಿ ಗ್ರೂಪ್ ಅಲ್ಲಿ 100ಕ್ಕೆ 100, ಬಿ ಅಲ್ಲಿ 80%, ಇದರಲ್ಲಿ 65, ಎ ಗ್ರೇಡ್ ಅಲ್ಲಿ ಸಿಗ್ಬೇಕಿತ್ತಲ್ಲ. ನೀವೀಗ ಇದು ನೀಲಿ ಕಾಲರ್ ವೈಟ್ ಕಾಲರ್ಗೆ ಹೋಗಿ ನಮ್ಮವ್ರು ಎಷ್ಟಿದ್ದಾರೆ ಈಗ, MD ನಮ್ಮವರು ಮಂಗಳೂರಿನವರು ಅಂತ ಹೇಳ್ತಾ ಇದ್ದಾರೆ, ಉತ್ಸವ ಮೂರ್ತಿ ಈಗ ಅವ್ರು ಅಷ್ಟೇ. ಏನ್ ಮಾಡೋಣ, ಅವರನ್ನೇನು ತಲೆ ಮೇಲೆ ಕೂರಿಸೋಣ, ಹೊಟ್ಟೆಗೆ ಹಾಕೊಳ್ಳೋಣ, ಹತ್ರ ಕುಡಿಸೋಣ, ಇಷ್ಟು ಪ್ರಾಬ್ಲಮ್ ಇದೆ. ಇದು ನಿಜವಾಗಿಯೂ ದೊಡ್ಡ ವೈಫಲ್ಯ ಆಗಿದೆ. ಅದರಿಂದ ಕಾಂಗ್ರೆಸ್ನ ತಲೆಗೋ ಇನ್ನೊಬ್ಬರ ತಲೆಗೆ ಹಾಕುವಂತ ಪ್ರಶ್ನೆ ಅಲ್ಲ, ಆತ್ಮಾವಲೋಕನ ಮಾಡ್ಬೇಕು. ಯಾಕೆ ಅಂತ ಇದರಲ್ಲಿ ಭ್ರಷ್ಟಾಚಾರದ ಆರೋಪ ಇದೆ. ಈಗ ಔಟ್ಸೋರ್ಸ್ ಕೊಡ್ತಾರೆ, ಇವರು ಹೇಳಿದ್ರು, ಹೌದು ಔಟ್ಸೋರ್ಸ್, ಇದು ಕಾಲ್ ಫಾರ್ ಮಾಡ್ಲಿಕ್ಕೆ, ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ಔಟ್ಸೋರ್ಸ್ ಏಜೆನ್ಸಿಗಳು. ಆ ಏಜೆನ್ಸಿಗಳು ಯಾರ ಜೊತೆ ಪ್ರಶ್ನೆ ಪತ್ರಿಕೆ ಮಾಡುವಾಗ ಯಾರ ಹತ್ರ ಹೊಂದಾಣಿಕೆ ಮಾಡ್ಲಿಲ್ಲ ಅಂತ ಹೆಂಗೆ ಹೇಳ್ತೀರಿ ನೀವು? ಒಂದೊಂದು ಕಡೆ ಈಗ ಉತ್ತರ ಪ್ರದೇಶದ್ದು ಬಿಹಾರದ್ದು ನೀವು ನೋಡುವಾಗ್ಲೂ ಅಲ್ಲಿ ಒಂದೇ ಭಾಗದವ್ರು ಬಂದಿದ್ದಾರೆ, ಒಂದೇ ಜಿಲ್ಲೆಯವರು ಬಂದಿದ್ದಾರೆ. ಕರ್ನಾಟಕದಲ್ಲಿಯೂ ಕೂಡ ಕೇವಲ ಬೆಂಗಳೂರಿನವರೇ ಬಂದಿದ್ದಾರೆ, 8 ಜನ 12 ಜನರಲ್ಲಿ. ಅದರಲ್ಲಿ ಕೂಡ 7-8 ಹೆಸರುಗಳು ಉತ್ತರ ಭಾರತದವರ ಹೆಸರುಗಳಿದ್ದಾವೆ. ಇದೆಲ್ಲ ಬಹಳ ಅನುಮಾನ ಇದೆ. ನಿಜಕ್ಕೂ ಇವರಿಗೆ ಕಾಳಜಿ ಇದ್ರೆ ಇದು ನಿಜಕ್ಕೂ ನ್ಯಾಯ ಸಿಗ್ಬೇಕು ಅನ್ನೋದು ತಕ್ಷಣಕ್ಕೆ ಮಾಡಬೇಕಾದಂತಹ ಪ್ರಶ್ನೆ ಏನಂದ್ರೆ, ಪಬ್ಲಿಕ್ ಸೆಕ್ಟರ್ ಕಂಪನಿ ಆಗಿರುವಂತ MRPL ನಲ್ಲಿ ಒಂದು ವಿಜಿಲೆನ್ಸ್ ಕಮಿಟಿ ಇರ್ತದೆ, ಸೆಂಟ್ರಲ್ ಗವರ್ಮೆಂಟ್ ನೇಮಕ ಮಾಡಿರುವಂತದ್ದು. ಅದಕ್ಕೊಂದು ವಿಜಿಲೆನ್ಸ್ ಆಫೀಸರ್ ಇದ್ದಾರೆ, ಕಮಿಟಿ ಇದೆ, ಅವರಿಗೆ ತನಿಖೆ ಮಾಡಬೇಕು. ಏನೋ ರಿಕ್ರೂಟ್ಮೆಂಟ್ ಆಫೀಸರ್ MRPL ಅವರೊಬ್ಬರು ಇದ್ದಾರೆ, ಅವ್ರು ಏನ್ ಮಾಡಿದ್ದಾರೆ, ಅವರ ಪಾತ್ರ ಏನು ಅಂತ ಅದು ಏಜೆನ್ಸಿ ತನಿಖೆ ಮಾಡಬೇಕು, ವಿಜಿಲೆನ್ಸ್ ಕಮಿಟಿ. ಅದ್ರ ಜೊತೆಯಲ್ಲಿ ಪೆಟ್ರೋಲಿಯಂ ಖಾತೆ ಸಚಿವಾಲಯ ಈ ಕುರಿತು ತನಿಖೆ ಮಾಡಲಿಕ್ಕೆ ಒಂದು ಕಮಿಟಿ ಮಾಡುವ ರೀತಿಯಲ್ಲಿ MP ಅವರು ಒತ್ತಡ ಹಾಕಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ MP, ಉಡುಪಿ MP ಸದಾನಂದ ಗೌಡರು ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ, ನಮ್ಮ ತುಳುನಾಡಿನವರು. ಅವರು ಇವತ್ತು ಹೋಗಿ ಬೆಂಗಳೂರಿನಲ್ಲಿ ಗೆಲ್ತಾ ಇರಬಹುದು, ಆದ್ರೆ ಅವರಿಗೆ ರಾಜಕೀಯವಾಗಿ ಒಂದು ವೇದಿಕೆಯನ್ನು ಕೊಟ್ಟಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ವಾ, ತುಳುವಾರು ಅಲ್ವಾ. ಅವರ ಇದರಲ್ಲಿ ಈಗ ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವಾಲಯ ಇದಕ್ಕೆ ತನಿಖೆ ಮಾಡಿದ್ರೆ ಬಹುಶಃ ಈ ಹಗರಣ ಹೊರ ಬಂದು ಮತ್ತೆ ಇದೆಲ್ಲವೂ ಕೂಡ ಹೊಸದಾಗಿ ನೇಮಕ ಪ್ರಕ್ರಿಯೆ ಆಗ್ಬಹುದೇ ಹೊರತು ಬೇರೆ ಯಾವ ದಾರಿ ಕೂಡ ನನಗೆ ಕಾಣ್ತಾ ಇದೆ. ಓಕೆ ಟೋಟಲ್ ಆಗಿ ಇರುವಂತಹ ಒಂದು ವಾಸ್ತವಿಕ ಚಿತ್ರಣ ಯಾವ ರೀತಿ ಇದೆ, ವಸ್ತು ಚಿತ್ರಣ ಏನಿದೆ ಎಲ್ಲವನ್ನು ಕೂಡ ಹೇಳಿದಿರಿ. ಮುನೀರ್ ಕಾಟಿಪಳ್ಳ ಅವರು ತಮ್ಮ ಒಂದು ಆರೋಪ ಇರುವಂತದ್ದು ಉತ್ತರ ಪ್ರದೇಶದಿಂದ ಅನೇಕ ಜನರು ಒಂದೇ ಬ್ಯಾಚಿನವರು ಮತ್ತು ಬಿಹಾರ ಎಲ್ಲರೂ ಕೂಡ ಒಂದೇ ಬ್ಯಾಚಿನವರು ಅಥವಾ ಒಂದೇ ಟ್ಯುಟೋರಿಯಲ್ ನವರು ಬಂದಿದ್ದಾರೆ ಅನ್ನುವಂಥದ್ದು. ಆಲ್ಮೋಸ್ಟ್ ಪಾಟ್ನಾದಿಂದ ಒಂದೇ ಟ್ಯುಟೋರಿಯಲ್ ಅವರು ಜಾಸ್ತಿ ಇದ್ದಾರೆ ಅನ್ನುವಂಥದ್ದು ತಮ್ಗಳ ಆರೋಪ ಅಲ್ವಾ? ಎಸ್, ಜನರಲ್ಲಿ ಅನೇಕ ಜನರಿಗೆ ಗೊತ್ತಿಲ್ಲ, ವಿಚಾರಗಳು ಸ್ವಲ್ಪ ಗೊತ್ತಾಗ್ಲಿ ಅನ್ನುವಂಥ ವಿನಿಮಯ ಆಗ್ಲಿ. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರವೀಣ್ ಅಂತ. ಪ್ರವೀಣ್ ಮಾತಾಡಿ ಸರ್. ಪ್ರವೀಣ್ ಮಾತಾಡಿ ಸರ್. ಲಾಸ್ಟ್ ಟೈಮ್ ಕೂಡ ಅಷ್ಟು ಸ್ಟ್ರೈಕ್ ಆಗಿತ್ತು, ಊರಿನವರಿಗೆ ಕೆಲಸ ಆಗ್ಬೇಕಂತ ಸತ್ಯಜಿತ್ ಹೋರಾಟ ಮಾಡಿದ್ದು. ಬಿಜೆಪಿ ಪಕ್ಷ ಅಧಿಕಾರದಲ್ಲಿತ್ತು, ಎಂತ ಮಾಡ್ಲಿಲ್ಲ ಅವರು. ಅಷ್ಟು ಸ್ಟ್ರೈಕ್ ಬಿಜೆಪಿ ಅಧಿಕಾರದಲ್ಲಿ ಇದ್ರು ಕೂಡ ಸ್ಟ್ರೈಕ್ ಮಾಡಿ ನಮಗೆ ಕೆಲಸ ಸಿಗುವಾಗೆ ಮಾಡಿದ್ರು ಅವರು. ಇವಾಗ ಕೂಡ ಎಲ್ಲ ಗೊತ್ತಿತ್ತು, MLA MP ಎಲ್ಲ ಗೊತ್ತಿದ್ರು ಕೂಡ 2 ವರ್ಷ ಸುಮ್ಮನೆ ಕುತ್ಕೊಂಡಿದ್ದಾರೆ ಅವರು. ಸುಮ್ಮನೆ ಕುತ್ಕೊಂಡು ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ರು ಇಲ್ಲಿ ಬಂದು ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡ ಮೇಲೆ ಇವರೆಲ್ಲ ಇವಾಗ ಎಚ್ಚರಾಗಿದ್ದಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇದಾದ ನಂತರ ಮಾತ್ರ. ಸಂಘ ಪರಿವಾರ ಕೂಡ ಏನು ಬರ್ಲಿಲ್ಲ. ಇವಾಗ ಶೇನ್ ಅವರು ಹೇಳ್ತಿದ್ರು JBF ಬಂದಿದ್ದೇನೆ, ಅಲ್ಲಿ ಬಂದಿದ್ದೇನೆ, ಖಾಲಿ ನಾಮಕಾವಸ್ಥೆ ಬಂದು ಹೋಗಿದ್ದಾರೆ ಅಷ್ಟೇ, ಮತ್ತೆಂತ ಮಾಡ್ಲಿಲ್ಲ ಅವರು.
ರೈಟ್ ಸರ್, ರೈಟ್ ಸರ್. MSc ಜಾಟಿನವರು ಕೂಡ ಹಾಗೆ MSc ಜಾಟಿ 150 ಜನಕ್ಕೆ ಇನ್ನೂ ಕೆಲಸ ಬಾಕಿ ಉಂಟು, ಇನ್ನೂ ಕೊಡ್ಲಿಲ್ಲ. ಅವರಿಗೆ ಕೊಡಿಸುವಂತ ಒಂದು ಸ್ವಲ್ಪ ಇದು ಕೂಡ ಇಲ್ಲ NPK ಇವಾಗ. ಭರತ್ ಶೆಟ್ಟಿಗಾದ್ರೆ ಉಮನತ್ ಕೋಚನ್ ಅವರು ಈಗ SC ಜಾಟಿಗೆ ಕಾಲ್ ಮಾಡಿ ಕೇಳಿ ಅವರು ಎಷ್ಟು ಜನ ಬಾಕಿ ಇದ್ದಾರೆ, ಖಾಲಿ ಸ್ಟೈಪಂಡ್ 5,000 ತಗೊಂಡು ಇನ್ನು ಕೂಡ ಮನೆಯಲ್ಲಿದ್ದಾರೆ ಅವರು. ಓಕೆ ರೈಟ್ ಸರ್, ಥ್ಯಾಂಕ್ ಯು. ಇದು ಪ್ರವೀಣ್ ಅವರ ಮಾತುಗಳು. ಎಸ್ ಕಿರಣ್ ಅವರೇ, ಈ ಸಂದರ್ಭ ಕೇಳುವಂತಹ ಪ್ರಶ್ನೆ ತಮ್ಗೆ ಕೂಡ ಗೊತ್ತಿದೆ, ತಾವು ಕೇಳ್ಕೊಂಡು ಬಂದ್ರಿ. ಈಗ ಏನು ನಮ್ಮವರು ಹೊರಗೆ ಬರಬೇಕು ಅಂದ್ರೆ ಉಳಿದವರು ಒಳಗೆ ಹೋಗ್ಬೇಕು ಅನ್ನೋಂಥದ್ದು, ಇದು ತಡೆ ಹಿಡಿಯುವಂತ ಅವಶ್ಯಕತೆ ಸಾಧ್ಯ ಇಲ್ಲ ಅನ್ನೋದು ತಾವುಗಳು ಹೇಳ್ತಾ ಇದ್ದೀರಾ, ಹೇಗೆ? ತಡೆ ಇನ್ನು ನಮ್ಮ ಕೈಯಲ್ಲಿ ಇರೋದು, ಮತ್ತೆ ರಾಜಕೀಯದವರು ನಂಬ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ನಮ್ಮ ಜನಗಳೇ ಅಲ್ಲಿ ಸಂಸದರು, ಉಸ್ತುವಾರಿ ಸಚಿವರುಗಳು, MLAಗಳು ಹೋಗಿ ಮೀಟಿಂಗ್ ಮಾಡಿದ್ದಾರೆ, ನೇರವಾಗಿ ಜನತೆಯ ಮುಂದೆ ಹೇಳಿದ್ದಾರೆ, ನಾವುಗಳು ಮಾತಾಡಿದ್ದೇವೆ ತಡೆ ಹಿಡಿಯುವಂತ ವಿಚಾರಗಳ ಬಗ್ಗೆ, ತಡೆ ಹಿಡಿತೇವೆ. ಸೋಷಿಯಲ್ ಮೀಡಿಯಾ ವೈರಲ್ ಆಗಿದೆ, ಎಲ್ಲರೂ ಕೂಡ ಜೈಕಾರ ಹಾಕಿದ್ದಾರೆ. ಆಗ 2 ದಿನ ಆಯ್ತಲ್ಲ, ಇನ್ನು ಏನು ಇದು ಸುದ್ದಿ ಒಳಗಿಂದ ಹೊರಗೆ ಬಂದಿಲ್ಲ, ಇನ್ನು ಏನು ಚೇಂಜಸ್ ಅಲ್ಲಿ ಆಗಿಲ್ಲ. ಮುನೀರ್ ಅವರು ಹೇಳಿದ್ರಲ್ಲ, ಚೇಂಜಸ್ ಏನು ಆಗಿಲ್ಲ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೊಂದಿವೆ, ಆಗ್ತಾನೆ ಉಂಟು. 14 ಜನರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಈಗ ಆಗಿದೆ. ಅಲ್ಲಿ ನಿನ್ನೆ ಸಾಯಂಕಾಲ ತನಕ, ಸಾರಿ ಇವತ್ತು ಬೆಳಿಗ್ಗೆ ತನಕ ನನಗೆ ಸಿಕ್ಕಿದ ನ್ಯೂಸ್ ಪ್ರಕಾರ 14-15 ಜನರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಇನ್ನೂ ಅಷ್ಟು ಜನ ಇದ್ದಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾನೆ ಇದೆ. ಹಾಗಾದ್ರೆ ಅವ್ರನ್ನ ಯಾಕೆ ಕೂರಿಸಿದಾರೆ ಅಲ್ಲಿ? ಇವರ ಮಾತಿಗೆ ಅವ್ರು ಬೆಲೆ ಕೊಟ್ಟಿರೋದು ಖಂಡಿತವಾದ ಹೌದು ಅಂತ ಹೇಳಿ ಆದ್ರೆ ಇಲ್ಲಿ ಅವರನ್ನ ಯಾಕೆ ಅಲ್ಲಿ ಕುತ್ಕೊಳಿಸಿದ್ದಾರೆ ಇನ್ನು ಕೂಡ? ಅದು ಈ ಟೈಮಲ್ಲಿ, ಕೊರೋನಾ ಟೈಮಲ್ಲಿ 233 ಜನ ಅಲ್ಲಿಂದ ಕರ್ಸ್ಬಿಟ್ಟು ಬೇರೆ ಕಡೆಯಿಂದ ಒಂದು ಕಡೆಯಲ್ಲಿ ಕೂಡಿ ಹಾಕಿದ್ದಾರೆ ಅಂತ ಹೇಳಿದ್ರೆ, ಕುತ್ಕೊಳಿಸಿದ ಅಂತ ಹೇಳಿದ್ರೆ ಯಾಕೆ ಬೇಕಿತ್ತು ಅದು? ಸರಿ, ಇದು ಮುಂದಿನ ಆದೇಶ ತನಕ ನೀವು ನಿಮ್ಮ ಊರುಗಳಿಗೆ ಹೋಗ್ಬೋದಲ್ಲ. ಮುಂದಿನ ಆದೇಶ ಏನ್ ಬರುತ್ತಾ ಅಲ್ಲ ನಿಮ್ಮ ಊರಿಗೆ ಹೋಗಿ ಆನಂತರ ನಾವು ನಿಮ್ಗೆ ಕರೆ ಕೊಡ್ತೇವೆ. ಇನ್ನೂ ಅಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ನೀವೇ ಆಲೋಚನೆ ಮಾಡಿ ಹಾಕಿದ್ದಾರೆ ಅವರಲ್ಲಿ ಇನ್ನೂ ಅಲ್ಲೇ 14 ಜನರ ಏನು ಕಿತ್ತುಗುಡ್ಡೆ ಹಾಕ್ಲಿಕ್ಕೆ ಆಗಲ್ಲ, ಇಲ್ಲ ಏನ್ ಮಾಡ್ಲಿಕ್ಕೆ ಆಗಲ್ಲ. ಒಂದೇ ನಾವು ಬೀದಿಗೆ ಇಳಿಬೇಕಷ್ಟೇ, ನಾವಿನ್ನು ಬೀದಿಗೆ ಇಳಿಬೇಕಷ್ಟೇ. ಬೀದಿಗಿಳಿದವರು ಇದ್ದಾರೆ, ಮುನೀರ್ ಕಾಟಿಪಾಳ್ ಅವರು ಇದ್ದಾರೆ, ಬೀದಿಗಿಳಿದವರು ಇದ್ದಾರೆ, ಆದ್ರೆ ಏನು ಉಪಯೋಗ ಆಗಿಲ್ಲ ಅನ್ನುವಂಥದ್ದು. ಈ ವಿಚಾರದಲ್ಲಿ ರಾಜಕೀಯ ಬಿಟ್ಟು ನಾವು ಬೀದಿಗೆ ಇಳಿಬೇಕಷ್ಟೇ ನಾನು ಹೇಳ್ತಿದ್ದೆ. ಏನಾಯ್ತು ಮೊದ್ಲೆಲ್ಲ ರಾಜಕೀಯನೇ ಆಯ್ತು, ರಾಜಕೀಯ ಇಟ್ಕೊಂಡೆ ನಾವು ಇದು ಮಾಡಿದ್ವಿ. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ಯಾವ ಪಕ್ಷಕ್ಕೂ ನಾನು ಬೈತಾ ಇಲ್ಲ ಇಲ್ಲಿ. ಬಟ್ ಈ ಸಿಸ್ಟಮ್ ಇದೆಯಲ್ಲ ಇಲ್ಲಿ ಆಗ್ತಿರುವಂತದ್ದು, ನಮ್ಮ ಜನರಿಗೆ ಆಗ್ತಿರುವಂತ ಅನ್ಯಾಯ ಇದೆಯಲ್ಲ, ಇದನ್ನು ತಳಿಲಿಗೋಸ್ಕರ ನಾವು ಬೀದಿಗೆ ಇಳಿಯಬೇಕಾಗ್ತದೆ. ಮೊದ್ಲೇನವರು ಇಟ್ಕೊಳ್ಳಿ 40 ಜನ ಇಳಿದ್ರು, ಅದೇ ನಂದೊಂದು 40 ಜನ, ಇನ್ನೊಬ್ರು 40 ಜನ. ನೀವು ಯಾವಾಗ್ಲೇ ಹೇಳಿದ್ರಿ, ಪ್ರವೀಣ್ ಆಳ್ಕೆಯವರು ಬರ್ತಾರೆ, ಸುನಿಲ್ ಬಜಲಗೇರಿ ಬರ್ತಾರೆ, ಎಲ್ಲ ಸೇರ್ಕೊಳ್ತಾರೆ, ಸಮಾನ ಮನಸ್ಕರ ಎಲ್ಲ ಸೇರ್ಕೊಳ್ತೇವೆ. ಓಕೆ ಸರಿ ಸರ್, ಬರ್ತೇನೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸತ್ಯಜಿತ್ ಸುರತ್ಕಲ್ ಅವರಿದ್ದಾರೆ, ಹಿಂದೂ ಸಂಘಟನೆ ಮುಖಂಡರು. ಜೊತೆಗೆ ಇವರು ಕೂಡ MRPL ವಿಚಾರವಾಗಿ ಸ್ಥಳೀಯರಿಗೆ ಪ್ರಶಸ್ತಿ ನೀಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಹೋರಾಟ ಮಾಡದಿರುವಂತಹ ವ್ಯಕ್ತಿ ಸತ್ಯಜಿತ್ ಸುರತ್ಕಲ್ ಅವರು. ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸತ್ಯಜಿತ್ ಅವರೇ, ಮಾತಾಡಿ. ನಮಸ್ಕಾರ, ಎಲ್ರಿಗೂ ಕೂಡ ನಮಸ್ಕಾರ. ಒಂದು ಇವತ್ತಿನ MRPL ಇರ್ಬೋದು ಅಥವಾ FCZ ನ ಉಳಿದ ಕಂಪನಿಗಳಿರ್ಬೋದು, ಇಲ್ಲಿಯ ಜನರ ಉದ್ಯೋಗದ ಬಗ್ಗೆ ಮಾತನಾಡ್ಲಿಕ್ಕೆ ಹೋದ್ರೆ ಬಹಳ ದೊಡ್ಡ ವಿಚಾರ ಅದು. ಬಹುಶಃ ನಿಮ್ಮ 1 ಗಂಟೆ ಕೂಡ ಸಾಕಾಗ್ಲಿಕ್ಕಿಲ್ಲ, ನಾನೇ ಅದ್ರ ಪೂರ್ತಿ ವಿಚಾರವನ್ನು ಬಿಚ್ಚಿಟ್ರೆ. ನಿಜ. FCZ ಅವತ್ತು 10 ವರ್ಷದ ಹಿಂದೆ ಜಾಗ ಕಳ್ಕೊಂಡವರಿಗೆ, ಎಲ್ಲೆಲ್ಲಿ ಇದ್ದವರಿಗೆ, ಫಾರಿನರ್ಗಳಿದ್ರು, ಬೇರೆ ಸ್ವಂತ ಉದ್ಯೋಗ ಮಾಡಿಕೊಂಡ್ರು, ಏನೇನೋ ಮಾಡಿಕೊಂಡಿದ್ರು, ಅವರನ್ನು ಕರೆಸಿಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಡಿಸಿ ಕೆಲಸವನ್ನು ಕೊಡಬೇಕಿದ್ರು ಕೂಡ, ಆದ್ರೆ ಆಮೇಲೆ ಅವರಿಗೆ ಬೇಕಾದವರಿಗೆ ಮಾತ್ರ ಒಂದಷ್ಟು ಜನರಿಗೆ ಕೊಡಿಸಿಬಿಟ್ಟು 600 ಸುಮಾರು 800 ಜನ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ರು. ಆವಾಗ ಅವರು ಹೋರಾಟ ಅವರಷ್ಟಕ್ಕೆ ಮಾಡಿದ್ರು, ಅದು ಯಾವ್ದು ಆಗುದಿಲ್ಲ ಅಂತ ಹೇಳಿ ಆದಾಗ ಕೊನೆಗೆ ನನ್ನ ಹತ್ರನೇ ಬಂದಿದ್ರು. 1 ತಿಂಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಆಗಿತ್ತು. ಅಲ್ಲಿ ಪಾಪ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ತಾಯಂದ್ರು ಬಂದ್ರು, ಯಾಕಂದ್ರೆ ಅವರು ಅಲ್ಲಿ ಟ್ರೈನಿಂಗ್ ತಗೊಂಡವರು. ಆ ನಂತರ ಮತ್ತೆ ಅವತ್ತೊಂದು ಮಾತುಕತೆ ಆಯ್ತು, ಕೊಡ್ತೇವೆ ಅಂತ ಹೇಳಿದ್ರು. ಆಮೇಲೆ ಆದ್ರೆ ಮತ್ತೆ ಒಂದು 2-3 ತಿಂಗಳು ಏನೂ ಆಗ್ಲಿಲ್ಲ ಅಂತ ಹೇಳಿ ಆದಾಗ ಮತ್ತೆ ಆ FCZ ನ ರಸ್ತೆ ಏನಿತ್ತು, ಆ ರಸ್ತೆಯಲ್ಲಿ 15 ದಿವಸಗಳ ಕಾಲ ರಾತ್ರಿ ಹಗಲ ರಸ್ತೆಯನ್ನು ಬಂದ್ ಮಾಡಿ ನಾನೇ ನೇತೃತ್ವ ವಹಿಸ್ಕೊಳ್ಳೋದು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನಾನು ಯಾರು JBF ಅಲ್ಲಿ ಯಾರು ಪ್ರತಿಭಟನೆ ಮಾಡಿ 100 ಜನರಿಗೆ ಕೆಲಸ ಕೊಡಿಸಿದ್ದಲ್ಲ. 100 ಜನರಿಗೆ ಅಲ್ಲಿ ಪ್ರತಿಭಟನೆ ಮಾಡಿಕೊಂಡು ಪಾಲೆಮಾರ್ ಅವರು ಕೊನೆಯಲ್ಲಿ ಇದನ್ನು ಮಾಡಬೇಕಿದೆ, ಜಿಯೋ ಗವರ್ಮೆಂಟ್ ಆರ್ಡರ್ ಮಾಡಬೇಕಿದೆ, ಪಾಲೆಮಾರ್ ಅವರ ಕೆಲಸ ತುಂಬಾ ಇದೆ, ಆದ್ರೆ ಪಾಲೆಮಾರ್ ಜೊತೆ ಬೇರೆ ಯಾರು ಹೇಳಿದ್ರು ನಾವು ಪ್ರತಿಭಟನೆ ಮಾಡಿ ಕೆಲಸ ಕೊಡಿಸು ಅಂತ ಹೇಳೋದು, ಅದು ಯಾವ್ದು ಆಗಿಲ್ಲ. ಅಲ್ಲಿ ಅವತ್ತು ಕುತ್ಕೊಂಡು ಪ್ರತಿಭಟನೆ ಮಾಡಿದ ಮೇಲೆ 15 ದಿವಸ ಪ್ರತಿಭಟನೆ ಆದ ಮೇಲೆ ಹಿರಿಯರೆಲ್ಲರೂ ಇದ್ದುಕೊಂಡು ಆದ ಸಭೆಯಲ್ಲಿ ಅವತ್ತು ನಾನು ಹೇಳಿದ್ದೆ, ನಾನು ಇದು ಇಲ್ಲಿಗೆ ಮುಗಿಯುವಂತದ್ದಲ್ಲ, ಇದಕ್ಕೊಂದು ಸಮಿತಿ ಆಗಬೇಕು, ಜಿಲ್ಲಾಧಿಕಾರಿಗಳಿರಬೇಕು, ಎಲ್ಲಾ ಜನಪ್ರತಿನಿಧಿಗಳು ಇರಬೇಕು, ಅದರ ಜೊತೆಯಲ್ಲಿ ನಮ್ಮ ಹೋರಾಟಗಾರರ ಕಡೆಯಿಂದ 1-2 ಜನ, ಮತ್ತು ಅದ್ರ ಜೊತೆಯಲ್ಲಿ
ಯಾವ ಒಂದು R&R ಕಮಿಟಿ ಅದರಲ್ಲಿ ಒಂದು ಇಬ್ಬರು ಇದ್ದುಕೊಂಡು ಸ್ಥಳೀಯ ಪ್ರಮುಖರು ಇದ್ದುಕೊಂಡು ಮುಂದಿನ ಈ SEZ ಅಲ್ಲಿ ಬರುವಂತಹ ಎಲ್ಲಾ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅಲ್ಲಿ ಸಿಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ರೂಪಿಸೋದಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಬೇಕು ಅಂತ ಹೇಳಿಕೊಂಡು, ಆದ್ರೆ ಅದನ್ನು ಅವತ್ತು ಆ ಸಭೆಯ ನೇತೃತ್ವ ವಹಿಸಿದ್ದಂತಹ ಅವತ್ತು ಅವರು ಸಂಸದರಾಗಿದ್ದು ಇವತ್ತು ಸಂಸದರಾಗಿದ್ದಾರೆ, ಅವತ್ತು ಯಾವುದೇ ಅದಕ್ಕೆ ಮಾಡಲಿಲ್ಲ, ಯಾವುದೇ ಬೆಲೆ ಕೊಡ್ಲಿಲ್ಲ. ಆ ಪ್ರತಿಭಟನೆ ಆಗಿ ಅದಾದ ಮೇಲೆ ಅಲ್ಲಿ ಮಾತುಕತೆ ಆದ್ಮೇಲೆ ಕೂಡ ಅದನ್ನು ಸುಮಾರು 1 ವರ್ಷ ಆಗಿದ್ರು ಗವರ್ಮೆಂಟ್ ಆರ್ಡರ್ ಆಗಿ ಬರಬೇಕಿದೆ. ಸನ್ಮಾನ್ಯ ಕೃಷ್ಣಪ್ಪ ಜೆ ಪಾಲೆಮಾರ್ ಅವರು ಮಂತ್ರಿಗಳಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು, ಅವರು ಅದಕ್ಕೆ ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಅದನ್ನ ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಗವರ್ಮೆಂಟ್ ಆರ್ಡರ್ ಆಗಿಕೊಂಡು ಬಂತು. ಆದ್ರೂ ಕೂಡ ಹಂತ ಹಂತವಾಗಿ ಉದ್ಯೋಗ ಸಿಕ್ಕಿಕೊಂಡು ಬಂದಾಗ ಇವತ್ತಿಗೂ ಮುನೀರ್ ಕಾಟಿಬಳ್ರವರು ಹೇಳಿದರೆ, ಆವಾಗ ಪ್ರವೀಣ್ ಮಾತ ಅವರು ಹೇಳಿದ ಹಾಗೆ ಇವತ್ತಿಗೂ ಸುಮಾರು 100-150 ಜನ ಇವತ್ತು ಹೊರಗಡೆ ಇದ್ದಾರೆ. ಅವರ ಕೆಲಸವನ್ನು ಬಿಟ್ಟುಕೊಂಡು ಬಂದಿಲ್ಲ, ಟ್ರೈನಿಂಗ್ ತಗೊಂಡವರು ಜುಜುಬಿ 3,000-5,000 ಸ್ಟೈಪೆಂಡ್ ತಗೊಂಡು ಇವತ್ತವರು ಬದುಕ್ತಾ ಇದ್ದಾರೆ. ಇವತ್ತವರಿಗೆ ಉದ್ಯೋಗ ದೊರಕಿಸಿಕೊಡ್ಲಿಕ್ಕೆ ಆಗ್ಲಿಲ್ಲ. JBF ಉಲ್ಲೇಖ ಬಂತು. JBF ಸಂಸ್ಥೆ ಬಹುಶಃ JBF ಸಂಸ್ಥೆಯನ್ನು ಸರಿಯಾಗಿ ಇಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಆಗ್ತಾ ಇದ್ರೆ, JBF ಅದರ ಕಾರ್ಯಾಚರಣೆ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಆಗ್ತಾ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳ ದೊಡ್ಡ ಪ್ರಯೋಜನ ಆಗ್ತಾ ಇತ್ತು. JBF ಇಂದ ನವಮಂಗಳೂರು ಬಂದರಿಗೆ ಕೂಡ ಬಹಳ ದೊಡ್ಡ ಲಾಭ ಇದೆ. ಯಾಕಂತ ಹೇಳಿದ್ರೆ ನಾನು ಅಲ್ಲಿ ನವಮಂಗಳೂರು ಬಂದರ್ನಲ್ಲಿ ಟ್ರಸ್ಟಿ ಆಗಿದ್ದ ಸಂದರ್ಭದಲ್ಲಿ ಅವತ್ತು ಮತ್ತೆ ಚೇರ್ಮನ್ ಹೇಳ್ತಾ ಇದ್ದದ್ದು, ಇದೊಂದು 3 ತಿಂಗಳಲ್ಲಿ JBF ಪ್ರಾರಂಭ ಆಗ್ತದೆ. ಅದು ಪ್ರಾರಂಭ ಆದ್ರೆ 1 ವರ್ಷದೊಳಗೆ ಇಷ್ಟು ಕಂಟೈನರ್ ಮೂವ್ಮೆಂಟ್ ಗಳಾಗ್ತದೆ, ಇಷ್ಟು ಶಿಪ್ ಮೂವ್ಮೆಂಟ್ ಗಳಾಗ್ತದೆ, ನಮ್ಗೆ ಒಳ್ಳೆ ಲಾಭ ಬರ್ತದೆ ಅಂತ ಹೇಳಿಕೊಂಡು ಒಂದು ಟರ್ಮಿನಲ್ ಅವರಿಗೆ ಬೇಕಾಗ್ತಿತ್ತು, ಅಷ್ಟಲ್ಲಿ ಆಗ್ತಾ ಇತ್ತು. ಅದು ದುರ್ದೈವ JBF ಅಲ್ಲಿ ಮುಳುಗ್ತಾ ಇದೆ ಅಂತ ಹೇಳಿಕೊಂಡು ಅವತ್ತೇ ನಾವು ಎಲ್ರಿಗೂ ಹೇಳಿದ್ದೆ, ನಾನು ಚೇರ್ಮನ್ ಅವ್ರ ಹತ್ರ ಹೇಳಿದ್ದೆ, ಸಂಬಂಧಪಟ್ಟ ಎಲ್ಲಾ ಪ್ರಮುಖರ ಹತ್ರ ಹೇಳಿದ್ದೆ. ಆದ್ರೆ JBF ಅನ್ನು ಉಳಿಸುವಂತ ಯಾವುದೇ ಪ್ರಯತ್ನ ಆಗ್ಲಿಲ್ಲ. ಇವತ್ತು OMPL ನಷ್ಟದಲ್ಲಿದ್ರೆ ಕಾರಣ ಏನಂತ ಕೇಳಿದ್ರೆ JBF ಇವತ್ತು ಕಾರ್ಯಾಚರಣೆ ಪ್ರಾರಂಭ ಆಗದಿರುವಂತದ್ದು. ಇವತ್ತು OMPL ಬಹಳ ದೊಡ್ಡ ಲಾಭವನ್ನು ಪಡೆಯುತ್ತಾ ಇತ್ತು, JBF ಆಗ್ತಾ ಇದ್ರೆ. ಇವತ್ತು MRPL ಇದು ಸಂಸ್ಥೆ ONGC ಮನಸ್ಸು ಮಾಡಿದ್ರೆ JBF ಅನ್ನು ಮೇಲೆ ಎತ್ತಬಹುದು, JBF ಅನ್ನು ತಾನು ತೆಗೆದುಕೊಳ್ಳಬಹುದು. ಅಲ್ಲಿರುವಂತಹ ಉದ್ಯೋಗಸ್ಥರು ಏನು ಸರಿಯಾಗಿ ಸಂಬಳ ಸಿಗದೆ ಒದ್ದಾಡ್ತಿದ್ದಾರೆ, ಜನತೆಗೆ ಕಷ್ಟ ಪಡ್ತಾ ಇದ್ದಾರೆ. ಅವರ ಸಮಸ್ಯೆ ಮಾತ್ರ ಪರಿಹಾರ ಆಗೋದಲ್ಲ, ಇನ್ನಷ್ಟು ಜನರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಕೆಲಸ ಆಗ್ತಾ ಇತ್ತು. ಇದು ಸಂಸ್ಥೆಯ ಒಳಗಡೆ ಬೇರೆ ಇರುವಂತಹ ಮೀನಿನ ಫ್ಯಾಕ್ಟರಿಗಳಲ್ಲಿ ಅಲ್ಲಿ ಸ್ಥಳೀಯರು ಇಲ್ಲ, ಫ್ಯಾಕ್ಟರಿಗಳು ಬಂದಿದೆ, ಅಲ್ಲಿ ಹೊರಗಡೆಯವರಿದ್ದಾರೆ. MRPL ಒಳಗಡೆ ಏನು ಗುತ್ತಿಗೆ ಕಾರ್ಮಿಕರಿದ್ದಾರೆ, ಸರಿ ಸುಮಾರು 2,000 ಇದ್ದಾರೆ. ನೀವು ಅದನ್ನು ನೋಡಿದ್ರು ಕೂಡ ಅಲ್ಲಿ ಕೂಡ 50% ಊರಿನವರು ಇಲ್ಲ. ಸಾಮಾನ್ಯ ಒಂದು ಯಾವ್ದೊಂದು ಹೌಸ್ ಕೀಪಿಂಗ್ ಕೆಲಸ ಅಂತ ಹೇಳ್ತಾರೆ, ಅಲ್ಲಿ ಕಸ ಗುಡಿಸುವಂತದ್ದು ಇರ್ಬೋದು, ಟೀ ಕಾಫಿ ಆ ಕಡೆ ಈ ಕಡೆ ಕೊಂಡೋಗುವಂತದ್ದು ಇರ್ಬೋದು, ಫೈಲ್ಗಳನ್ನು ಇನ್ನೊಂದು ಕಡೆ ಮತ್ತೊಂದು ಕಡೆ ಕೊಂಡೋಗುವಂತದ್ದು ಇರ್ಬೋದು. ಈ ಕೆಲಸಕ್ಕೆ ಕೂಡ ಉತ್ತರ ಕರ್ನಾಟಕದವರು, ಬೇರೆ ಹೊರ ರಾಜ್ಯದವರು ಇದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಇಲ್ಲ ಅದರಲ್ಲಿ ಕೂಡ. ಅದರಲ್ಲಿ ಕೂಡ ಇಲ್ಲ ಇವತ್ತು. ಮುನೀರ್ ಕಾಟಿಬಳ್ಳರ್ ಅವರು ಹೇಳಿದ್ರು, ಕನಿಷ್ಠ ಒಂದು ಉದ್ಯೋಗದ ಖಾತ್ರಿ ಇದೆ ಅಂತ ಹೇಳಿಕೊಂಡು ನಂಗೆ ಇವತ್ತು ಹೆಮ್ಮೆ ಇದೆ. ಹಿಂದೆದಂತ ಅದು ಯಾವ ಹಿಂದೆ ಸಂಘಟನೆ ಆಮೇಲೆ BMS ಅಲ್ಲಿ ಮಾಡಿದೆ, BMS ಜವಾಬ್ದಾರಿ ನಾನೇ ವಹಿಸಿಕೊಂಡಿದ್ದೆ. ಆವಾಗ ನಾವೇ ಇದು MRPL ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಅವರಿಗೆ ಉದ್ಯೋಗದ ಖಾತ್ರಿ ಯಾವುದೇ ಕಾರಣಕ್ಕೆ ಗುತ್ತಿಗೆದಾರರು ಬದಲಾವಣೆ ಆದ್ರೂ ಕೂಡ ಗುತ್ತಿಗೆ ಕಾರ್ಮಿಕರ ಬದಲಾವಣೆ ಆಗಬಾರದು ಅಂತ ಹೇಳಿಕೊಂಡು ಮಾಡಿದವನು ನಾನೇ. ಸತ್ಯಜಿತ್ ಸುರತ್ಕಲ್ ನಾನೇ ನಿಂತ್ಕೊಂಡು ಅಲ್ಲಿ ಹೋರಾಟ ಮಾಡಿಕೊಂಡು MRPL ಒಳಗಡೆ ಅಲ್ಲಿ ವ್ಯವಸ್ಥೆಗಳನ್ನು ಸರಿ ಮಾಡಿಕೊಂಡು ಎಲ್ಲಾ ಕೆಲಸಗಾರರಿಗೆ ಅಲ್ಲಿ ಅದು ಇದು ಕೂಡ ಅದರ ಜೊತೆಯಲ್ಲಿ ಅವರ ಎಲ್ರಿಗೂ ತಿಂಗಳ ಸಂಬಳ ಸರಿಯಾಗಿ ESI PF ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗುವ ಹಾಗೆ ಅವರ ಅಕೌಂಟಿಗೆ ಹಣ ಬೀಳುವ ಹಾಗೆ ಎಲ್ಲವನ್ನು ಮಾಡಿಸಿಕೊಂಡು ಎಲ್ಲವನ್ನು ಇದೇ ಸೂತ್ರ ತಂದದ್ದು ಕೂಡ ಭಾರತೀಯ ಮಜ್ದೂರ್ ಸಂಘದ ಅದರ ಜವಾಬ್ದಾರಿ ಕೂಡ ನಾನೇ ತಗೊಂಡದ್ದು, ನಾನು ತಗೊಂಡುಕೊಂಡು ಮಾಡಿದ್ದವನು. ಯಾವುದೇ ಸಂಸ್ಥೆಯಲ್ಲಿ ವ್ಯವಸ್ಥೆ ಇಲ್ಲ. ಆದ್ರೂ ಅಲ್ಲಿ ಕೂಡ ಇವತ್ತು ಒಂದು ಸಾಮಾನ್ಯ ಒಂದು ಹೌಸ್ ಕೀಪಿಂಗ್ ಕೆಲಸ ಕೂಡ ಅಲ್ಲಿನ ಜನರಲ್ ಮ್ಯಾನೇಜರ್ಗಳ ಫೋನು ಕಾಂಟ್ರಾಕ್ಟರಿಗೆ ಬರ್ತದೆ, ಗುತ್ತಿಗೆದಾರರಿಗೆ ಬರ್ತದೆ ಅಲ್ವಾ? ಸತ್ಯಜಿತ್ ಅವರೇ ಸ್ಥಳೀಯರಿಗೆ ಕೆಲಸವನ್ನು ಕೊಡಬಾರದು ಅಂತ ಹೇಳಿಕೊಂಡು ಹೊರ ರಾಜ್ಯದಲ್ಲಿ ಯಾರು ಹೇಳೋದಿಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ, ಅದು ಅಲ್ಲಿ ಆ ಸಂಸ್ಥೆಯವರಿಗೆ ಗೊತ್ತಿದೆ, ನಂಗೆ ಗೊತ್ತಿದೆ ಅಂತ ಹೇಳಿಕೊಂಡು ಒತ್ತಡವನ್ನು ಸ್ಥಳೀಯರಿಗೆ ಗುತ್ತಿಗೆ ಕಾರ್ಮಿಕರ ಕೆಲಸ ಕೂಡ ಕೊಡಬಾರದು ಅಂತ ಹೇಳಿ ಒತ್ತಡ ಹಾಕುವಂತ ನಾಯಕರಿದ್ದಾರೆ. ಸತ್ಯಜಿತ್ ಅವರೇ, ತಾವು ಮಾಡಿದಂತಹ ಸಾಮಾಜಿಕ ಹೋರಾಟಗಳಿಗೆ ನಿಜವಾಗ್ಲೂ ಕೂಡ ನಮ್ಗೆ ಅಭಿಮಾನ ಇದೆ, ಗೌರವ ಇದೆ. ಅನೇಕ ಹೋರಾಟಗಳನ್ನು ತಾವು ಮಾಡಿದ್ದೀರಾ ಈ ಒಂದು ವಿಚಾರದಲ್ಲಿ. ಅಂಡ್ ಅಟ್ ದ ಸೇಮ್ ಟೈಮ್ ಈಗ ಸತ್ಯಜಿತ್ ಅವರೇ ಕೇಳ್ತಾ ಇರೋದು ಪ್ರಸಕ್ತ ತುಳುನಾಡಿನವರು, ಕರಾವಳಿಗಳು ಕೇಳ್ತಾ ಇರುವಂತದ್ದು ಒಂದೇ, ಈ ಒಂದು ನೇಮಕಾತಿಯಲ್ಲಿ ನಮಗೂ ಕೂಡ ಪ್ರಾಶಸ್ತ್ಯ ಬೇಕು ಅನ್ನುವಂಥದ್ದು. ಈಗಾಗಲೇ MP ಗಳು MLAಗಳು ಉಸ್ತುವಾರಿ ಸಚಿವರು ಭೇಟಿಯಾಗಿದ್ದಾರೆ, ತಡೆ ನೀಡಿದ್ದಾರೆ ಅನ್ನುವಂತಹ ವಿಚಾರಗಳು. ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ಪ್ರಶ್ನೆ, ಯಾಕಂದ್ರೆ ತಾವು ಹೋರಾಟ ಮಾಡಿದವರು ನಮ್ಗೆ ಗೊತ್ತಿದೆ. ಎಸ್, ಖಂಡಿತ ಸಾಧ್ಯ ಇಲ್ಲ. ಇದು ರೈಲು ಹೋದ ಬೇರೆ ರೈಲ್ವೆ ಸ್ಟೇಷನ್ ಬಂದ ಹಾಗೆ ಆಗಿದೆ ಪರಿಸ್ಥಿತಿ.
ರೈಲು ದಾಟಿ ಹೋಗಿ ಆಗಿದೆ. ಆಮೇಲೆ ರೈಲ್ವೆ ಸ್ಟೇಷನ್ ಬಂದು ನಂದು ಟಿಕೆಟ್ ಇದೆ ಬೊಬ್ಬೆ ಹೊಡೆದ ಹಾಗೆ ಆಗಿದೆ. ಓಕೆ, ಹಾಗಾದ್ರೆ ಸಾಧ್ಯ ಇಲ್ಲ. ಇದು 2 ವರ್ಷದ ಹಿಂದೆ ಈ ಪ್ರಯತ್ನ ಒಂದ್ಸರಿ ಆಗಿತ್ತು. ಓಕೆ, 2 ವರ್ಷದ ಹಿಂದೆ 240 ಪೋಸ್ಟ್ ಅವತ್ತು ಒಂದ್ಸರಿ ಕಾಲ್ಫಾರ್ ಆಗಿತ್ತು. ಅವತ್ತು ಒಂದ್ಸರಿ ಯಾವುದೇ ರಾಜಕಾರಣಿಗಳ ಇದರಿಂದಲ್ಲ, ಬೇರೆ ಹೋರಾಟದಿಂದ ಬೇರೆ ಹೋರಾಟವನ್ನು ಮಾಡಿಕೊಂಡು ಅದು ನಿಂತಿರುವಂತದ್ದು. ಅದು ಅವತ್ತು ಅದರಿಂದಾಗಿ ನಿಂತಿರುವಂತದ್ದು, ಬೇರೆ ಬೇರೆ ಕಾರಣಕ್ಕೋಸ್ಕರ. ಅಲ್ಲಿಂದ ಮುಂದುವರೆದು ಬಂದು ಈಗ 6 ತಿಂಗಳ ಹಿಂದೆ ಇದನ್ನು ಒಂದು 4-5 ತಿಂಗಳ ಹಿಂದೆ ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಬೆನ್ನು ಹಿಡಿಯುವಂತ ಕೆಲಸ ಆಯ್ತು. ಯಾವುದೋ ಒಂದು ದೆಹಲಿಯ ಒಂದು ಏಜೆನ್ಸಿಗೆ ಇದನ್ನು ಕೊಟ್ಟಿದ್ರು, ಇದನ್ನು ಕರೆಯುವಂತದ್ದು. ಹೇಳಿದ್ರು ಒಂದೇ ಕಡೆಯಿಂದ ಬರುವಂತ ಪ್ರಯತ್ನ. ಕರ್ನಾಟಕದಿಂದ 11 ಜನರಲ್ಲಿ ಕೂಡ ಒಂದಷ್ಟು ಉತ್ತರ ಭಾರತದವರೇ ಕರ್ನಾಟಕ ಹೆಸರಲ್ಲಿ ಬಂದಿರುವಂತದ್ದು. ಓಕೆ ಸರ್, ಹಾಗಾದ್ರೆ ಸಾಧ್ಯ ಇಲ್ಲ. ಇವತ್ತು ಚೆನ್ನೈಯಲ್ಲಿ ONGC ತಮಿಳುನಾಡಿನವರಿಗೆ ಮಾತ್ರ ಅವಕಾಶ, ಹೊರಗಿನವರಿಗಿಲ್ಲ. ಗುಜರಾತ್ ONGCಯಲ್ಲಿ ಗುಜರಾತ್ ಜನರಿಗೆ ಮಾತ್ರ ಅವಕಾಶ, ಹೊರಗಿನವರಿಗಿಲ್ಲ. ಸರಿ, ಅಲ್ಲಿ ಆ ಕಾನೂನುಗಳಿದೆ. ಇಲ್ಲಿ ONGCಯಲ್ಲಿ ಯಾಕೆ ಕಾನೂನು ಮಾಡ್ಲಿಕ್ಕೆ ಇಲ್ಲಿನ ರಾಜಕೀಯ ನಾಯಕರಿಗೆ ಸಾಧ್ಯ ಆಗಿಲ್ಲ. ಓಕೆ ಸರ್, ಸರಿ, ಹಾಗಾದ್ರೆ ಈ ಮತ್ತು ಡಿ ಕ್ಯಾಟಗರಿಗೆ ನೀವು ಕೇವಲ ಇಷ್ಟೇ ಮಾಡಿದ್ರೆ ಸಾಕು. ಸ್ಥಳೀಯ ಯಾವ ಒಂದು ಉದ್ಯೋಗ ಇದು ಇದಿದೆ, ಕೇಂದ್ರ ಇದೆ, ಅಲ್ಲಿಂದ ಬರಬೇಕು ಅಂತ ಹೇಳಿಕೊಂಡು ಮಾಡಿದ್ರೆ, ಅಲ್ಲಿಂದ ಲಿಸ್ಟ್ ತಗೊಂಡು ಬಂದ್ರೆ ಇದೆಲ್ಲವೂ ಪರಿಹಾರ ಆಗ್ತದೆ. ಸರಿ, ಈಗ ಆಗಿರುವಂತಹ ಒಂದು ಮೀಟಿಂಗ್ಗಳು ಏನಿದೆ, ಆಗಿರುವಂತಹ ಮೀಟಿಂಗ್ಗಳು ಉದ್ಯೋಗ ಇದರಲ್ಲಿ ಯಾರು ಅಲ್ಲಿ ಎಂಟ್ರಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಅಲ್ಲಿಂದೇ ಬರ್ಬೇಕದು. ಸರ್ಕಾರದ ಇದಿದೆ, ಅದಕ್ಕೆ ಉದ್ಯೋಗ ಇದು ಕೇಂದ್ರಗಳಿದೆ, ಅಲ್ಲಿ ರಿಜಿಸ್ಟರ್ ಆಗಿ ಅಲ್ಲಿಂದ ಬರಬೇಕು ಲಿಸ್ಟ್. ಇದ್ರ ಪ್ರಕಾರ ಬರ್ತದೆ, ಆವಾಗ ಸ್ಥಳೀಯರಿಗೆ ಸಿಗ್ತದೆ ಸಿ ಮತ್ತು ಡಿ ಕ್ಯಾಟಗರಿ. ಸರಿ ಸರ್, ಈಗ ಆಗಿರುವಂತಹ ಮೀಟಿಂಗ್ಗಳಿಂದ ಯಾವುದೇ ರೀತಿಯ ಆಗಿರುವಂತಹ ಮೀಟಿಂಗ್ಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಎಸ್ ಸರ್, ಥ್ಯಾಂಕ್ ಯು ಸರ್. ಸತ್ಯಜಿತ್ ಸುರತ್ಕಲ್ ಅವರ ಮಾತುಗಳು. ಹಿಂದೂ ಸಂಘಟನೆ ಮುಖಂಡರ ಜೊತೆಗೆ MRPL ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ ಇನ್ನಿತರ ಸಂಸ್ಥೆಗಳು ಏನಿದೆ, SEZ ಆಗಿರ್ಬೋದು ಅಥವಾ ಇನ್ನಿತರ ಸಂಸ್ಥೆಗಳು ಏನಿದೆ, ಇದರ ವಿರುದ್ಧವಾಗಿ ನಮ್ಮ ತುಳುವರಿಗೆ ಪ್ರಾಶಸ್ತ್ಯ ನೀಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಹೋರಾಟ ಮಾಡಿರುವಂತಹ ವ್ಯಕ್ತಿ ಸತ್ಯಜಿತ್ ಸುರತ್ಕಲ್ ಅವರ ಮಾತುಗಳು. ಸಾಧ್ಯ ಇಲ್ಲ, ಈ ಮೀಟಿಂಗ್ಗಳು MP MLAಗಳು ಏನು ಮಾಡಿದ್ರು ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಎಸ್, ಜಗದೀಶ್ ಶೆಣ್ ಅವರು, ತಮ್ಮಲ್ಲೇ ನಾನು ಕೇಳಬೇಕು, ಮೊದಲನೇದಾಗಿ ಜನತೆ ಎಲ್ಲರೂ ಕೂಡ ಒಂದ್ಸಲ ನೋಡಬೇಕು ಆ ಒಂದು ವಿಜುವಲ್ಸ್ಗಳನ್ನು ಹಾಕಿ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಜೊತೆಗೆ ನಮ್ಮ ಸಂಸದರು ಜೊತೆಗೆ ನಮ್ಮ MLAಗಳು ಎಲ್ಲರೂ ಕೂಡ ಹೋಗಿ ಮೀಟಿಂಗ್ ಮಾಡಿದ್ದಾರೆ. MRPL ಕಂಪನಿಯ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಈ ಒಂದು ಫೋಟೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಅಂದ್ರೆ ನಮ್ಮ ಕೂಗು, ನಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟಿದ್ದಾರೆ ಜಿಲ್ಲೆಯ ನಾಯಕರು ಅನ್ನುವಂಥದ್ದು, ನಮ್ಮ ನಾಯಕರು ಅನ್ನುವಂಥದ್ದು. MRPL ಆಡಳಿತ ನಿರ್ದೇಶಕರು ಜೊತೆಗೆ ಅಲ್ಲಿ ಅಧಿಕಾರಿಗಳಿದ್ದಾರೆ, ಜೊತೆಗೆ MP, MLA ಅಂಡ್ ಉಸ್ತುವಾರಿ ಸಚಿವರು. ಇದು ಆಗಿರುವಂತಹ ಮೀಟಿಂಗ್. ಈ ಮೀಟಿಂಗ್ ಬಗ್ಗೆ ಥ್ಯಾಂಕ್ ಯು. ಎಸ್, ಈ ಮೀಟಿಂಗ್ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಮೀಟಿಂಗ್, ಏನು ಪ್ರಯೋಜನ ಇಲ್ಲ ಇದರಿಂದ ಅನ್ನುವಂಥದ್ದು. ಜಗದೀಶ್ ಶೆಣ್ ಅವರು ಏನ್ ಹೇಳ್ತಾರೆ? ಒಂದ್ ಕಡೆ ತಾವೇ ಹೇಳಿದ್ದೀರಾ ನಮ್ಮ ಕೈಯಿಂದ ಏನ್ ಮಾಡ್ಲಿಕ್ಕೆ ಆಗಲ್ಲ, ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ಬೌಂಡ್ರಿ ಚೌಕಟ್ಟಿನಲ್ಲಿ ನಡೆಯುತ್ತೆ. ಇನ್ನೊಂದ್ ಕಡೆ ಈ ಮೀಟಿಂಗ್ ಗಳನ್ನ ಮಾಡಿದ್ದೇವೆ ಅಂತ ಹೇಳ್ತೀರಾ, ತಡೆ ಹಿಡಿತೇವೆ ಅನ್ನೋಂಥದ್ದು ಹೇಳ್ತೀರಾ, ಇನ್ನೊಂದ್ ಕಡೆ ತಡೆ ಹಿಡಿಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಾ, ನಮ್ಮ ಕೈಯಲ್ಲಿ ಏನಿಲ್ಲ ಅಂತ ಹೇಳ್ತೀರಾ. ಜನತೆಗೆ ತಾವುಗಳು ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಏನು ಆಗುವುದಿಲ್ಲ ಅಂತ ಹೇಳಿದಲ್ಲ, ಇಷ್ಟರವರೆಗಿನ ಇದು ಅದರ ಪ್ರೊಸೀಜರ್ ಏನು ಅಂತ ನಾನು ಹೇಳಿದ್ದು. ಮತ್ತೆ ಆಗೋದಿಲ್ಲ ಅಂತ ಏನು ಇಲ್ಲ. ಯಾವುದೇ ಒಂದು ವಿಷಯ ಸರ್, ಈಗ ಅಲ್ಲಿ ನೇಮಕಾತಿ ಆಗಿದೆ, ಪರೀಕ್ಷೆಯ ಮೂಲಕ ಎಲ್ಲರೂ ಕೂಡ ಬಂದಿದ್ದಾರೆ, ನೇಮಕಾತಿ ಆಗಿದೆ ಅಂತ ಬಂದಾಗ ಯಾವ ಆಧಾರದ ಮೇಲೆ ತಾವುಗಳು ಅವ್ರು ನೇಮಕಾತಿ ಆಗಿದವರನ್ನ ಹೊರಗೆ ತೆಗಿತೀರಾ, ರಿಟರ್ನ್ ತೆಗಿತೀರಾ? ಯಾವ ಆಧಾರದ ಮೇಲೆ ತೆಗಿತೀರಾ, ಹೇಗೆ ತೆಗಿತೀರಾ? ರಿಟರ್ನ್ ತೆಗಿಬೇಕಂತ ಇಲ್ಲ. ಈಗ ಸತ್ಯಜಿತ್ ಹೇಳಿದಾಗೆ, ಇವರು ಹೇಳಿದಾಗೆ ಅನೇಕ ಕಡೆ ಇದು ONGC ಸಂಸ್ಥೆಗಳಿವೆ, ಅಲ್ಲಿ ಬೇಕಾದ್ರೆ ಅಲ್ಲಿ ಇವರನ್ನು ಇದು ಮಾಡ್ಬೋದು, ಎಂಥದ್ದು ಅಲ್ಲಿ ರಿಕ್ರೂಟ್ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ, ಖಂಡಿತವಾಗಿಲ್ಲ. ಮತ್ತೆ ನಳಿನ್ ಕುಮಾರ್ ಅವರು ಈಗ ಅವರು ಹೇಳಿದ್ರು ಹೋರಾಟ ಮಾಡಿದ್ದಾರೆ, ಖಂಡಿತವಾಗಿ ಒಪ್ಪುವಂತ ವಿಚಾರ, ಅವರು ಹೋರಾಟಗಾರರೇ. ಆದ್ರೆ ನಳಿನ್ ಕುಮಾರ್ ಅವರು ಕೂಡ ಈ ಸ್ಥಳೀಯರಿಗೆ ಕೆಲಸ ಸಿಗಬೇಕು ಅಂತ ಹೋರಾಟ ಮಾಡಿದವನು, ನಾನು ಕೂಡ ಹೋರಾಟ ಮಾಡಿದ್ದಾನೆ. ಅವರಷ್ಟಲ್ಲದಿದ್ರು ನಾವೆಲ್ಲ ಹೋರಾಟ ಮಾಡಿಯೇ ಈ ಒಂದು ಸ್ಥಿತಿಗೆ. ನಳಿನ್ ಕುಮಾರ್ ಕೂಡ ಹೋರಾಟದಿಂದಲೇ ಅವರದು MP ಆಗಿದ್ದು. ಅಂದ್ರೆ ಇಂಥ ಯಾವುದೋ ಅಸಾಧ್ಯವಾದ ಕೆಲಸಗಳನ್ನು ಅನೇಕ ನಳಿನ್ ಕುಮಾರ್ ಅವರು ಮಾಡಿದ್ದಾರೆ. ಆದ್ರಿಂದ ಇದನ್ನು ಕೂಡ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಒಂದು, ಈಗ ಸರೋಜಿನಿ ಮಹಿಷಿ ಏನು ಜಾರಿಗೆ ಬರಬೇಕು ಅಂತ ಮೊನ್ನೆ ಚರ್ಚೆ ಆಯ್ತು, ಇಲ್ಲಿ ವಿಧಾನಸೌಧದಲ್ಲಿ ಇವರು ತೆಗೆದದ್ದು ಭರತ್ ಶೆಟ್ರು. ನಂತರದ ದಿನಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ, ಈಗ ನಾನು ಬರುವಾಗ ಕೋಟ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಮಾತಾಡಿಕೊಂಡು ಬಂದಿದ್ದು ಏನಾಗಿದೆ ಅಂತ, ಇವರು ಸರೋಜಿನಿ ಮಹಿಷಿಗಿಂತಲೂ ಆ ವರದಿಗಿಂತಲೂ
ಹೆಚ್ಚು 75%, ಟೋಟಲ್ ಆಗಿ 75%. ಈಗ ಅದರಲ್ಲಿ 65 ಎ ಕ್ಯಾಟಗರಿಯಲ್ಲಿ 65 ಅಂತ ನಮ್ಗುಂಟು. 75% ಸ್ಥಳೀಯರಿಗೆ ಅಂದರೆ ಕರ್ನಾಟಕದವರಿಗೆ ಸಿಗಬೇಕು ಅಂತ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಅದು ಜಿಯೋ ಆಗಿ ಗೌರ್ಮೆಂಟ್ ಆರ್ಡರ್ ಆಗಿ ಬರಲಿಕ್ಕೆ ಬಾಕಿ ಇದೆ. ಇದನ್ನು ನಾನು ನನಗೆ ಗೌರ್ಮೆಂಟ್ ಆರ್ಡರ್ ಕೊಡಿ ಅಂತ ಹೇಳಿದ್ರೆ, ಈಗ ಅವರು ಅಲ್ಲಿ ಬಂದಿದೆ, ಇವತ್ತು ಇನ್ನೂ ಸಿಗ್ಲಿಕ್ಕಿಲ್ಲ, ನಾಳೆ ನಿಮಗೆ ಕೊಡ್ತೇನೆ ಅಂತ ಹೇಳಿದ್ರು. ಖಂಡಿತವಾಗಿಯೂ ಕ್ಯಾಬಿನೆಟ್ ಅಲ್ಲಿ ಮೀಟಿಂಗ್ ಆಗಿದೆ ಅಂತ ಉಸ್ತುವಾರಿ ಸಚಿವರು ಇವತ್ತು ಕ್ಯಾಬಿನೆಟ್ ಅಲ್ಲಿ ಮೀಟಿಂಗ್ ಆಗಿದೆ ಈ ವಿಚಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಇವತ್ತು ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಮತ್ತು ನಳಿನ್ ಕುಮಾರ್ ಹತ್ರ ಕೇಳುವಾಗ ಅವರು ಹೇಳಿದ್ದು, ನಿಮಗೆ ಇವತ್ತು ಇದಕ್ಕೆ ಹೋಗುವಾಗ ಆಗ್ಲಿಕ್ಕಿಲ್ಲ, ಖಂಡಿತವಾಗಿ ಅದನ್ನು ಜೀವ ಆಗಿಲ್ಲ, ಕ್ಯಾಬಿನೆಟ್ ಅಲ್ಲಿ ಮೀಟಿಂಗ್ ಆಗಿದೆ, ಅದನ್ನು ನಿಮಗೆ ತೆಗೆದುಕೊಡ್ಬೋದು ಅಂತ ಹೇಳಿದ್ರು. ಖಂಡಿತವಾಗಿಯೂ ಕ್ಯಾಬಿನೆಟ್ ಅಲ್ಲಿ ಈ ಬಗ್ಗೆ MRPL ಅಂತಲ್ಲ, ಟೋಟಲ್ ಆಗಿ ಈಗ MRPL ಒಂದು ವಿಚಾರ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಎಲ್ಲ ಜಿಲ್ಲೆಗಳಲ್ಲಿ ಹಾಗೆ ಅಲ್ಲ, ಜಾಗ ಹೋಗ್ತದೆ, ಕೆಲಸ ಸಿಕ್ಕುವುದಿಲ್ಲ. ಆದ್ದರಿಂದ ಇಡೀ ಕರ್ನಾಟಕಕ್ಕೆ ಒಂದು ಟೋಟಲ್ ಆಗಿ 75% ಕೊಡಬೇಕು ಅಂತ ಒಂದು ಗವರ್ಮೆಂಟ್. ನಾವು ನಮ್ಮ ಇಲ್ಲಿಗೆ ಮಾತಾಡೋಣ ಸರ್. ಅಲ್ಲ ಸತ್ಯ, ನೀವು ಇಲ್ಲಿಗೆ ಅಂತ ನಾವು ಹೇಳ್ಬೋದು. ನಾನು ಸರ್ಕಾರದ ಪ್ರತಿನಿಧಿ ಇದು ಪರವಾಗಿ ಹೇಳುವಾಗ ಕೇವಲ ಅಂತ ಹೇಳಿಕ್ಕೆ 75% ಅಂದ್ರೆ ಎಲ್ಲಿಗೂ ಆಯ್ತಲ್ಲ, ಇಲ್ಲಿಗೂ ಆಯ್ತು. ಓಕೆ, ಇದು ಈಗಿನ ಪ್ರಕಾರ ಸರೋಜಿನಿ ಮಹೇಶ್ವರಿ ಪ್ರಕಾರ ಸಿ ಮತ್ತು ಡಿ ಅಲ್ಲಿ 100%, ಒಂದರಲ್ಲಿ 80 ಮತ್ತೊಂದು 65. ಅವರಿಗೆ ಸರ್ಕಾರದ ಆರ್ಡರ್ ಪ್ರಕಾರ ಅಂತ ಇದು ಏನು ಕ್ಯಾಬಿನೆಟ್ ಮೀಟಿಂಗ್ ಪ್ರಕಾರ 75% ಅಂತ. ಅದು 75% ಆದರೆ 75 ಇದಾದರೆ ಇದು ಖಂಡಿತವಾಗಿಯೂ 75% ಆಗ್ತದೆ ಅಂತ ಸರ್ಕಾರದ ಇನ್ನು ಕೆಲವೇ ದಿವಸಗಳಲ್ಲಿ ಈ ಏನು ಈಗ ಕೊರೋನಾದಲ್ಲಿ ಏನು ಆಗ್ತಾ ಇಲ್ಲ ಅಲ್ಲಿ 75% ಆಗ್ತದೆ ಅಂತ ಗೌರ್ಮೆಂಟ್ ಆರ್ಡರೇ ಬರ್ತದೆ ಅಂತ ನನಗೆ ಅಧಿಕೃತವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನಾನು ಕೂಡ ಅದರ ಪರವಾಗಿ ಇರುವವರು. ಖಂಡಿತವಾಗಿಯೂ ಇಷ್ಟರವರೆಗೆ ಏನಾಯ್ತು ಅದು ಕಾಂಗ್ರೆಸ್ ಬೇಡ ಬಿಡಿ, BJP ಏನು ಬೇಡ ಬಿಡಿ, ಖಂಡಿತವಾಗಿಯೂ ಈ ಜಿಲ್ಲೆಗೆ ಅವರಿಗೆ ಈ ಜಿಲ್ಲೆಯ ಯುವ ಜನರಿಗೆ ಕೆಲಸ ಸಿಗಬೇಕು ಅಂತ ನಾವು ಕೂಡ ಅದರಿಂದ ಬಂದವರು ಅಂತ ಹೇಳಿದಾಗ ಖಂಡಿತವಾಗಿ ಆ ಭಾವನೆ ನಮಗೆ ಉಂಟೇ ಉಂಟು. ಖಂಡಿತವಾಗಿ ನಾವು ಈಗ ಈ ಮೀಟಿಂಗ್ಗಳು ಹಾಗಾದ್ರೆ ತಡೆ ಹಿಡಿಯಬಹುದಾ, ತಡೆ ಹಿಡಿಯಲಿಕ್ಕೆ ಆಗುತ್ತಾ? ಬಂದವರನ್ನ ಏನ್ ಮಾಡ್ತೀರಾ? ಅಂಡ್ ಅಲ್ಲಿ ಆಲ್ರೆಡಿ ಇದ್ದಾರೆ ಅಲ್ವಾ, ನೇಮಕ ಇದ್ದಾರೆ ಅಂತ ಹೇಳಿ ಇದು 2 ದಿನ ಮೀಟಿಂಗ್ ಆಗಿದ್ದು. ಅದು ಬಿಹಾರದಿಂದ ಆಚೆಯಿಂದ ಬರುವಾಗ ತುಂಬಾ ಮುಂಚೆ ಅವರಿಗೆ ನೋಟಿಸ್ ಕೊಟ್ಟು ಅವರು ಬಂದಿರಬಹುದು ಸರ್. ಆವಾಗ ಏನ್ ಮಾಡ್ತಾ ಇದ್ದೀರಾ ತಾವುಗಳು? ಅಲ್ಲ ಸುಮಾರು ದಿವಸದಿಂದ ಮೀಟಿಂಗ್ ನೋಟಿಸ್ ಹೋದಾಗ ತಾವುಗಳು ಏನ್ ಮಾಡಿದಿರಾ ತಮಗೆ ಗೊತ್ತಿಲ್ವಾ? ಎಲ್ಲವೂ ಎಂಪಿಗೆ ಗೊತ್ತಾಗ್ತದೆ, MLA ಗೊತ್ತಾಗ್ಲೇಬೇಕು ಅಂತ ನಾನೇನು ಅದನ್ನ ಆ ನಿಟ್ಟಿನಲ್ಲಿ ನಾನು ಮಾತಾಡೋದಿಲ್ಲ. ನೀವು ಮಾತಾಡ್ಬೋದು, ಎಲ್ಲವೂ ಎಂಪಿಗೆ ಗೊತ್ತಾಗಿ ಆಗ್ಬೇಕು, ಎಲ್ಲವೂ MLA ಗೊತ್ತಾಗಿ ಆಗ್ಬೇಕು, ಅದನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಈಗ ಯಾವುದೊಂದು ಲೈಮ್ ಲೈಟ್ಗೆ ಬಂತು, ಆ ಕೂಡಲೇ ಅವರನ್ನು ಕರೆದು ಅದರ ಬಗ್ಗೆ ಆಕ್ಷನ್ ತೆಗೆದಿದ್ದಾರೆ. ಇದನ್ನು ನಾವು ಅಪ್ರಿಶಿಯೇಟ್ ಮಾಡಲೇಬೇಕು ಅಂತ. ಓಕೆ, ಎಸ್ ಸರ್, ಆಕ್ಷನ್ ಇಲ್ಲ. ಸತ್ಯಜಿತ್ ಅವರೊಂದು ಮಾತು ಹೇಳಿದ್ರು, ಏನು ರೈಲು ಹೋದ ಮೇಲೆ ಟಿಕೆಟ್ ತಗೊಂಡ್ರು ಅಂತ. ಖಂಡಿತ ಇಲ್ಲ, ರೈಲು ಹೋದ ಮೇಲೆ ಟಿಕೆಟ್ ತಗೊಂಡಿಲ್ಲ, ಅದರ ಬದಲು ರೈಲು ಬಿಟ್ಟಿದ್ದಾರೆ ಅಷ್ಟೇ. ಓಕೆ, ಇದಂದ್ರೆ ಹಳಿ ಇಲ್ಲದ ರೈಲು ಓಡಿರೋದಷ್ಟೇ, ಇದರಿಂದ ಇನ್ನೇನು ಆಗುದಿಲ್ಲ. ಇಷ್ಟು ಮೀಟಿಂಗ್ ಮಾಡಿದ್ದು ಅವಾಗ ಅವರು ಹೇಳಿದ್ರು, ನಾವು 2019 ಸೆಪ್ಟೆಂಬರ್ನಲ್ಲಿ ಇವರು ಇದನ್ನ ರಿಕ್ರೂಟ್ಮೆಂಟಿನ ಇದನ್ನ ಜಾಹೀರಾತನ್ನ ನ್ಯಾಷನಲ್ ವೈಡ್ ಅವರು ಪ್ರಕಟ ಆದಾಗ್ಲೇ ನಾವು ಅದನ್ನು ವಿರೋಧ ಮಾಡಿದ್ವಿ, ನಾವು ಪ್ರತಿಭಟನೆ ಮಾಡಿದ್ವಿ. ನಾನು ಅವಾಗ ಮಾಡಿದಂತ ಒಂದು ಭಾಷಣ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನೋಟಿಸ್ ಕೊಟ್ಟು ಸರೋಜಿನಿ ಮಹೇಶ್ವರಿ ವರದಿಯ ಶಿಫಾರಸುಗಳ ಆಧಾರದಲ್ಲಿ ಹೊಸದಾಗಿ ನಡೆಸಿ ಅಂತ ಹೇಳಿದ್ರಲ್ವಾ. ಹೇಳಿದಾಗ ಪ್ರತಿಭಟನೆಗಳು ನಡೀತು. ಅಲ್ಲಿ 30 ಕೋಟಿ ಜನರು ಬಂದು ಕರ್ಮಚಾರಿ ಯೂನಿಯನ್ ಅವರ ಮನವಿ ತಗೊಂಡಿದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಮನವಿ ಸಲ್ಲಿಕೆ ಆಗಿದೆ. ಇಷ್ಟೆಲ್ಲ ಆದಾಗ ನಮ್ಮ ಈ ಹೋರಾಟ ಮತ್ತು ಅವಾಗ ನಡೆದಂತ ಚರ್ಚೆ ಪ್ರೆಷರ್ನಿಂದ ಅದಕ್ಕೆ ತಾತ್ಕಾಲಿಕ ತಡೆ ಆಯ್ತು. ಆ ಕೆಲಸವನ್ನು ಅವಾಗ ತಕ್ಷಣ ನಿಲ್ಸಿದ್ರು. ನಿಲ್ಸಿ ಈಗ ಕೊರೋನಾ ಕಾಲದಲ್ಲಿ ಮತ್ತೆ ಎಬ್ಬಿಸಿದಾಗಿ MLA MPಗಳಿಗೆ ಗೊತ್ತಾಗಿಲ್ಲ ಅಂತಾರೆ, ಆದ್ರೆ ನನಗೆ ಗೊತ್ತಾಗಿತ್ತು. ನಾನು ಆವಾಗ ಮತ್ತೆ ಮಾತಾಡಿದ್ದೀನಿ, 5 ತಿಂಗಳ ಹಿಂದೆ ನಾನು ಮತ್ತೆ ಮಾತಾಡಿದ್ದೀನಿ, ಪ್ರೆಸ್ ನೋಟ್ ಕೊಟ್ಟಿದ್ದೀನಿ, ಒಂದು ವಿಡಿಯೋ ಅವಾಗಲೇ ಮಾಡಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಆಗಿದ್ದೀನಿ, ಅದು ಈಗಲೂ ಇದೆ. ಓಕೆ, ಅಂದ್ರೆ ಈ ನೋಟಿಸ್ ಹೋದಾಗ ತಮ್ಗೆ ಗೊತ್ತಿದೆ, ಈ ನೋಟಿಸ್ ಹೋದಾಗ ಗೊತ್ತಿದೆ ತಮ್ಗೆ? ಹೌದು, ಗೊತ್ತಿದೆ. ಇಷ್ಟೆಲ್ಲ ಆಗಿದೆ, ಆದ್ರೆ ಇವರು ಏನು ಮಾಡದೆ ಈಗೆಲ್ಲ ಮುಗಿದ ಮೇಲೆ ಮೀಟಿಂಗ್ ಮಾಡಿದ್ರೆ ಯಾವಾಗ ಸರ್ ಇದು ನೋಟಿಸ್ ಹೋದದ್ದು? ಯಾವಾಗ ನೋಟಿಸ್ ಹೋಗಿದ್ದು? 2019 ಅಕ್ಟೋಬರ್ ನಲ್ಲಿ. ಓಕೆ, 2019 ಅಕ್ಟೋಬರ್ ನಲ್ಲಿ ನಾವು ಅಕ್ಟೋಬರ್ ತಿಂಗಳಲ್ಲಿ ಪ್ರತಿಭಟನೆ ಮಾಡಿದ್ವಿ. MRPL ಗೇಟ್ ಮುಂಭಾಗ ಜಿಲ್ಲೆಯ 4-5 ಕೇಂದ್ರದಲ್ಲಿ ಪ್ರತಿಭಟನೆ ಮಾಡಿದ್ವಿ. ತುಳುನಾಡಿನ ಅಭಿವೃದ್ಧಿ ತುಳುವಪ್ಪನ ಜೋಗ್ಲಿ ಮಲ್ಲಪಾಲ್ ತಿಕ್ಕೊಡು ಅನ್ನುವಂತ ಘೋಷಣೆ ಇಟ್ಕೊಂಡು ಈ ಏನಿದೆ ನ್ಯಾಷನಲ್ ವೈಡ್ ನೀವು ಕಾಲ್ ಫಾರ್ ಮಾಡಿದ್ರಿ, ಅದನ್ನ ರಿಜೆಕ್ಟ್ ಮಾಡಿ ಕರ್ನಾಟಕದವರಿಗೆ ಆದ್ಯತೆ ಇಟ್ಕೊಂಡು ಮಾಡಿದ್. ನಾವೇನು ಇಡೀ ಸರೋಜಿನಿ ಮಹೇಶ್ವರಿ ವರದಿ ಆಧಾರದಲ್ಲಿ 100 ಕೋಟಿ ಅಂತ ಕೇಳಿರ್ಲಿಲ್ಲ, ಕನಿಷ್ಠ ಆದ್ಯತೆಗಳನ್ನು ನೀಡಿ ಅಂತ ಕೇಳಿದ್ವಿ. ಲಿಮಿಟೇಷನ್ ಇದೆ ಅಂತೇಳಿ ನೀವು ಕೊಡಿ, ಚೆನ್ನೈನಲ್ಲಿದೆ, ತ್ರಿಪುರಾದಲ್ಲಿದೆ, ಅದರ 50% ಆದ್ರೂ ಪಾಲನೆ ಮಾಡಿ ಅಂತ ಹೇಳಿದ್ವಿ. ಅಭಿವೃದ್ಧಿ ಪ್ರಾಧಿಕಾರ ನೋಟಿಸ್ ಕೊಟ್ಟಿತ್ತು, ಆವಾಗ ಯಾಕೊಂದು ಮೀಟಿಂಗ್ ನಡೀಲಿಲ್ಲ. ಸಂಸದರು ಶಾಸಕರೇ ಬಂದಿದ್ರಲ್ಲ ಸ್ಥಳಕ್ಕೆ ಮನವಿ ತಗೊಳ್ಳಿಕ್ಕೆ, ಕರ್ಮಚಾರಿ ಅವರದ್ದು ಉಸ್ತುವಾರಿ ಸಮಿತಿ ಮನವಿ ಕೊಡಿದ್ರೆ ಅವಾಗ ಒಂದು ಮೀಟಿಂಗ್ ನಡೆಸಬಹುದು. ಏನ್ ನಡೀತಾ ಇದೆ, ಇದು ಏನ್ ಮಾಡಬಹುದು?
ಕೇಂದ್ರದ ಪೆಟ್ರೋಲಿಯಂ ಖಾತೆ ಸಚಿವರ ಜೊತೆ ಇವ್ರಿಗೆ ಮಾತಾಡ್ಬೋದಿತ್ತಲ್ಲ. ನಿಜ. ಇವರದೇ ಪಕ್ಷ ಏನು ಕರ್ನಾಟಕ ರಾಜ್ಯದಲ್ಲೂ ನಮ್ದೇ ಇರ್ಬೇಕು, ಕೇಂದ್ರದಲ್ಲೇ ನಮ್ದೇ ಇರ್ಬೇಕು ಅಂತ. ಈಗ ಪಂಚಾಯತ್ ನಲ್ಲಿ ನೀವೇ ಇದ್ದೀರಲ್ಲ ಸ್ವಾಮಿ, ಬಹಳ ಪಂಚಾಯತ್ MRP ಅಲ್ಲಿ ಇರುವಂತ ಪಂಚಾಯತ್ ಕೂಡ ಬಿಜೆಪಿ ಇದೆ. ಓಕೆ ಓಕೆ, ಅಲ್ಲ ಅವ್ರಿಗೆ ಗೊತ್ತಾಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ತಪ್ಪುಗಳು ಬಹಳ ದೊಡ್ಡ ಮಟ್ಟಿನ ತಪ್ಪುಗಳು ನಡೆದಿದೆ. ಈಗ ಸರೋಜಿನಿ ಮೈ ಶಿವರೇಗನ್ 75% ಹೇಳಿದ್ರು, ನನಗೆ ಅದರ ನಂಬಿಕೆಯಲ್ಲಿ ಜಾರಿಗೆ ತರ್ತಾರೆ ಅಂತ ತಂದ್ರೆ ಸಂತೋಷ. ಈಗೇನ್ ನಡೀತಾ ಇದೆ ಅಂದ್ರೆ ಅವರನ್ನು 100%, 2ರಲ್ಲಿ ಸಿ ಮತ್ತು ಡಿ ಗ್ರೇಡ್ ಅಲ್ಲಿ 100%, ಮತ್ತೆ ಇದರಲ್ಲಿ ವೈಟ್ ಕಾಲರ್ ನಲ್ಲಿ ಬಿ ಅಲ್ಲಿ 80, ಎ ಗ್ರೇಡ್ ಅಲ್ಲಿ 65%ಗೆ ಶಿಫಾರಸು ಮಾಡಿದ್ದಾರೆ. ಅದು ಖಾಸಗಿ ರಂಗದಲ್ಲಿಯೂ ಆ ಶಿಫಾರಸು ಇದೆ, ಖಾಲಿ ಸರ್ಕಾರಿ ಉದ್ಯಮಗಳಲ್ಲಿ ಮಾತ್ರ ಅಲ್ಲ, ಇದಿದೆ. ಆಗಿರುವಾಗ ಈಗ ಅದನ್ನು ಮತ್ತೆ ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಇದೆ, ಅಪ್ಡೇಟ್ ಮಾಡಬೇಕು. ಆ ರೀತಿ ಪೂರ್ಣವಾಗಿ ಮಾಡ್ಲಿಕ್ಕೆ ಈ ಕಾಲಕ್ಕೆ ಆಗಲ್ಲ ಅಂತ ಅದಕ್ಕೆ ಒಂದು ಕಮಿಟಿ ಮಾಡಿ ಆ ಶಿಫಾರಸುಗಳನ್ನು ಕೂಡ ಈಗಿನ ಅಪ್ಡೇಟ್ ಮಾಡಿದ್ದಾರೆ. ಅದರ ಆಧಾರದಲ್ಲಿ ಚರ್ಚೆ ಇದೆ. ಆದ್ರೆ ಈ ಚರ್ಚೆಯನ್ನು ಯಾಕೆ ಗಂಭೀರವಾಗಿ ತಗೊಂಡ್ರು? ಭರತ್ ಶೆಟ್ಟರ್ ಲಾಸ್ಟ್ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಸಾಕ. ಆವಾಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಅವರು ಹೇಳಿದ್ರು, ಲೋಕಲ್ನವರಿಗೆ, ನಮಗೆ ಭೂಮಿ ಕೊಟ್ಟವರಿಗೆ, ಸ್ಥಳೀಯರಿಗೆ ಯಾವ ಕೈಗಾರಿಕೆಗಳು ಉದ್ಯೋಗ ಕೊಡಲ್ಲ ಅಂತ ಹೇಳಿದ್ರು. ಲಾಸ್ಟ್ ಅಸೆಂಬ್ಲಿ ಚರ್ಚೆಯಲ್ಲಿ ನಡೆದಿತ್ತಲ್ಲ, ಯಾವಾಗ ಇದೆ ಅವರ ತಲೆಯಲ್ಲಿ ಇರ್ಬೇಕಿತ್ತಲ್ಲ. ಭರತ್ ಶೆಟ್ಟರ್ ಮಾತಾಡಿದ್ರು, ಆದ್ರೆ ಅವರ ಕ್ಷೇತ್ರದ ಒಂದು ಪಾರ್ಟ್ ಆಗಿರುವಂತ ಇದ್ರ ಬಗ್ಗೆ ಒಂದು ಮೀಟಿಂಗ್ ಯಾಕೆ ಮಾಡಿ ಧ್ವನಿ ಎತ್ತಲಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಎಸ್ ಕಿರಣ್ ಅವರು, ಈಗ MRP ಅಪ್ಲಿಕೇಶನ್ ಇದೆಯಲ್ಲ, ಜಾಬ್ ಅಪ್ಲಿಕೇಶನ್, ಅದರಲ್ಲಿ ಒಂದು ಪಾಯಿಂಟ್ ಇದೆ, ಅವರು ಮಾತ್ರ ಇದನ್ನು ನಿಲ್ಲಿಸಬಹುದು, ಈ ಪ್ರಕ್ರಿಯೆಯನ್ನು. MRP ನವರೇ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ನಡೆದಿದೆ ಟೋಟಲಿ, ಅಷ್ಟು ಮಾತ್ರ ಆದದ್ದು. ಮುಂದಿನ ಕೆಲಸಗಳು ಅವರ ಇದರಲ್ಲಿದೆ. MRP ಮನಸ್ಸು ಮಾಡಿದ್ರೆ ಯಾವುದೇ ರೀತಿಯ ಇದಿದ್ರು ನಾವು ಇದನ್ನು ತಡೆ ಹಿಡಿಬಹುದು. ಈ ಪ್ರಕ್ರಿಯೆಗಳನ್ನು ನಾವು ತಡೆ ಹಿಡಿಬಹುದು. ಯಾವ್ದು ಈ ಏನು ಪ್ಲೇಸ್ಮೆಂಟ್ ಇದೆ ನೋಡಿ, ಅದನ್ನು ಅವ್ರು ತಡೆ ಹಿಡಿಬಹುದು. ಆದ್ರೆ ವ್ಯಾಲಿಡ್ ರೀಸನ್ ಬೇಕಲ್ವಾ, ಅವ್ರು ತಡೆ ಹಿಡಿಬಹುದು. ಬಟ್ ವ್ಯಾಲಿಡ್ ರೀಸನ್ ಕೊಡ್ಬೇಕಾದ್ರೆ ಇವರು ನಮ್ಮ ರಾಜಕಾರಣಿಗಳು ಪ್ರೆಷರ್ ಹಾಕಿದ್ರೇನೆ ಸಂಸ್ಥೆಯವರು ಅದನ್ನು ತಡೆ ಹಿಡಿಬಹುದು. ಮೀನವರೇ, MRPLಗೆ MD ಇವರು ಮಾತಾಡಿದ ತಕ್ಷಣ ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಬೋರ್ಡ್ಗೆ ತಗೊಂಡು ಹೋಗ್ಬೇಕು, ಅಲ್ಲಿ ಸ್ಟ್ರಾಂಗ್ ರೀಸನ್ ಕೊಡ್ಬೇಕು. ಸ್ಟ್ರಾಂಗ್ ರೀಸನ್ ಬೇಕು, ಇಲ್ಲದೆ ಅದನ್ನ ಮಾಡಕ್ಕಾಗಲ್ಲ. ಮಾಡ್ಬೇಕು ಅಂತಾದ್ರೆ ಇಲ್ಲಿ ಈ ನೇಮಕಾತಿಯಲ್ಲಿ ಸ್ವಜನ ಪಕ್ಷಪಾತ, ಹಗರಣ ನಡೆದಿದೆ, ಅನುಮಾನ ಇದೆ. ಅದರಿಂದಾಗಿ MRPL ನಲ್ಲಿರುವಂತಹ ಪಬ್ಲಿಕ್ ಸೆಕ್ಟರ್, ಸೆಂಟ್ರಲ್ ಗವರ್ಮೆಂಟ್ ನ ಪಬ್ಲಿಕ್ ಸೆಕ್ಟರ್ ಕಂಪನಿ ಆಗೋ ಇದರಲ್ಲಿ ಒಂದು ವಿಜಿಲೆನ್ಸ್ ಸೆಂಟ್ರಲ್ ಗವರ್ಮೆಂಟ್ ಇದೆ, ಅದೊಂದು ತನಿಖೆ ಮಾಡಿ ರಿಪೋರ್ಟ್ ಕೊಡಬೇಕು. ಅದ್ರ ಜೊತೆಯಲ್ಲಿ ಪೆಟ್ರೋಲಿಯಂ ಖಾತೆ ಸಚಿವಾಲಯ ಸ್ವತಂತ್ರವಾಗಿ ಇನ್ನೊಂದು ತನಿಖೆಯನ್ನು ಮಾಡಬೇಕು. ಆ ತನಿಖೆ ಮಾಡ್ಲಿಕ್ಕೆ ಇವರು ಸಂಸದರು, ನಮ್ಮ ಶಾಸಕರುಗಳು ಇವರದೇ ಇದೆಯಲ್ಲ, ತಳಮಟ್ಟದಿಂದ ಮೇಲ್ಗಡೆವರೆಗೆ ಬಹಳ ಸುಲಭ ಮಾಡ್ತೀರಾ, ಮಾಡಬಹುದಾ? ಇದನ್ನೇ ಅಲ್ವಾ ನಳಿನ್ ಕುಮಾರ್ ಹೇಳಿದ್ರು. ಈಗ ನೋಡಿ, ತಾತ್ಕಾಲಿಕವಾಗಿ ತಡೆ ಅಂದ್ರೆ ಖಾಲಿ ಅಷ್ಟು ಭಾಷಣ ಮಾಡಿ ಅವ್ರು ಕುತ್ಕೊಳ್ಳಿಲ್ಲ. ಅದರ ಹಿಂದೆ ಅವರು ಎಲ್ಲ ಮೈನ್ಯೂಟ್ ಅನ್ನು ನಮ್ಮ ಹತ್ರ ಹೇಳಲಿಕ್ಕೆ ಆಗುದಿಲ್ಲ. ಖಂಡಿತವಾಗಿ ಅದರ ಹಿಂದೆ ಬಿದ್ದಿದ್ದಾರೆ ಅವರು. ಖಂಡಿತವಾಗಿ ಇವರು ಏನು ಹೇಳ್ತಾರೆ, ನಾವು ಒಳಗೆ ಈಗ ಚರ್ಚೆ ಮಾಡುವಾಗ ಇದೆಲ್ಲ ಬಂದಿದೆ, ಆಯ್ತಾ. ಖಂಡಿತವಾಗಿ ಏನಾದ್ರೂ ಒಂದು ಅಂದ್ರೆ MRPL ನವರಿಗೆ ಬಂದ್ ಮಾಡುವುದಲ್ಲ. ಈಗ ಇವರೆಲ್ಲ ಹೇಳಿದ್ರು, ಅವರು ಸಹ ಆಗ ಹೇಳಿದ್ರು ವಕೀಲರಾಗಿಯೂ ಕೂಡ ಇದ್ದೀರಾ, ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ವಕೀಲರಾಗಿಯೂ ಕೂಡ ಇದ್ದೀರಾ, ತಮ್ಗೆ ಗೊತ್ತಿದೆ ಏನು ಇಲ್ಲ ಅಂತ ಹೇಳಿ, ಸಾಧ್ಯನೇ ಇಲ್ಲದಂತ ವಿಚಾರ ಇಲ್ಲ. ಖಂಡಿತವಾಗಿಯೂ ಸರ್ಕಾರಕ್ಕೆ ಮನಸ್ಸು ಮಾಡಿದ್ರೆ ಯಾವುದು ಮಾಡ್ಲಿಕ್ಕೆ ಆಗ್ತದೆ. ಆ ಸರ್ಕಾರಕ್ಕೆ ಖಂಡಿತವಾಗಿಯೂ ಒತ್ತಡ ಹಾಕೋ ಕೆಲಸವನ್ನು ನಮ್ಮ ಸಂಸದರು ಹಾಗೂ ಇಲ್ಲಿನ ಶಾಸಕರುಗಳು ಮಾಡಿಯೇ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಓಕೆ, ರೈಟ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಇದೆಲ್ಲ ಆಗುದುಂಟಲ್ಲ, ರಾಜಕೀಯದವರ ಇಚ್ಛಾಶಕ್ತಿ ಇಲ್ಲ ಅವರಿಗೆ. ಅಂದ್ರೆ ನಮ್ಮ ಕರ್ನಾಟಕದ ಜನರಿಗೆ ಉದ್ಯೋಗ ಕೊಡಬೇಕು. ಹಾಗಾದ್ರೆ ಸರ್, ನಾವು ಮಕ್ಕಳನ್ನು ಶಾಲೆ ಕಳಿಸುದು ಯಾಕೆ ಹೇಳಿ? ನಮ್ಮ ಊರಲ್ಲಿ ಒಳ್ಳೆ ಕೆಲಸ ಇರುವಾಗ ನಾವು ಇನ್ನೊಂದು ಬೆಂಗಳೂರಿಗೆ, ಅಲ್ಲ ಬಾಂಬೆಗೆ, ಅಲ್ಲ ಗೋವಾಕ್ಕ, ಎಲ್ಲಿಗಾದ್ರೂ ಕಳಿಸ್ಬೇಕು. ಹಾಗಾದ್ರೆ ನಮ್ಮ ಊರಿನಲ್ಲಿ ಇಷ್ಟು ದೊಡ್ಡ ಇದು ಕಾರ್ಮಿಕ ಇಲಾಖೆ ಅವರದ್ದು ಇದ್ದಾರೆ, ಎಲ್ಲರೂ ಇದ್ದಾರೆ. ಇದನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ವಾ? ಈಗ ಕಾರ್ಮಿಕ ಇಲಾಖೆ ಇದ್ರಲ್ಲೇ ಕೊಡ್ಬೋದಲ್ಲ ಇವರಿಗೆ ಅಪ್ಲಿಕೇಶನ್. ಮತ್ತೆ ಸುಮ್ಮನೆ ಯಾಕೆ ಹೀಗೆ ಮಾಡುದು ಸರ್ ಅವರು? ಮತ್ತೆ ಇದೆಲ್ಲ ಮಾಡುದು ಕಣ್ಣಗಟ್ಟಿಗೆ. ಎಂತ ಗೊತ್ತಿಲ್ಲ, ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ. ಯಾರು ಶಾಸಕರಿಗಿಲ್ಲ, ಇದಿಲ್ಲ, ಮುಂಚಿನ ರಾಜಕೀಯದವರಿಗಿಲ್ಲ, ಈಗಿನ ರಾಜಕೀಯದವರಿಗಿಲ್ಲ. ಅವರಿಗೆಲ್ಲ ಗೊತ್ತಿದ್ದೇ ಆಗುದು. ಅವರಿಗೆಲ್ಲ ಎಂತ ಅಗತ್ಯವಿಲ್ಲ ಅವರದ್ದೆಂತ, ಅವರದ್ದು ಮಾಡುದು ಅಷ್ಟೇ. ಮಕ್ಕಳದ್ದು ಭವಿಷ್ಯ ಚಿಂತನೆ ಮಕ್ಕಳ ತಂದೆ ತಾಯಿಗಳಿಗೆ ಮಾತ್ರ ಇರುದು. ರಾಜಕಾರಣಿಗಳು ಇರ್ತಾರ? ಹೇಳಿ ನೀವು. ನಾವು ಅನ್ಯಾಯ ಆಗುದಂತ ಹೇಳಿದ್ರೆ ಎಲ್ಲ ನಮ್ಮ ದಕ್ಷಿಣ ಕನ್ನಡ ತುಳುನಾಡಿನವರಿಗೆ ಸಿಗ್ಬೇಕು. 75% ಕರ್ನಾಟಕಕ್ಕೆ ಮೀಸಲಿಡ್ಬೇಕು. ಅವರು 25% ಕೊಡ್ಲಿ ಸರ್ ಎಲ್ಲ ಕೆಲಸದಲ್ಲಿ. ಹಾಗೆ ನೋಡಿ, ಈಗ ನಾನು ಉಪ್ಪಿನಂಗಡಿಯಲ್ಲಿ ಒಂದು ಅಂಗಡಿ ಉಂಟು, ಯಾವ್ದು
ಇದ್ರದ್ದು ಅಂಗಡಿ ಉಂಟು, ಮಾರ್ವಾಡಿಗಳ ಅಂಗಡಿ ಬರ್ತಾರೆ, ರಾಜಸ್ಥಾನ ಅವರು ಇಡುದೆಂತ ಅವರವೇ ಜನವನ್ನು ಇಡುದು. ನಮ್ಮ ಜನ ಎಲ್ಲಿದ್ದಾರೆ ಸರ್ ಹೇಳಿ? ಒಬ್ರನ್ನು ಇಡುದಿಲ್ಲ ಅವರು. ಮತ್ತೆ ಗುಜರಾತ್ನವರು ಬರ್ತಾರೆ, ಗುಜರಾತ್ನ ಎಲೆಕ್ಟ್ರಿಕಲ್ ಅಂಗಡಿ ಉಂಟು, ಅವರು ಸಹ ಒಬ್ರು ಇಡುದಿಲ್ಲ, ಅವರ ಜನವನ್ನೇ ಇಡುದು. ನಮಗೆ ಸರ್ ಇದೆಲ್ಲ ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು. ಎಸ್ ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಅನೇಕ ವಿರೋಧವಾಗಿರುವಂಥದ್ದು, ಆಕ್ರೋಶಗಳು, ದೊಡ್ಡ ಮಟ್ಟದಲ್ಲಿ ಕೊಂಕು ಮಾತುಗಳು ಎಲ್ಲವೂ ಕೂಡ ಕೇಳಿ ಬರ್ತದೆ. ಕೆಲವು ಯಾಕಂದ್ರೆ ಈಗ ಲಾಕ್ಡೌನ್, ಸೊ ಹಾಗಾಗಿ ಎಲ್ಲರೂ ಕೂಡ ಮನೇಲಿದ್ದಾರೆ. ಮನೆಗಳಲ್ಲಿ ಈ ಒಂದು ಹೋರಾಟದ ಕಿಚ್ಚು, ತುಳುವರ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಕೇಳಿ ಬರ್ತಾ ಇದೆ. ಏನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ, ಕೆಲವು ಪೇಜಸ್ಗಳು ಕೂಡ ಬರ್ತಾ ಇದೆ. ಇದು ಉದ್ಯಮಕ್ಕೆ ಮಂಗಳೂರು, ಉದ್ಯೋಗಕ್ಕೆ ಪರ ಊರಿನವರು ಅನ್ನುವಂತಹ ಒಂದು ವಿಚಾರಗಳು. ಇದು ಮೀಟಿಂಗ್ ನಡೆದಿರುವಂಥದ್ದು. MRPL ಸಂಸ್ಥೆ ನೇಮಿಸಿದ 184 ಮಂದಿಯಲ್ಲಿ ತುಳುವರಿಗೆ ಪ್ರಾಶಸ್ತ್ಯ ಇಲ್ಲ ಅನ್ನುವಂಥದ್ದು. ದೊಡ್ಡ ದೊಡ್ಡ ಉದ್ದಿಮೆಗಳು ತುಳುನಾಡಿನಲ್ಲಿವೆ, ಆದರೆ ದೊಡ್ಡ ಹುದ್ದೆಯಲ್ಲಿ ನಮ್ಮವರಿಲ್ಲ ಅನ್ನುವಂತಹ ಒಂದು ವಿಚಾರಗಳು. ಇದು ಟ್ರೋಲ್ ಹಾಕಿದ್ದಾರೆ. ಸುಮ್ಮನೆ ಇರು ಮಾರಾಯ, ಬುದ್ಧಿವಂತರ ಜಿಲ್ಲೆ ಅನ್ಕೊಂಡು ಗೌರ್ಮೆಂಟ್ ನಿಮ್ಮನ್ನ ಮಂಗ ಮಾಡಿದಷ್ಟು ಬೇರೆ ಜಿಲ್ಲೆ ಯಾರನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದು. ಅಂಡ್ ಇನ್ನು ಕೆಲವು ವಿಚಾರಗಳು, ಬ್ರೋ ನಾವು ಬುದ್ಧಿವಂತರ ಜಿಲ್ಲೆಯವರು ಅಂತ ಒಬ್ರು ಹೇಳ್ತಾರೆ. ಸೊ ಅವಾಗ ಹೇಳುವಂತಹ ವಿಚಾರಗಳು. ಇದು ರಾಮಸೇನೆ ಕಡೆಯಿಂದ ಹೋರಾಟ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಅವರುಗಳ ಒಂದು ಬರಹಗಳು ಸೋಷಿಯಲ್ ಮೀಡಿಯಾಗಳಲ್ಲಿ. ಓಕೆ, ಇನ್ನಿತರ ಹಲವಾರು ಇಂತಹ ಟ್ರೋಲ್ ಪೇಜಸ್ಗಳು, ಹಲವಾರು ಕೊಂಕು ಹೋರಾಟಗಳು ಎಲ್ಲವೂ ಕೂಡ ಇದೆ ಬಿಕಾಸ್ ಆಫ್ ಈ ಒಂದು ವಿಚಾರಗಳಲ್ಲಿ. ಅದರ ಸಮಯದ ಭಾವ ತುಂಬಾನೇ ಇದೆ, ಅನೇಕ ವಿಚಾರಗಳಿವೆ. ಶಿಣೆ ಅವರು, ಈಗ ನಾನು ಕೇಳ್ತಾ ಇರುವಂತಹ ವಿಚಾರ, ಜನರು ಕೂಡ ತಮ್ಮ ಮೇಲೆ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ ತಾವುಗಳು ಹೇಳಿರುವಂತಹ ವಿಚಾರಗಳ ಬಗ್ಗೆ. ತಾವು ಕೂಡ ಗಮನಿಸಿರ್ಬೋದು, ಉತ್ತರ ಪ್ರದೇಶ, ಬಿಹಾರದಿಂದಲೇ ಅನೇಕ ಜನರು ಬಂದಿದ್ದಾರೆ ಅಂತ ಬಂದಾಗ ತಾವುಗಳು ಇದರ ಬಗ್ಗೆ ಯೋಚನೆ ಮಾಡಲ್ವಾ, ಹೇಗೆ ಅಂತ ಹೇಳಿ? ಅದರ ಬಗ್ಗೆ ನನ್ನೊಂದು ಚರ್ಚೆ ಇದೆ. ಏನಂತಂದ್ರೆ, ಈಗ ನೋಡಿ, ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ. ನಮ್ಮಲ್ಲಿ IPS IAS ನವರು ಎಷ್ಟು ಜನ ಇದ್ದಾರೆ? ನಾವು ಬಿಹಾರ ಬರೀ ಹಿಂದೆ ಉಳಿದ ಊರು ಅಂತ ನಾವು ನಮ್ಮ ಮನಸ್ಸಿನಲ್ಲಿ. ಆದರೆ ಎಲ್ಲ ನೀವು ಇಲ್ಲಿ ಬರುವ IPSಗಳ IAS ನೋಡಿ ಬಿಹಾರ್ನಿಂದ ಬರೋದು. ನನ್ನ ಪ್ರಕಾರ ಇದು ನಾನು ಅದನ್ನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇಲ್ಲ. ಅಂದರೆ ಅಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಭಾರಿ ಇಂಪಾರ್ಟೆನ್ಸ್. ನಾವು ಇಲ್ಲಿ IAS IPS ಇಲ್ಲಿ 1000 ಜನ ಆಗ್ಬೋದು, ಆದರೆ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ದಕ್ಷಿಣ ಕನ್ನಡ ಈಗ ಏನೋ ಅಲ್ಲಿ ಇಲ್ಲಿ ಹೊರತಾಗಿ ನಮ್ಮವರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. UP ಬಿಹಾರಲ್ಲಿ ಟ್ಯೂಟೋರಿಯಲ್ಗೆ, ಟ್ಯೂಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲದ್ರೆ ನೀವು ಲೆಕ್ಕ ನೋಡಿ, ಬಿಹಾರ್ನಲ್ಲಿ ಬರುವಷ್ಟು IAS IPS ಎಲ್ಲೂ ಬರೋದಿಲ್ಲ. ನಮ್ಮಲ್ಲಿ ಅದಕ್ಕಿಂತ ಎಷ್ಟೋ ಬುದ್ಧಿವಂತರಿದ್ದಾರೆ, ಅದು ನಾವು ಅದಕ್ಕೆ ಹೋಗ್ತಾ ಇಲ್ಲ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾವೇನು ಮಾಡ್ತೇವೆ, ನಾವು ಡಾಕ್ಟರ್, ಇಂಜಿನಿಯರ್ ಇಷ್ಟು ಬಿಟ್ಟರೆ ಬೇರೆ ನಮ್ದು ಏನಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ಹೇಳುದಿದ್ರೆ ಡಾಕ್ಟರ್, ಇಂಜಿನಿಯರ್ ಬಿಟ್ಟರೆ ಬೇರೆ ಅವನಿಗೆ ಉದ್ಯೋಗನೇ ಇಲ್ಲ ಅಂತ ಯಾರ ತಲೆಯಲ್ಲೂ ಇಲ್ಲ ಅಂತ ಒಂದು ನೇಚರ್ ನಮ್ದು. ಆದ್ರಿಂದ UP ಬಿಹಾರಿಗೆ ಯಾಕೆ ಆಗಿದೆ ಅಂತ ಅದಕ್ಕೊಂದು ನಾನು ಆ ಉದಾಹರಣೆಯನ್ನು ಕೊಡ್ಬೋದು. ಹಾಗಂತೇಳಿ ಒಂದೇ ಟ್ಯೂಷನ್ ಕ್ಲಾಸ್ನಿಂದ ಬಂದಿದ್ದಾರೆ ಅದೆಲ್ಲ ಇವರು ಹೇಳಿದಾಗ ಚರ್ಚೆ ಇದಾಗಲಿ, ತನಿಖೆ ಆಗಲಿ. ನೋಡಿ, ಸರ್ಕಾರ ಖಂಡಿತವಾಗಿಯೂ ಮೋದಿ ಸರ್ಕಾರ ಯಾವುದೇ ಇದರಲ್ಲಿ ಯಾರ್ದು ಹಸ್ತಕ್ಷೇಪ ಬಾರದು ಅಂತ ಹೇಳೋದಷ್ಟರಲ್ಲಿ ಇದು ಇಂಟರ್ವ್ಯೂ ಸಮೇತ ಇಲ್ಲ ಈಗ, ನೇರವಾಗಿ ಇದು. ಯಾಕಂದರೆ ಇಂಟರ್ವ್ಯೂ ನೋಡಿ, ನಿಮ್ಗೆ ಗೊತ್ತಿರ್ಬೋದು, ಯಾರ ಬರ್ತಾನೆ ಜನಪ್ರತಿನಿಧಿ ಹತ್ರ ಒಂಜಿ ಕೆಲಸ ಎಕ್ಸಾಮ್ ಆತದ ಆತನ ಇಂಟರ್ವ್ಯೂ ಬನ್ನ ಬಲ ಅಂದರೆ ಇಂಟರ್ವ್ಯೂ ಬಂದರೆ ಮಾತಾಡ್ಬೋದು ಅಂತ ಒಂದು ಈ ಹಿಂದಿನ ಒಂದು ನಮ್ದು ಇದು. ಆದರೆ ಆಗ ಏನಾಗ್ತದೆ, ನಳಿನ್ ಕುಮಾರ್ ಯಾರದ್ರೊಂದು ಮಾತಾಡಿದ್ರು, ಆಗ ಚರ್ಚೆ ಶುರುವಾಯಿತು. ನಳಿನ್ ಕುಮಾರ್ನ ಜನ, ಭರವಸೆಟ್ಟಿನ ಜನ ಅಂತ, ಯಾವುದು ಬೇಡ ಅಂತ ಅಷ್ಟು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೇಂದ್ರ ಸರ್ಕಾರ ಅಧಿಕಾರ ಮಾಡಲಿಕ್ಕೆ, ಅಂದರೆ ಆಡಳಿತ ಮಾಡಲಿಕ್ಕೆ ಇರೋದು. ಹೊರತಾಗಿ ಖಂಡಿತವಾಗಿಯೂ ಇದು ನೋಡಿ, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರ ಮಾಡ್ತದೆ ಯಾವುದನ್ನು, ಈ ಸ್ಥಳೀಯರಿಗೆ ಕೆಲಸ ಸಿಗಬೇಕು ಅನ್ನೋ ಒಂದು ವಿಚಾರವನ್ನು ರಾಜ್ಯ ಸರ್ಕಾರ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಮುಂದಿನ ದಿವಸಗಳಲ್ಲಿ ಮಾಡ್ತದೆ ಎನ್ನೋ ಭರವಸೆಯನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಓಕೆ ರೈಟ್ ಸರ್, ಭರವಸೆ ಇದೆ, ಭರವಸೆಯನ್ನು ಕೊಟ್ಟಿದ್ದಾರೆ, ಕೆಲಸ ಆಗುತ್ತೆ, ಕೆಲಸ ಸಿಗುತ್ತೆ. ಮುನಿಲ್ ಕಾಟಿಪಾಳ್ ಅವರು. ಎಸ್ ಸರ್, ಬಿಫೋರ್ ದಟ್ ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ಮುನಿಲ್ ಕಾಟಿಪಾಳ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ, ಆಗುತ್ತೆ, ನಾವು ಬದಲಾವಣೆ ಮಾಡ್ತೇವೆ, ತರ್ತೇವೆ ಅನ್ನುವಂಥದ್ದು. ಒಂದು ಹೇಳ, ಇದು ಕೇವಲ ಈಗ ಒಂದು ಜನರಿಗೊಂದು ಕಾರಣ ಸಿಕ್ಕಿದೆ, ಅವರ ಒಳಗಡೆ ಇರುವಂತ ಆಕ್ರೋಶ ಸ್ಫೋಟ ಆಗ್ಲಿಕ್ಕೆ 220-30 ಚಿಲ್ಲರೆ ಉದ್ಯೋಗಗಳಿಗೆ ಸಂಬಂಧ. ಆದ್ರೆ ಪ್ರಶ್ನೆ ಅಷ್ಟಕ್ಕೆ ಸೀಮಿತ ಅಲ್ಲ. ಇವತ್ತು JBF ನಲ್ಲಿ ನೇರವಾಗಿ 400 ಉದ್ಯೋಗಗಳು ಇದೆ, ಆದ್ರೆ ಅದು ಇವತ್ತು ಓಪನ್ ಆಗ್ತಾ ಇಲ್ಲ. ನೇರ 400 ಅನ್ನಾಗ ಇನ್ನು ಗುತ್ತಿಗೆಯಲ್ಲಿ ಅದರ 3 ಪಟ್ಟು ಇರ್ತದೆ.
ಇನ್ನು ಅದರ ಉಪ ಉದ್ಯಮಗಳು ಸತ್ಯಜಿತ್ ಹೇಳಿದ ರೀತಿಯಲ್ಲೇ ಅದು ಬೇರೆ ಬೇರೆ ರೀತಿಯಾದಂಥ ಇದಕ್ಕೆ ಅದು ಪೂರಕವಾಗಿ ಬರ್ತಾ ಇತ್ತು. ಅದನ್ನು ಇವತ್ತು ಬೇರೆ ಬೇರೆ ಇಂಡಿಯಾದಲ್ಲಿ ನಡೀತಾ ಇರುವಂತಹ ಒಂದು ಆರ್ಥಿಕ ಸಮರದ ಭಾಗವಾಗಿ ಅದು ಇವತ್ತು ಬೀಗ ಹಾಕಿ ಇಟ್ಟಿದ್ದಾರೆ, ಶಟ್ ಡೌನ್ ಮಾಡಿ ಇಟ್ಟಿದ್ದಾರೆ. ಒಂದು ಅದು ಈ ರೀತಿಯಲ್ಲಿ ಬೇರೆ ಎಲ್ಲಾ ಉದ್ಯಮಗಳಲ್ಲಿ ಸ್ಥಳೀಯರಿಗೆ ನಮ್ಮಲ್ಲಿ ಮನಸ್ಸು ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಉದ್ಯಮಗಳಲ್ಲಿ ಸರಿಯಾಗಿ ಇಲ್ಲಿನವರಿಗೆ ಉದ್ಯೋಗ ಸಿಗುವ ರೀತಿಯಲ್ಲಿ ಮಾಡಿದ್ರೆ ಇಲ್ಲಿಯ ಒಂದು 25-30% ನಿರುದ್ಯೋಗಕ್ಕೆ ಒಂದು ದೊಡ್ಡ ಕಡಿವಾಣ ಹಾಕ್ಬಹುದು. ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀಬೇಕು. ಕೇವಲ MRPL 220 ನಾಳೆ ಇದು ಮಾಡಿ ಕೊಟ್ರೆ ಅಲ್ಲಿಗೆ ಮುಗಿಯುವಂತ ಪ್ರಶ್ನೆ ಅಲ್ಲ. ಇದೆಲ್ಲ ನಡೀಬೇಕು. ನಮ್ಮ ರಾಜಕೀಯ ಆಗಿರ್ಬೇಕು, ನಮ್ಮ ಉದ್ಯೋಗ ಈಗ ಅವರೊಬ್ರು ಮಾತ್ರ ರಾಜಕೀಯ ಬಿಟ್ಟು ಮಾಡಬೇಕು ಇಲ್ಲ, ಎಲ್ಲವನ್ನು ನಿರ್ಧರಿಸೋದು ರಾಜಕಾರಣ. ರಾಜಕಾರಣದಲ್ಲಿರುವಂತ ನೀತಿ ಯಾವುದು, ಉದ್ಯೋಗದ ನೀತಿ ಏನು, ಕೈಗಾರಿಕೆಯ ನೀತಿ ಏನು, ಶಿಕ್ಷಣದ ನೀತಿ ಏನು ಅಂತ ನೀವೆಷ್ಟು ಇಲ್ಲಿ ವೃತ್ತಿಪರ ಕಾಲೇಜುಗಳನ್ನ ಇದು ಮಾಡಿದ್ರಿ. ಇಂಜಿನಿಯರಿಂಗ್ ಕಾಲೇಜು, ಆ ಕಾಲೇಜು, ಈ ಕಾಲೇಜ್ ಎಲ್ಲ ಇದೆ. ವರ್ಷಕ್ಕೆ ಎಷ್ಟೋ ಸಹಸ್ರ ಜನ ಸರ್ಟಿಫಿಕೇಟ್ ಇಟ್ಕೊಂಡು ಹೊರಗಡೆ ಬರ್ತಾರೆ, ಆದ್ರೆ ಉದ್ಯೋಗ ಎಲ್ಲೂ ಇಲ್ಲ. ಈ ಒಂದು ಇದಿದೆ, ಬ್ಯಾಲೆನ್ಸ್ ಇಲ್ಲ. ಒಂದು ಇಲ್ಲಿ ಬರುವಂತ ಏನು ಡಿಗ್ರಿ ಹೋಲ್ಡರ್ಸ್ ಏನಿದ್ದಾರೆ ಅದಕ್ಕೊಂದು 25% ಉದ್ಯೋಗವಾದ್ರೆ ನಮ್ಮ ಜಿಲ್ಲೆಯಲ್ಲಿ ಸೃಷ್ಟಿ ಆಗ್ಬೇಕಲ್ಲ. ಈ ರೀತಿಯ ಕನ್ನೋಟಗಳನ್ನ ನಮ್ಮ ರಾಜಕಾರಣಿಗಳು ದೂರದೃಷ್ಟಿಯಲ್ಲಿ ಹಿಂದೆಲ್ಲ ಮಲ್ಯ ಅವರು ಇವರೆಲ್ಲ ಇದ್ದವರೆಲ್ಲ ಆ ದೂರದೃಷ್ಟಿ ಇಟ್ಕೊಂಡು ಆರ್ಬಾರ್ ತಂದ್ರು, MCF ತಂದ್ರು, ಕುದುರೆಮುಖ ತಂದ್ರು, ಎಲ್ಲ ತಂದ್ರು. ಈಗ ಅಂತದ್ದಿಲ್ಲ. ಈಗ ನಮ್ಮ ನೆಲ ಜಲ ನುಂಗುವಂತ ಯೋಜನೆ ಬಿಟ್ಟರೆ ಇನ್ನೇನಿಲ್ಲ. ಮತ್ತೆ ಇನ್ನು MRPL ನಲ್ಲಿ ನೀವು ನೋಡಿದ್ರೆ ಇದಿಷ್ಟು ಮಾತ್ರ ಅಲ್ಲ, ಅಲ್ಲಿರುವಂತ ಕಾಂಟ್ರಾಕ್ಟರ್ಗಳು ನೋಡಿ, ಯಾರು ನಮ್ಮ ಜಿಲ್ಲೆಯವರಿದ್ದಾರೆ, ನಮ್ಮ ರಾಜ್ಯದವರಿದ್ದಾರೆ. ಆ ಕಾಂಟ್ರಾಕ್ಟ್ ಗುತ್ತಿಗೆ ಕೂಡ ಹೊರ ರಾಜ್ಯದವರಿಗೆ ಇಂಥದ್ದೆಲ್ಲ ತುಂಬಾ ಇದೆ. ನಾವು ಮಾತಾಡಿದ್ರೆ ಬೇಕಾದ್ರೆ ಒಂದ್ ದಿವಸ ಬೇಕಾದ್ರೆ ಚರ್ಚೆ ಮಾಡೋಣ, ಇದೆಲ್ಲವನ್ನು ಮಾತಾಡಬಹುದು. MRPL ನಲ್ಲಿ ಏನ್ ನಡೀತೆ, ಅದು SEZ ನಲ್ಲಿ ಏನ್ ನಡೀತೆ ಎಲ್ಲವನ್ನ ಮಾತಾಡಬಲ್ಲ. ಆದ್ರೆ ಇದಕ್ಕೆ ಸಂಬಂಧಪಟ್ಟು ಇವರೇನು ನಾನು ತುಂಬಾ ಉದ್ದ ತಗೊಂಡು ಹೋಗೋದಿಲ್ಲ, ಸಮಯದ ಮಿತಿ ಇದೆ. ಅಲ್ಲಿ ಬಹಳ ಪ್ರಧಾನವಾಗಿ ಇವರು ಹೇಳಿದ್ರು, ಇಲ್ಲ ಅದು ಸುಮ್ಮನೆ ಅಲ್ಲ, ನಳಿನ್ ಕುಮಾರ್ ಕಟೀಲ್ ಎಲ್ಲಾದ್ರೂ ಹಿಂದೆ ಬಿದ್ದಿದ್ದಾರೆ, ನೀವು ಹೇಳಿದ ರೀತಿಯಲ್ಲಿ ಸಾಧ್ಯತೆ ಇದೆ, ವಿಜಿಲೆನ್ಸ್ ಕಮಿಟಿ ಇದೆ, ಇನ್ನೊಂದು. ಈಗ ಇವರ ಮಾತಿಗೆ MRPL ಒಂದು ಸಣ್ಣ ಏನು ಒಂದು ಕಣದಷ್ಟು ಬೆಲೆಯನ್ನು ಕೊಟ್ಟಿಲ್ಲ, ಇಷ್ಟವರೆಗೆ ಕೊಟ್ಟಿಲ್ಲ. ಅವ್ರ ವೆಬ್ಸೈಟ್ ಅಲ್ಲಿ ಇಷ್ಟವರೆಗೆ ಹೇಳಿಲ್ಲ. ವೆಂಕಟೇಶ್ ಅವರೇ ಹೇಳಿದಾರಲ್ಲ, ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ, ನಮ್ಗೆ ಯಾವುದೇ ಕಾನೂನು ಇಲ್ಲ, ಅದರಿಂದ ನಾವು ಏನ್ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಫೈನಲ್ ಸ್ಟೇಟ್ಮೆಂಟ್ ಮಾಡಿದ್ರೆ ನಾವು ಕಾನೂನು ಮಾಡಿದ್ರೆ ಕೊಡ್ತೀವಿ, ಕಾನೂನು ಇಲ್ಲ. ಅದರಿಂದಾಗಿ ಈಗ ಇಲ್ಲಿ ಇರುವಂತಹದ್ದು ಏನಂದ್ರೆ, ಅವರು ಈಗ ಅದನ್ನೇನಾದ್ರೂ ಮಾಡ್ಲಿಕ್ಕೆ ವಿಜಿಲೆನ್ಸ್ ತನಿಖೆ ಮಾಡಿಸೋದು, ಕೇಂದ್ರ ಸಚಿವಾಲಯದಿಂದ ತನಿಖೆ ಮಾಡಿಸೋದು ಏನಾದ್ರೂ ಮಾಡಿದ್ರೆ, ನಿಜವಾದ ಕೆಲಸ ಮಾಡಿದ್ರೆ ಓಕೆ. ಅದರ ಜೊತೆಲಿ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಾಯ್ದೆಯನ್ನು ತರ್ತದೆ ಅಂತ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟು. ಒಂದು ವೇಳೆ ಇದು ಈಗ ಕಾಲಮಿತಿಯ ಒಳಗಡೆ ಆಗ್ಲಿಲ್ಲ ಅಂದ್ರೆ ಇವರ ಬಿಜೆಪಿಯ ಜಿಲ್ಲೆಯ ಸಂಸದರು ಮತ್ತು ಇಲ್ಲಿ 7 ಜನ ಶಾಸಕರು ರಾಜೀನಾಮೆ ಕೊಡ್ತಾರ. ಈ ಟೈಮ್ ಒಳಗಡೆ ನಮ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಪಕ್ಷ ನಿಷ್ಠೆಯ ಬದಲಿಗೆ ಜನನಿಷ್ಠೆಗೆ ಬೆಲೆ ಕೊಟ್ಟು ನಾವು ರಿಸೈನ್ ಕೊಡ್ತೀವಿ, ರಾಜೀನಾಮೆ ಕೊಡ್ತೀವಿ ಅಂತ ನಾಳೆ ಹೊರಡ್ತಾರ. ನಳಿನ್ ಕುಮಾರ್ ಕಟೀಲ್, ಭರತ್ ಶೆಟ್ಟರು, ಉಮಾನಾಥ್ ಕೋಟ್ಯಾನ್, ವೇದವಾಸ್ಕ ಮತ್ತು ರಾಜೇಶ್ ನಾಯ್ಕ್, ಪೂಂಜಾ, ಉಡುಪಿ 5 ಜನ MLAಗಳು ಹೊರಡ್ತಾರ. ನಾವು ರಾಜೀನಾಮೆಗೆ ಈ ಸಮಯದೊಳಗಡೆ ಈ ಕಾಯ್ದೆ ಬರಬೇಕು, ಸುಗ್ರೀವಾಜ್ಞೆ ತರಬೇಕು, ಇದಕ್ಕೆ ವಿಜಿಲೆನ್ಸ್ ತನಿಖೆ ನಡೀಬೇಕು, ಕೇಂದ್ರ ಸಚಿವಾಲಯ ಒಂದು ಸ್ವತಂತ್ರ ತನಿಖೆ ನಡೆಸಿ ಇದೆಲ್ಲವನ್ನು ಹಗರಣಗಳನ್ನು ಹೊರತಂದು ಮರು ನೇಮಕಾತಿ ಆಗ್ಬೇಕು. ಆಗ್ಲಿಕ್ಕೆ ಸಂಬಂಧಪಟ್ಟು ಇಷ್ಟ ಈ ಸಮಯದೊಳಗೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಇಡೀ ತುಳುನಾಡಿನ ಮತ್ತು ಕನ್ನಡಿಗರ ಇದಕ್ಕೆ ಗೌರವ ಕೊಟ್ಟು ನಾವು ರಾಜೀನಾಮೆಯನ್ನು ಕೊಡ್ತೀವಿ. ನಮ್ಮ ಜನಪ್ರತಿನಿಧಿ ಪಕ್ಷಕ್ಕೆ ರಾಜೀನಾಮೆ ಕೊಡೋದು ಬೇಡ, ಜನಪ್ರತಿನಿಧಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾರ. ಹೇಳಿದ್ರೆ ನಾನು ಹೋಗ್ತೀನಿ. ನನಗೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ, ಮತ್ತೆ ಜನರನ್ನ ಮೋಸ ಮಾಡ್ತಾರೆ ಅಂತ ನನ್ಗೆ ಅನಿಸ್ತದೆ. ಅದರಿಂದಾಗಿ ಕಲ್ಕೊಳ್ಬಾರ್ದು. ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮನೆಯಲ್ಲಿ ಹೋರಾಟವನ್ನ ಮುಂದುವರಿಸಬೇಕು. ಮಣ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಹೋರಾಟವನ್ನ, ನಮ್ಮ ಪ್ರಶ್ನೆಯನ್ನ ಮುಂದುವರಿಸಬೇಕು. ಮತ್ತು ಕೊರೋನೋತ್ತರ ಕಾಲದಲ್ಲಿ, ಕೊರೋನಾ ಮುಗಿದ ಮೇಲೆ ನಾವು ಈ ವಿಷಯದಲ್ಲಿ ನಾವು ಇದೇ ಉದ್ಯೋಗ ತುಳುನಾಡಿನ ಅಭಿವೃದ್ಧಿ ಮಲ್ಲಪಾಲ ಅನ್ನುವಂಥ ಘೋಷಣೆಯಲ್ಲಿ ಸಾಮೂಹಿಕವಾಗಿ ಯುವಜನರು ಪ್ರಶ್ನೆ ಮಾಡಬೇಕು. ಇದು ಒಂದು ನಾಯಕನಿಗೆ ಡಿಪೆಂಡ್ ಆಗಬಾರ್ದು, ಅದು ಮುನೀರ್ ಆಗ್ಲಿ ಇನ್ನೊಬ್ಬ ಆಗ್ಲಿ. ಒಂದು ಸಾಮೂಹಿಕವಾಗಿ ಯುವಜನ ನಾಯಕತ್ವವನ್ನು ವಹಿಸಿಕೊಂಡು ಈ ವಿಚಾರದಲ್ಲಿ ಬೀದಿಗೆ ಬರಬೇಕು. ಅದು ಮಾತ್ರ ನಿಜವಾದ ಪರಿಹಾರ. ಆವಾಗಷ್ಟೇ ನಮ್ಮ ತುಳುನಾಡಿನಲ್ಲಿರುವಂತಹ ಈ ಉದ್ಯೋಗದ ದೊಡ್ಡ ಅವಕಾಶ, ಇನ್ನಷ್ಟು ಉದ್ಯೋಗಗಳನ್ನ ಪರಿಸರ ನಾಶ ಮಾಡದೆ ಮಾಡುವಂತ ಎಲ್ಲಾ ವಿಪುಲ ಅವಕಾಶ, ಪ್ರಾಕೃತಿಕ ಸಂಪತ್ತು ನಮ್ಮಲ್ಲಿದೆ. ಅದನ್ನು ಬಳಸ್ಕೊಂಡು ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಯುವಜನ ಇವತ್ತು ಎದ್ದಿರುವಂತ ಈ ಆಕ್ರೋಶ, ಇವತ್ತು ಬಂದಿರುವಂತಹ ರಾಜಕೀಯ ಪ್ರಜ್ಞಾವಂತಿಕೆಯನ್ನು ಇಟ್ಕೊಂಡು ಮುಂದಕ್ಕೆ ಹೋಗಬೇಕು. ಮತ್ತೆ ಇನ್ನೊಂದು 3 ತಿಂಗಳು ಬಿಟ್ಟ ಮೇಲೆ ಮತ್ತೆ ನಾವು ಹಿಂದೂಗಳು, ನಾವು ಮುಸಲ್ಮಾನರು, ನಾವು ಆ ಜಾತಿ, ನಾವು ಈ ಜಾತಿ ಅಂತ ಹೇಳುವಂತಹ ಕೊಳಕು ರಾಜಕೀಯದ ಆಟಕ್ಕೆ ನಾವು ಮತ್ತೆ ಬಲಿಯಾದ್ರೆ ನಮ್ಮನ್ನು ಯಾರೂ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಚ್ಚರವನ್ನ ತುಳುನಾಡಿನ ಪ್ರತಿಯೊಬ್ಬರು ಇಟ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ, ಜೊತೆಗೆ ಸೋಷಿಯಲ್ ಮೀಡಿಯಾಗಳು ಕೂಡ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ, ಅನೇಕ ಆಕ್ರೋಶದ ಮಾತುಗಳು. ಜೊತೆಗೆ ಒಬ್ರು ದಿನೇಶ್ ಪ್ರಭು ಅವರು ಹಾಕಿದ್ದಾರೆ, ಅವರು ಮತ್ತೆ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಾರೆ. ನಾನು ಸುರತ್ಕಲ್ ನಿವಾಸಿ, ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರ್, ನಾವು ಜಾಬ್ಗೆ ತುಂಬ ಟ್ರೈ ಮಾಡಿ ಸುಸ್ತಾಗಿ ಬಿಟ್ಟಿದ್ದೇವೆ, ದಯಮಾಡಿ ನಮ್ಮ ಮಗ ಧೀರಜ್ಗೆ ಒಂದು ಕೆಲಸವನ್ನು ಕೊಡಿ ಅನ್ನುವಂಥದ್ದು ಅವ್ರು ಕೇಳ್ತಾ ಇದ್ದಾರೆ. ನಾವು ಲೋನ್ ಮಾಡಿ ಕಲಿಸಿದ್ದೇವೆ,
ನಮ್ಮ ಹತ್ರ ತುಂಬ ಕಷ್ಟ ಇದೆ. ಸೊ ಇದು ಸದ್ಯದ ಪರಿಸ್ಥಿತಿ. ಇದು ನಮ್ಮ ಕರಾವಳಿ ಭಾಗ, ಬುದ್ಧಿವಂತರ ಜಿಲ್ಲೆ. ಆದರೆ ನನ್ನ ಮಗನಿಗೆ ಕೆಲಸ ಇಲ್ಲ ಅನ್ನೋಂಥದ್ದು ಅವರು ಅಳಲಿನ ಮಾತಿನ ಮೂಲಕ ಹೇಳ್ತಾ ಇದ್ದಾರೆ. ಅನೇಕ ಕಮೆಂಟ್ಸ್ಗಳು ಇದೇ ರೀತಿ ಬರ್ತಾನೆ ಇದೆ. ಇನ್ನೊಬ್ಬರು ಮಹಿಳೆ ಹಾಕಿದ್ದಾರೆ, ಅಲ್ಲಿ MRPL ಅವರು ನೇರವಾಗಿ ಹೇಳ್ತಾರೆ, ನಾವು ನಿಮಗೆ ಕೆಲಸಗಳನ್ನು ಕೊಡೋದಿಲ್ಲ, ಬಯ್ಯನವರಿಗೆ ಕೆಲಸ ಕೊಡ್ತೇವೆ ಅನ್ನೋಂಥದ್ದು. ಇಂಥ ವಿಚಾರಗಳು ಬರ್ತಾ ಇದೆ. ಮಾತಾಡ್ತೇವೆ. ಇದು ಸದ್ಯದ ಪರಿಸ್ಥಿತಿ. ಇಲ್ಲಿ ಕರಾವಳಿ ಭಾಗ ತುಳುವರು ಬಲಿಷ್ಠವಾಗಿರುವಂಥ ಸಂಘಟನೆ, ಹಿಂದೂ ಸಂಘಟನೆಗಳು ಅಂದರೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಘಟನೆಗಳ ನಾಯಕರು ಕೂಡ ಮುಂದೆ ಬಂದಿದ್ದಾರೆ. ತಮ್ಮ ಒಂದು ವಿಚಾರ ಕೊನೆಯದಾಗಿ ನೋಡಿ, ಹಿಂದೂ ಸಂಘಟನೆಗಳಂದ್ರೆ ಖಾಲಿ ಧರ್ಮಕ್ಕೋಸ್ಕರ ನಾವು ಕೆಲಸ ಮಾಡೋದಲ್ಲ, ಜನತೆಗೋಸ್ಕರ ಕೂಡ ಕೆಲಸ ಮಾಡಬೇಕು. ಕರೆಕ್ಟ್, ಅದಾಗಬೇಕು. ಜನತೆಗೋಸ್ಕರ ಕೂಡ. ಈಗ ನಮ್ಮ ಸಂಘಟನೆ ವಿಚಾರ ನಿಮಗೆ ಗೊತ್ತಿದೆ. ಸಾಮಾಜಿಕ ಕಾರ್ಯಕ್ರಮಗಳು ಬಹಳಷ್ಟು ಆಗ್ತವೆ ನಮ್ಮ ಕರ್ನಾಟಕದಿಂದ, ಆಗ್ತಾ ಇದೆ ಕೋವಿಡ್ ಟೈಮ್ ಅಲ್ಲಿ. ಕೊನೆಯದಾಗಿ ಈ ಒಂದು ವಿಚಾರದ ಬಗ್ಗೆ ಏನ್ ಕ್ರಮಗಳನ್ನ ತಾವು ಕೈಗೊಳ್ತೀರಾ? ಶ್ರೀನಿವಾಸ್ ಅವರು ಹೇಳಿದ್ರು, ಈಗ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರು ಬಿಜೆಪಿ ವಕ್ತಾರರು, ನಾವು ಕೂಡ ಪಕ್ಷದವರೇ, ಹೊರಗಿನವರೇನಲ್ಲ. ಬಟ್ ಇಂಥ ವಿಚಾರಗಳು ಬರುವಾಗ ಪಕ್ಷ ವಿರೋಧಿ ಕೆಲಸಗಳನ್ನ ನಾವು ಮಾಡೋದಲ್ಲ. ಜನಗಳಿಗೆ ನ್ಯಾಯ ಸಿಗ್ಬೇಕಷ್ಟೇ. ಪಕ್ಷ ಯಾವುದೇ ಇರ್ಲಿ ಸರ್, ಪಕ್ಷ ಯಾವುದೇ ಇರ್ಲಿ, ಜನಗಳಿಗೆ ಅನ್ಯಾಯ ಆಗ್ಬೇಕಾದ್ರೆ ಜನಗಳಿಗೆ ನ್ಯಾಯ ಸಿಗ್ಬೇಕು. ನಿಜ 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 ನಿಜ. ಅದಕ್ಕೋಸ್ಕರ ಈಗ ಸರ್ ಹೇಳಿದಾಗೆ ಮೀಟಿಂಗ್ ಏನಾಗಿದೆ, ಅದಕ್ಕೋಸ್ಕರ ಏನೋ ಒಂದು ಅಗ್ರಿಮೆಂಟ್ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿ 75% ಪ್ರಕಾರ ಎಂತ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಆಶಾಭಾವನೆ ಇದೆ. ಕಾದು ನೋಡೋ ತಂತ್ರ ಮಾಡ್ತೇವೆ. ಖಂಡಿತವಾಗ್ಲೂ ಹೇಳಿದ ವಿಚಾರಕ್ಕೆ ನಾವು ಕಾದು ನೋಡ್ಬೋದು. ಸರ್ಕಾರ ಏನೋ ಒಂದು ಆದೇಶ ತರ್ತದೆ, ನಮ್ಮವರಿಗೆ ಒಳ್ಳೇದಾಗಬಹುದು. ಈ ಸಮಯದಲ್ಲಿ ಆಗಿಲ್ಲ, ಇಡೀ ಯಾವುದೋ ಪಕ್ಷ ಇರ್ಲಿ, ಯಾವುದೋ ಪಕ್ಷ ಹೋಗ್ಲಿ ಬರ್ಲಿ, ಆಗಿದೆ, ಬರ್ತಾರೆ, ಯಾವುದೋ ಹೊಸತೊಂದು ಆದೇಶ ಬರ್ಬಹುದು, ನಮ್ಮವರಿಗೆ ಒಳ್ಳೇದಾಗಬಹುದು. ಸೊ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯ ಮುಖಂಡರಿದ್ದಾರೆ, ಜಿಲ್ಲಾ ಮುಖಂಡರುಗಳ ರೂಪುರೇಷೆಗಳನ್ನು ಚರ್ಚೆ ಮಾಡ್ಕೊಂಡು ಥ್ಯಾಂಕ್ ಯು ಸರ್. ಇದು ಕಿರಣ್ ಅಮೀನ್ ಅವರ ಮಾತುಗಳು. ಇನ್ನೊಂದು ಕಡೆ ಫ್ರೆಡ್ವಿನ್ ಅವರು ಹೇಳ್ತಾ ಇದ್ದಾರೆ, ಐ ಲಾಸ್ಟ್ ಮೈ ಲ್ಯಾಂಡ್ ಟು MRPL, ಐ ಡೋಂಟ್ ಹ್ಯಾವ್ ಅ ಜಾಬ್ ಅನ್ನುವಂಥದ್ದು. ಇನ್ನೊಂದು ಕಡೆ ಅನೇಕ ಜನ ಹೇಳ್ತಾರೆ. ದಿನೇಶ್ ಪ್ರಭು ಅವರು ಮತ್ತೆ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಒಂದು ಮಾತು ದಿನೇಶ್ ಪ್ರಭು ಅವರೇ, ನಾನು ಕೈ ಮುಗಿದು ಕೇಳ್ತಾ ಇರುವಂಥದ್ದು, ತಾವು ಹೇಳ್ತಾ ಇದ್ದೀರಾ ನನ್ನ ಮಗನನ್ನ ಲೋನ್ ಕಟ್ಟಿ ನಾನು ಕಷ್ಟದಲ್ಲಿ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ ಅನ್ನುವಂಥದ್ದು. ನಾವು ಒಂದೇ ಹೇಳ್ತೇನೆ, ಇಂಥ ಕಂಪನಿಗಳು, ಪ್ರತಿಷ್ಠಿತ ಕಂಪನಿಗಳು ಇರಲಿ ಬರಲಿ ಬಿಟ್ಟಾಕಿದ್ರೆ ಮೇಲೆ ಒಬ್ಬ ದೇವರು ಅಂತ ಹೇಳ್ತಾರೆ, ತಾವು ನಂಬಿರುವಂಥ ಒಂದು ಶಕ್ತಿ ಅಂತ ಇರುತ್ತೆ. ಸೊ ಹಾಗಾಗಿ ಅವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಮಗನಿಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ ಆ್ಯಂಡ್ ಒಳ್ಳೆದಾಗ್ತೀರಾ. ಆ್ಯಂಡ್ ತಾವು ಕಮೆಂಟ್ಸ್ಗಳನ್ನು ಹಾಕಿದಾಗ ತಮ್ಮ ಒಂದು ಸಮಸ್ಯೆಗಳು ಅರ್ಥ ಆಗುತ್ತೆ. ನಿರುದ್ಯೋಗ ಸಮಸ್ಯೆ ಎಷ್ಟು ದೊಡ್ಡ ಮಟ್ಟಿಗೆ ಇದೆ, ಆ್ಯಂಡ್ ನಮ್ಮವರು ಏನು ಮಾಡ್ತಾ ಇದ್ದಾರೆ, ಏನು ಕಿತ್ತು ಗುಡ್ಡೆ ಹಾಕ್ತಾ ಇದ್ದಾರೆ, ನಾವುಗಳು ನೋಡ್ತಾ ಇದ್ದೇವೆ. ಆ ಥರ ಮಾಡ್ತಾ ಇರುವಂಥ ಇಂಥ ಕಂಪನಿಗಳು. ಸೊ ಇಂಥ ವಿಚಾರಗಳು. ಕೊನೆಯದಾಗಿ ಖಂಡಿತವಾಗಿಯೂ ನೀವು ಇನ್ನು ಈಗ ಖಂಡಿತವಾಗಿ ತಮ್ಮಲ್ಲೇ ಇರುವಂಥದ್ದು ಭರವಸೆ, ತಮ್ಮಲ್ಲೇ ಜನರು ನಂಬಿರುವಂಥದ್ದು ಈ ಸಂದರ್ಭ. ಖಂಡಿತವಾಗಿ ಇವರ ಹೋರಾಟಕ್ಕೆ ಈಗ ರಸ್ತೆಗಿಳಿತೇವೆ, ಮತ್ತೊಂದು ಮಾಡ್ತೇವೆ, ಖಂಡಿತ ಅದರ ಅವಶ್ಯಕತೆನೇ ಬೀಳುವುದಿಲ್ಲ. ಖಂಡಿತವಾಗಿ BJP ಅವರ ಸಂಸದರು, ಅದರ ಯಾರು ಶಾಸಕರು ಎಲ್ಲ ಸೇರಿಕೊಂಡು ಖಂಡಿತವಾಗಿ ಸರ್ಕಾರಕ್ಕೆ ಒತ್ತಡ ಹಾಕಿ ಏನು ಈ 233 ಜನರಿಗೆ ನೇಮಕಾತಿ ಆಗಿದೆ ಅದನ್ನು ತಡೆ ಹಿಡಿದು ಖಂಡಿತವಾಗಿ ಇದು ಮಾತ್ರ ಅಲ್ಲ, ಇನ್ನು ಮುಂದಿನ ಯಾವುದೇ ಸರ್ಕಾರಿ ಆಗಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ನಮ್ಮ ಜನರಿಗೆ 75% ನೇಮಕಾತಿ ಮಾಡುವ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಗವರ್ಮೆಂಟ್ ಆರ್ಡರ್ ಆಗಿ ಇನ್ನು ಸದ್ಯವೇ ಕೆಲವೇ ದಿವಸಗಳಲ್ಲಿ ಮಾಡ್ತದೆ ಅನ್ನುವ ಸಂಪೂರ್ಣವಾದ ಭರವಸೆಯನ್ನು ಈ ಮೂಲಕ ನಾನು ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್, ಇದು ಮಾತು ಆಕ್ಚುಲಿ ತುಂಬಾನೇ ಭರವಸೆ ಇದೆ, ನಂಬಿಕೆ ಇದೆ ಕರಾವಳಿ ಭಾಗಕ್ಕೆ. ತಮ್ಮ ಪಕ್ಷ ಅಂತ ಬಂದಾಗ ತಾವುಗಳು ಇದೀರಾ, ಕಾಪಾಡ್ತೀರಾ, ಏನಾದರೂ ಮಾಡ್ತೀರಾ ಅನ್ನುವಂಥದ್ದು. ಸೊ ಭರವಸೆ ನಂಬಿಕೆನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಒಂದು ಕಳಕಳಿಯ ವಿನಂತಿ. ಯಾಕಂದ್ರೆ ಜನರಿಗೆ ಏನು ಬೇಡ, ಒಂದು 3 ಹೊತ್ತು ಊಟ ಮಾಡ್ಲಿಕ್ಕೆ ಒಂದು ಸರಿಯಾಗಿರುವಂತಹ ಉದ್ಯೋಗ ಸಿಕ್ಕರೆ ಸಾಕು. ಪ್ರತಿ ವರ್ಷ ಪ್ರತಿ ಯುವಕರು ಪಾಸ್ಔಟ್ ಆಗಿ ಹೋಗ್ತಾರೆ ಕಲ್ತವ್ರು, ಆದ್ರೆ ಸರಿಯಾಗಿರುವಂತಹ ಉದ್ಯೋಗ ಸಿಗಲ್ಲ ಅವರಿಗೆ. ತಂದೆ ತಾಯಿ ಹೇಳುವಂಥದ್ದು ಇದೆ, ಲೋನ್ ಮಾಡಿ ಕಟ್ಟಿಸಿದ್ದೇವೆ ಅಥವಾ ಇನ್ನಿತರ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿದ್ದೇವೆ, ಕಂತುಗಳನ್ನು ಕಟ್ಟಬೇಕು, EMIಗಳನ್ನು ಕಟ್ಟಬೇಕು, ನಮಗೂ ಕೂಡ ಊಟಕ್ಕೆ ಹೊಟ್ಟಕ್ಕೆ ಇಲ್ಲ ಅನ್ನುವಂಥದ್ದು. ಇಂತಹ ಜನರು ನಮ್ಮ ಕರಾವಳಿ ಭಾಗದಲ್ಲಿದ್ದಾರೆ. ಈ ಧರ್ಮಗಳು ಅಥವಾ ನಾವು ಮಾತಾಡುವಂಥ ಇನ್ನಿತರ ಕೆಲಸಕ್ಕೆ ಬಾರದ ವಿಚಾರಗಳು ವರ್ಕೌಟ್ ಆಗಲ್ಲ. ಅಲ್ಟಿಮೇಟ್ ನಾವು ಬದುಕಬೇಕು, 3 ಹೊತ್ತು ಊಟ ಮಾಡಬೇಕು. ಇದು ನಮ್ಮ ಜನಪ್ರತಿನಿಧಿಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಜನರು. ಇದು ಕರಾವಳಿ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರದಲ್ಲಿ ನಮ್ಮ ಪ್ರಜ್ಞಾವಂತ ನಾಗರಿಕರು, ಬುದ್ಧಿವಂತರು ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಇನ್ನಾದರೂ ಕೂಡ MRPL ಅನ್ನುವಂಥ ಪ್ರತಿಷ್ಠಿತವಾಗಿರುವಂತಹ ಸಂಸ್ಥೆ, ಅನೇಕ ಯುವಕರ ಕನಸು, ಆ ಕನಸು ನನಸಾಗಲಿ, ನಮ್ಮ ತುಳುವರಿಗೆ, ನಮ್ಮ ಕರಾವಳಿಗರಿಗೆ ಕೆಲಸ ಸಿಗಲಿ ಅನ್ನೋದು ನಮ್ಮ ಆಶಯ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ದುರಾಶಯ ಇಲ್ಲ. ಅಂಡ್ ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಜೊತೆ ಇವತ್ತು ಕಿರಣ್ ಅಮೀನ್ ಅವರು, ರಾಮಸೇನೆ ಜಿಲ್ಲಾಧ್ಯಕ್ಷರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಜಗದೀಶ್ ಶೆಣ್ ಅವರು, BJP ವಕ್ತರು. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಮುನೀರ್ ಕಾಟಿಪಾಳ್ ಅವರು, DYFI ರಾಜ್ಯಾಧ್ಯಕ್ಷರು. ಸರ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.
ಎಲ್ಲೇ ಮೀರಿದಂತಹ ಲೆಫ್ಟ್ ವರ್ಸಸ್ ರೈಟ್